ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪದ ಮುಜಗೆ ಒಡಮಡುತ್ತ ವರ್ಣಿಮೆನಿ ಕಥಾಮೃತವ ಅಜನೋ ನನಗೆ ಕೈ ಮುಗಿಯುತ್ತ ಅಜನೋ ನನಗೆ ಕೈ ಮುಗಿಯುತ್ತ ಆ ಕ್ಷಣವೆದರಳಿದ ಮಹೇಂದ್ರ ಪರ್ವತವ ಏರಿನ ನೆಲೆಯ ನೋಡಿದವು ಮಹೇಂದ್ರ ಪರ್ವತವದೇರಿ ಸಿಂಧು ಭೋರ್ ಗುಡಿಸುತ್ತಿಹುದ ಸಜ್ಜನರಿಗೊದಗಿದ ಸಂಕಷ್ಟವು ಪ್ರಪಂಚದಲ್ಲಿ ಬೆಳಕಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದಕ್ಕೆ ಪ್ರಾಯಶಃ ರಾಮಚಂದ್ರನ ಬದುಕೆ ಸಾಕ್ಷಿಯಾಗುತ್ತದೆ. ಕಿರಿಯವ್ವೆಯಾದಂತಹ ಕೈಕಾದೇವಿಯಿಂದ ಒದಗಿದ ಪಟ್ಟಾಭಿಷೇಕದ ಭಂಗವೋ ವಿಘ್ನವೋ ಎಂಬ ಕಾರಣದಿಂದಲೇ ತೊಡಗಿಕೊಂಡಂತಹ ವನವಾಸ ಎಷ್ಟು ಮಂದಿಗಳ ಬದುಕಿಗೆ ಬೆಳಕಾಗುತ್ತಾ ಸಾಗಿತು. ಅದೆಷ್ಟು ಮಂದಿಗಳ ಶಾಪ ವಿಮೋಚನೆಯಾಯಿತು, ಅದೆಷ್ಟು ಮಂದಿಗಳ ಉದ್ಧರಣವಾಯಿತು, ಅದೆಷ್ಟು ರಾಕ್ಷಸರ ಮರ್ದನವಾಯಿತು. ನಮ್ಮ ವಂಶಜನೆನಿಸಿಕೊಂಡವನೋ ನಮ್ಮಲ್ಲಿಯೇ ನಮ್ಮ ಜಾತಿಗೆ ಸೇರಿಯೇ ಮಾಡಬಾರದನ್ನು ಮಾಡುತ್ತಾ ಇದ್ದಂತಹ ನನ್ನ ಮಾವನೆನಿಸಿದ ವಾಲಿಯ ನಿಗ್ರಹಣವೂ ಆಯಿತು. ಹಾಗಾದರೆ ಸಜ್ಜನರೆನಿಸಿದ ಒಬ್ಬರ ಬದುಕಿನಲ್ಲಿ ತಲೆದೋರಬಹುದಾದಂತಹ ವಿಪತ್ತು ಪರಂಪರೆಗಳು ಅನೇಕ ಮಂದಿಗಳ ಉದ್ಧರಣಕ್ಕೋ ಉತ್ತರಣಕ್ಕೋ ಹೇತುವಾಗುತ್ತದೆ ಎಂಬುದನ್ನು ನಾವು ತಿಳಿದ ಹಾಗಾಯಿತು. ಆದರೆ ಸಜ್ಜನರಿಗೊದಗಿದ ಸಂಕಷ್ಟವನ್ನು ನಿವಾರಿಸುವಲ್ಲಿ ಅವರಿಂದ ಪ್ರಯೋಜನವನ್ನು ಪಡೆದಂತಹ ವ್ಯಕ್ತಿಗಳು ಸದಾಕಾಲವೂ ಸ್ಮರಣೀಯವಾಗಿ ಅವರ ಬದುಕಿಗೆ ನೆರವನ್ನೊದಗಿಸಬೇಕು ಎಂಬುದು ಸಾಕ್ಷಿ. ಆ ನೆಲೆಯಿಂದಲೇ ಸಮಸ್ತ ವಾನರ ಸೇನೆಯನ್ನು ಪರಿಪಾಲಿಸುವ ನಾಥನಾಗಿ ಒದಗಿಸಿಕೊಂಡಂತಹ ಸುಗ್ರೀವ ಪ್ರಮಾಣಬದ್ಧನಾಗಿ ಸಂಧಿಯನ್ನು ಮಾಡಿಕೊಂಡ. ನನ್ನ ಸತಿಯಾದಂತಹ ರೊಮೆಯನ್ನು ಬಿಡಿಸಿಕೊಟ್ರೆ ನಿನ್ನ ಸತಿಯಾದಂತಹ ಸೀತೆಯನ್ನು ಅರಸಿ ಪಡೆಯುವಲ್ಲಿ ಸಮಸ್ತ ಕಪಿಸೇನೆಯೂ ನಿನ್ನೊಂದಿಗೆ ಕೈವರ್ತಿಸ್ತದೆ, ನಿನಗೆ ಸಹಯೋಗವನ್ನು ಒದಗಿಸ್ತದೆ ಎಂಬ ಹಾಗೆ. ಆ ನೆಲೆಯಿಂದ ನಾವೆಲ್ಲರೂ ಶರಣನಾಗಿ ರಾಮಚಂದ್ರನ ಸೇವೆಯನ್ನು ಒದಗಿಸುವುದಕ್ಕೆ ಮುಂದೆ ಸಾಗಿದೆವು. ವ್ಯಕ್ತಿಗತವಾಗಿ ನಾನಂತೂ ಪ್ರಪಂಚದಲ್ಲಿ ಉದ್ಘಾಟಿಸಿಕೊಂಡದ್ದೇ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಅಕ್ಲಿಷ್ಟ ಕರ್ಮಣನೆನಿಸಿದ ರಾಮಚಂದ್ರನ ದಾಸನೆನಿಸಿ ದೂತನೆನಿಸಿ ಮರುತಾತ್ಮಜನಾದ ಹನುಮಂತ ನಾಮಕನಾಗಿಯೇ ಕಾಣಿಸಿಕೊಂಡವ. ಹಾಗಾದರೆ ನನಗೆ ರಾಮಸೇವೆ ವ್ರತವೂ ಹೌದು, ದೀಕ್ಷೆಯೂ ಹೌದು, ಬದುಕಿನ ಲಕ್ಷ್ಯವೂ ಹೌದು. ಆ ನೆಲೆಯಿಂದ ಹೇಗೆ ಒದಗಿಸಬೇಕು, ರಾಮ ಸಹಯೋಗವನ್ನು ಒದಗಿಸುವುದು ಹೇಗೆ ಅಂತ ಯೋಚಿಸುವಾಗ ಬಂತಲ್ಲ ಒಂದು ಅಪ್ಪಣೆ ಸುಗ್ರೀವನಿಂದ ಕೊಡಲ್ಪಟ್ಟದ್ದು. ನಮ್ಮ ವಾನರ ಸೇನೆಯಲ್ಲಿ ಅದಕ್ಕೆ ಸುಗ್ರೀವಾಜ್ಞೆ ಎಂಬ ಹಾಗೆ ಹೆಸರು. 30 ದಿನದ ಒಳಗಾಗಿ ಸೀತೆಯನ್ನು ಕಂಡು ಕುರುಹನ್ನು ತಂದು ರಾಮನ ಅಡಿದಾವರೆಯಲ್ಲಿ ಒಪ್ಪಿಸಬೇಕು. ಈ ಅಪ್ಪಣೆ ನಿಯುಕ್ತಿಗೊಂಡಿತು. ಏನು ಮಾಡುವ, ದಿಶೆಗೆ ಬೇರೆ ಬೇರೆ ಜಾತಿಯ ಪ್ಲವಂಗಗಳೆಲ್ಲ ನಾವು ಸಂಚರಿಸ್ತಾ ಸೀತಾನ್ವೇಷಣೆಗಾಗಿ ತೊಡಗಿದೆವು. ಯಾವ ಪ್ರಯೋಜನವೂ ಆಗಲಿಲ್ಲ. ಇನ್ನೇನು ಮಾಡುವುದು ಅಂತ ಯೋಚಿಸ್ತಾ ಪ್ರಾಯೋಪವೇಶಕ್ಕೆ ತೊಡಗಬೇಕು ಎಂಬ ಕಾಲದಲ್ಲಿ ಸಂಪಾತಿ ನಾಮಕನಾದಂತಹ ಪಕ್ಷಿರಾಜನೇ ಬಂದು ನಮಗೆ ಸೂಚನೆಯನ್ನು ಒದಗಿಸಿದ. ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಶರದಿಯನ್ನು ಉತ್ತರಿಸಿದ ಬಳಿಕ ಕಾಣಬಹುದಾದಂತಹ ಲಂಕಾಧರಣಿಯಲ್ಲಿ ಸೀತೆ ಬಂಧಿತಳಾಗಿದ್ದಾಳೆ, ರಾವಣನಿಂದ ಅಪಹರಿಸಲ್ಪಟ್ಟವಳಿದ್ದಾಳೆ. ಈ ವರ್ತಮಾನವನ್ನು ಕೇಳಿದ ಮರುಕ್ಷಣದಲ್ಲಿ ನಮಗೆ ಅಪ್ಪಣೆಯಾಯಿತು, ಸೀತೆಯನ್ನು ಕಂಡು ಬರುವುದಕ್ಕಾಗಿ ಶರದಿಯನ್ನು ಉಲ್ಲಂಘಿಸಿ ಸಾಗುವುದು ಯಾರು, ಸಮುದ್ರೋತ್ತರಣವನ್ನು ಮಾಡುವುದು ಯಾರು? ಆ ಕಾಲದಲ್ಲಿ ಜಾಂಬವರಾಡಿದ ಮಾತು, ನೀನೇ ಕಲಿ ಹನುಮ ನಮ್ಮವರಳು ನೀನೇ ಸಮರ್ಥನಿದ್ದಿ.
ಈ ಕಾರ್ಯವನ್ನು ಸಾಧಿಸುವ ಸಾಮರ್ಥ್ಯ ಇದ್ರೆ ಹನುಮಂತನಾದ ನಿನಗೆ ಅಂತ ಜಾಂಬವರಾಡಿದ ಮಾತು. ಜಾಂಬವರಾಡುತ್ತಾರೆ ಎಂಬ ನೆಲೆಯಲ್ಲಿ ಯೋಚಿಸಬೇಕಾದ್ದು ಜಾಂಬವರು ಯಾರು ಎಂಬ ಹಾಗೆ. ಅಜಭವನೆನಿಸಿದ ಜಾಂಬವರು ಬ್ರಹ್ಮನ ಮಾನಸ ಸೃಷ್ಟಿಯಾಗಿಯೋ ಬ್ರಹ್ಮನ ವಿಜೃಂಭಿತವಾದ ಆಕಳಿಕೆಯಿಂದ ಹುಟ್ಟಿಕೊಂಡಂತಹ ಜಾಂಬವರು ಜೃಂಭವಾನ್ ಎಂಬ ನೆಲೆಯಿಂದ ಕಾಣಿಸಿಕೊಂಡು ರಾಮ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡವರು. ಅದರ ಅರ್ಥ ಹನುಮಂತನೇ ಎಸಗಬೇಕೆಂಬುದು ಬ್ರಹ್ಮ ಸಂಕಲ್ಪವನ್ನು ಬ್ರಹ್ಮ ಸುತನಾದವನು ನನಗೆ ಒಪ್ಪಿಸಿದ್ದಾನೆ. ಈ ನೆಲೆಯಿಂದ ಅದನ್ನು ಪಥಿಕರಿಸಿದೆ. ಸಮುದ್ರೋತ್ತರಣವನ್ನು ನಾನೇ ಮಾಡುತ್ತೇನೆ ಎಂಬ ಹಾಗೆ ಅವರಿಗೆ ಅಭಯವನ್ನೂ ಕೊಟ್ಟೆ. ಆದರೆ ಸಮುದ್ರೋತ್ತರಣವನ್ನು ಮಾಡುವುದು ಹೇಗೆ ಅಂತ ಯೋಚಿಸುವಾಗ ವಾತ ಸಂಭವನಾದಂತಹ ನಾನು ಪ್ರಾಣವಾಯುವನ್ನು ಕೇಂದ್ರೀಕರಿಸ್ತಾ ಸಹಸ್ರಾರದವರೆಗೂ ಪ್ರಾಣವಾಯುವನ್ನು ಬೆಳೆಸುತ್ತಾ ರಾಘವನ ಸೇವೆಗಾಗಿ ಲಾಘವವನ್ನು ಹೊಂದಬೇಕು ಎಂಬುದು ಸ್ಪಷ್ಟವಾಯಿತು. ಲಘುವಾಗದೆ ಸಮುದ್ರವನ್ನು ಉತ್ತರಿಸುವುದಕ್ಕೆ ಅಸಾಧ್ಯ ಎಂಬ ನೆಲೆಯಿಂದ ಮಹೇಂದ್ರಾಚಲವನ್ನು ಏರಿ ಪ್ರಾಣಾಯಾಮದಲ್ಲಿ ತೊಡಗಿಕೊಂಡು ನನ್ನ ಪ್ರಾಣ ಸಮಸ್ತವನ್ನೂ ಸಹಸ್ರಾರದಲ್ಲಿ ನೆಲೆಗೊಳಿಸಿ ವಾಣಿ ಗಿರಿಜಯರನ್ನು ಗಣಪಾದಿಗಳನ್ನು ಸಂಸ್ತುತಿಸಿ ನನ್ನ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ನೆಲೆಯಾಗಿ ನಿಂತಹ ಪ್ರಭು ರಾಮಚಂದ್ರನನ್ನೇ ಸ್ಮರಿಸ್ತಾ ದೇಹದ ಹಂಗನ್ನೇ ತೊರೆದ ಹಾಗೆ ಪಕ್ಷಿಯಂತೆ ಬಹಳ ಲಘುವಾದಂತಹ ಭಾವವನ್ನು ಹೊಂದಿಕೊಂಡಿದ್ದೇನೆ. ನೆಗೆಯುವುದಕ್ಕೋ ಜಿಗಿಯುವುದಕ್ಕೋ ಇದೇ ಸಕಾಲ ಸುಕಾಲ ಎಂಬ ನೆಲೆಯಿಂದ ಮತ್ತೊಮ್ಮೆ ರಾಮಚಂದ್ರನ ಅಡಿದಾವರೆಯನ್ನು ಸಂಸ್ತುತಿಸ್ತಾ ಮಹೇಂದ್ರಾಚಲದಿಂದ ಕಾಣುತ್ತಾ ಇರುವಂತಹ ಶರದಿಯನ್ನು ಜಿಗಿದು ಬಿಡುತ್ತೇನೆ. ಎಂತಹ ಆಶ್ಚರ್ಯವನ್ನು ಅನುಭವಿಸ್ತಾ ಇದ್ದೇನೆ. ಲಂಕಾ ಭೂಮಿಯನ್ನು ಸೇರಬೇಕು, ಸೀತಾನ್ವೇಷಣೆಯನ್ನು ಮಾಡಬೇಕು ಎಂಬ ಏಕಲಕ್ಷ್ಯದಿಂದ ವಿಶಾಲವಾದ ಅಗಾಧವಾದ ಶರದಿಯನ್ನು ನೆಗೆಯುತ್ತೇನೆಂಬ ಕಾರಣಕ್ಕಾಗಿ ಜಿಗಿದದ್ದೇನೋ ಸತ್ಯ. ಆದರೆ ಒದಗಿದಂತಹ ತಡೆಗಳು ಅನೇಕ. ಮೈನಾಕ ಪರ್ವತವೇ ಮೇಲೆದ್ದು ಬಂದು ವಿಶ್ರಮಿಸಬೇಕು ಅಂತ ಅಪೇಕ್ಷೆಯನ್ನುಡ್ಡುತ್ತದೆ. ರಾಕ್ಷಸಿಯೊಬ್ಬಳು ಬಾಯಿದೆರೆದು ನನ್ನೊಳಗೆ ಸೇರಿಕೊಳ್ಳಬೇಕು ಅಂತ ನನ್ನನ್ನೇ ಛಾಯೆಯನ್ನೇ ಅನುಸರಿಸಿ ನನ್ನ ಸೆಳೆಯುವ ಯತ್ನವನ್ನು ಮಾಡುತ್ತಾಳೆ. ಎಲ್ಲಾ ಸಂದರ್ಭದಲ್ಲಿಯೂ ರಾಮನಾಮವನ್ನೇ ಉಚ್ಚರಿಸ್ತಾ ರಾಮನ ಶಕ್ತಿ ಕಾರಣವಾಗಿ, ರಾಮ ಸೇವೆಗೆ ಹೊರಟ ನಿಷ್ಠೆ ಕಾರಣವಾಗಿ, ರಾಮ ಸೇನೆಯ ಮುಂಚೂಣಿಯಲ್ಲಿ ನಿಂತ ರಾಮದಾಸನೆಂಬ ಕಾರಣದಿಂದಾಗಿ ಬಂದ ವಿಪತ್ತು ಪರಂಪರೆಯನ್ನೆಲ್ಲವನ್ನು ನಿವಾರಿಸಿದೆ. ಲಂಕೆಯನ್ನು ಸೇರಬೇಕೆಂಬ ಅತ್ಯುತ್ಸಾಹದಿಂದ ನೆಗೆದದ್ದು 100 ಯೋಜನದ ವಿಸ್ತೀರ್ಣದ ಬಳಿಕ ಇದ್ದಂತಹ ಲಂಕೆಯನ್ನು ಸೇರುವುದಕ್ಕೆ ಹೊರತಾಗಿ ಅದಕ್ಕಿಂತಲೂ 700 ಯೋಜನದ ಮುಂದೆ ಬಂದು 800 ಯೋಜನವನ್ನು ಹಾರಿದೆ ಮಹೇಂದ್ರಾಚಲದಿಂದ. ಕಾಣಿಸಿಕೊಂಡವರು ತೃಣಬಿಂದು ನಾಮಕರಾದ ಮಹರ್ಷಿಗಳು. ಪ್ರಶ್ನಿಸಿದೆ, ಇದ್ಯಾವುದು ಲಂಕೆಯೋ ಹೇಗೆ ಎಂಬ ಹಾಗೆ. ಆ ಕಾಲದಲ್ಲಿ ಕರವಿಡಿದು ನನ್ನನ್ನು ಮೇಲೆತ್ತು ನಾ ಉತ್ತರಿಸ್ತೇನೆ ಅಂತ ಆಡಿದಂತಹ ಮಹರ್ಷಿಗಳು ಸಾಂಗವಾಗಿ ಸರ್ವವನ್ನೂ ಉತ್ತರಿಸಿದ್ದಾರೆ. ಲಂಕೆ ಎಂಬುದು 700 ಯೋಜನಕ್ಕಿಂತ ಹಿಂದೆ ಉಳಿದಿದೆ. ರಾಮ ಕಾರ್ಯವನ್ನು ಸಾಧಿಸುವ ಅತ್ಯುತ್ಸಾಹದ ಕಾರಣವಾಗಿ 800 ಯೋಜನವನ್ನು ಜಿಗಿದು ಬಂದಿದ್ದಿ ಹನುಮಂತ ಎಂಬ ಹಾಗೆ. ಅವರಿಂದ ಅಪ್ಪಣೆಯನ್ನು ಗೊಂಡಿದ್ದೇನೆ, ಲಂಕಾ ಪರಿಸರದ ವರ್ಣನೆಯನ್ನು ಕೇಳಿದ್ದೇನೆ, ಲಂಕೆಯನ್ನು ತಿಳಿಯುವುದಕ್ಕೆ ಬೇಕಾದ ಸಂಜ್ಞೆಗಳನ್ನು ಅರಿತಿದ್ದೇನೆ. ಇನ್ನು ತಡ ಮಾಡುವುದಕ್ಕಿಲ್ಲ. ಮಹರ್ಷಿ ತೃಣಬಂಧುರ ಆಶ್ರಮದಿಂದ ಹಿಮ್ಮುಖವಾಗಿ 700 ಯೋಜನವನ್ನು ಜಿಗಿದು ಲಂಕಾ ಮಣ್ಣನ್ನು ಸೇರಿಕೊಳ್ಳುತ್ತೇನೆ.
ನಿಮಗೆ? ಇಲ್ಲ ಸರಿಯಾಗಿ ನನ್ನನ್ನೊಮ್ಮೆ ಗಮನಿಸಿ. ಏನು ಈಗಲಾದರೂ ಗೊತ್ತಾಯ್ತಾ ಯಾರೆಂಬುದಾಗಿ? ಹೇ, ಯಾರೋ ರಕ್ಕಸಿ ಅಂದ್ರೆ ನನಗೆ ಮರ್ಯಾದೆ ಇಲ್ವಾ? ಇಷ್ಟು ದೊಡ್ಡ ವ್ಯಕ್ತಿತ್ವ ನನ್ನದು. ನನ್ನ ಹಿಂದೆ ಕಾಣುತ್ತಿರುವಂತಹ ಲಂಕಾಪಟ್ಟಣನೊಮ್ಮೆ ಸರಿಯಾಗಿ ಗಮನಿಸಿ. ಅಲ್ಲಿಗೆ ನಾನು ಯಾರೆಂದು ಅರಿತಿದ್ದೀರಾ? ಬಹುದೊಡ್ಡ ಜನ ನಾನೇ ಆಗ್ತೇನೆ ಅಲ್ಲಿಗೆ. ಯಾಕೆ ಗೊತ್ತುಂಟು? ಅದರ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನನ್ನ ಅಪ್ಪಣೆಯ ವಿನಃ ಯಾರಿಗೂ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಪರಿಚಯ ಆಗ್ಲಿಲ್ವಾ ನನ್ನದು? ಹೇ, ಕಾವಲಿನವನು ಅಷ್ಟು ಸಣ್ಣದು ಮಾಡಿ ಹೇಳುದ ಮಾರ್ಯಾರೆ? ಇರ್ಲಿ, ನನ್ನ ಉದ್ಯೋಗ ಅದುವೇ. ಅದನ್ನು ಕರೀಲಿಕ್ಕೆ ಹೆಸರು ಉಂಟು ನನಗೆ. ಶ್ರೀಲಂಕಿನಿ. ಶ್ರೀ ಅಲ್ಲ, ಅದು ನಾನು ಸೇರಿಸಿದ್ದು ಗೌರವಕ್ಕೆ. ನನಗೆ ಗೌರವ ಇಲ್ವಾ? ಶ್ರೀಮತಿ ಆಗ್ಲಿಲ್ಲ ಸದ್ಯಕ್ಕೆ. ಲಂಕಿನಿ ಎಂಬ ಹೆಸರಿನವಳು ನಾನು. ಗೌರವ ಪೂರ್ವಕವಾಗಿ ನಾನೇ ಇಟ್ಟುಕೊಂಡದ್ದು, ಬೇರೆ ಯಾರು ಕೊಡುವುದು ಕಾಣುವುದಿಲ್ಲ ನನಗೆ. ಹಾಗೆ ನಾನೇ ಶ್ರೀಯನ್ನು ಸೇರಿಸಿಕೊಂಡು ಶ್ರೀಲಂಕಿನಿ ಎಂಬುದಾಗಿ ಹೇಳಿದ್ದೇನೆ. ಉದ್ಯೋಗ ಏನು? ಕಾಣುತ್ತಿರುವಂತಹ ಬೃಹದ್ವಾರ, ಲಂಕಾ ನಗರವನ್ನು ಪ್ರವೇಶಿಸುವವರಿಗೆ ತಡೆಯನ್ನೊಡ್ಡುವಂತಹ ದ್ವಾರ. ಆ ದ್ವಾರಕ್ಕೆ ಕಾವಲನ್ನು ಕಾಯುವಂತ ಮಹತ್ತರವಾದ ಕೆಲಸವನ್ನು ನನ್ನೊಡೆಯ ನನಗೆ ಒಪ್ಪಿಸಿದ್ದಾನೆ. ಯಾರು? ಲಂಕಾಧಿಪ ರಾವಣ. ಅವನಿದ್ದ ಅನತಿಯಂತೆ ಈ ದ್ವಾರವನ್ನು ಪಾಲಿಸುತ್ತಾ ಬಂದವಳು ನಾನು. ಯಾರೇ ಆದರೂ ನನ್ನ ಕಣ್ಣನ್ನು ತಪ್ಪಿಸಿ ಇದರ ಒಳಗೆ ಇದುವರೆಗೆ ಪ್ರವೇಶಿಸಿದವರಿಲ್ಲ. ಅಷ್ಟು ಕೇಂದ್ರೀಕೃತವಾಗಿ ನನ್ನ ಉದ್ಯೋಗವನ್ನು ಮಾಡುವವಳು ನಾನು. ನನ್ನ ಕೆಲಸದ ಮೇಲೆ ನನಗೆ ಲಕ್ಷ್ಯವಿದೆ, ಗಮನವಿದೆ. ಆದರೂ ಹೊಟ್ಟೆ ತುಂಬಬೇಕಲ್ಲ. ಸುತ್ತಲೂ ತಿರುಗಾಡುವುದು, ಕೈಗೆ ಸಿಕ್ಕಿದನ್ನು ಎಡೆಯುವುದು, ಘಟ ಘಟ ಗಡ ಗಡ, ಜಾಗಿದು ತಿಂದು ತೇಜಿ ಮಲಗುವುದೇ ನನ್ನ ಕೆಲಸ. ಇವತ್ತು ಸ್ವಲ್ಪ ತಿರುಗಾಟ ಹೆಚ್ಚಾಯ್ತು ನನ್ನದು. ಸುಲಭದಲ್ಲಿ ಕೈಗೆ ಯಾವುದು ಸಿಗಲಿಲ್ಲ, ಹಾಗೆ ಅಲೆದಾಟ ತುಂಬಾ ಆಯ್ತು. ನಡೆದು 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 ದೇಹಕ್ಕೆ ಆಯಾಸ ಆಗ್ತಾ ಉಂಟು. ಆಯಾಸ ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ತಕೊಳ್ಬೇಕು. ಯಾವುದು? ವಿಶ್ರಾಂತಿ. ದೇಹಕ್ಕೆ ವಿಶ್ರಾಂತಿ ಬೇಕಾಗಿದೆ. ಅದಕ್ಕಾಗಿ ಮಾತಾಡುವುದಲ್ಲ. ಹೇಗೋ ಮೈಯನ್ನಗಲಿಸಿ ಬಿಟ್ಟುಕೊಂಡಿದ್ದೇನೆ. ಸ್ವಲ್ಪ ಹೊತ್ತಲ್ಲೇ ಮಲಗುವುದು. ಯಾರಾದ್ರೂ ಬಂದ್ರೆ ಎಬ್ಬಿಸಿ, ಆಯ್ತಾ? ಕೆಲಸ ಆಗ್ಬೇಕಲ್ಲ. ಇಲ್ಲ, ಕಾವಲಂದ್ರೆ ನನಗೆ ಎಚ್ಚರ ಇರ್ತದೆ, ಒಳಗೆ ಜಾಗೃತಲಾಗಿರ್ತೇನೆ. ಕಾವಲು ಕಾಯುವರು ನೋಡಿಲ್ವಾ ನೀವು? ಮಲಗಿದಾಗೆ ಮಾಡುವುದು ಮಾತ್ರ ಅದು, ಒಳಗೆ ಜಾಗೃತರಾಗಿರ್ತಾರೆ. ಹಾಗೆ ಕಾವಲು ಕಾಯ್ದು ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೇನೆ. ಇದು ಎಂಥದ್ದು ಅಂತಲೇ ಗೊತ್ತಾಗುವುದಿಲ್ಲ. ಇವಳು ಅಂತ ಹೇಳುವ, ಇದು ಅಂತ ಹೇಳುವ, ಅಂತೂ ಕೈಕಾಲನ್ನು ಚಾಚಿ ವಿಶಾಲವಾಗಿ ಒಂದು ಪರ್ವತೋಪಾದಿಯಲ್ಲಿ ಬಿದ್ದಿದೆ. ಈಗ ಬಿದ್ದಿದ್ದನ್ನು ಎಬ್ಬಿಸಬೇಡವ? ಎಬ್ಬಿಸಬೇಕು ಅಂತಾದ್ರೆ ನಾವು ಬಂದಿದ್ದೇವೆ ಅಂತ ತಿಳಿಯಬೇಡವ? ಅದಕ್ಕೆ ಬೇಕಾಗಿಯೋ ಎಂಬ ಹಾಗೆ ಸ್ವಲ್ಪ ಸದ್ದು ಮಾಡುತ್ತಾ ತಿರುಗಾಡ್ತಾನೆ. ಒಳ್ಳೆ ಕಾವಲು ಅಲ್ವಾ? ಯಥಾರ್ಥಕ್ಕಾದ್ರೆ ಲಂಕೆಯಲ್ಲಿ ಕಾವಲವರಿಗೆ ಕಾವಲು ಬೇಕು. ಕಾಯುವವರು ಸರಿ ಇದ್ದಾರಂತ ನೋಡುವುದಕ್ಕೆ ಕಾವಲು ಬೇಕು. ಸರಿ, ನಮಗೆ ಎಬ್ಬಿಸಬೇಕಲ್ಲ, ಸದ್ದಿಗೆಲ್ಲ ಹೇಳುವುದಿಲ್ಲ. ಸದ್ದಾಗದೇ ಇದ್ದಲ್ಲಿ ಸದ್ದು ಎಬ್ಬಿಸ್ಲಿಕ್ಕಾಗ್ಲಿಲ್ಲ, ಒದ್ದೆಬ್ಬಿಸುವುದಕ್ಕಾಗುತ್ತದ ನೋಡುವ. ಎರಡು ಕಾಲಿಂದ ನೆಗೆದು ಒದ್ದು ಹೋಗ್ತಾರೆ.
ಕರ್ತವ್ಯದಲ್ಲಿ ನಿರತಳಾದದ್ದು. ಹೌದು, ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೆ. ಬಾಲ ನನ್ನ ಕರ್ತವ್ಯಕ್ಕೆ ಲೋಪವನ್ನುಂಟು ಮಾಡಿದವರು ವೈ ನೀನಾ? ನಾನೇ. ವಿಶೇಷ ಏನು ಇವತ್ತಿನ ವಿಶೇಷ ಆಕರ್ಷಣೆ ಯಾವುದು? ಮಂಗ ಮಾತಾಡ್ತಾ ಉಂಟು. ನಾನು ಎಷ್ಟೋ ಮಂಗಗಳನ್ನು ನೋಡಿದ್ದೇನೆ. ಮಾತನಾಡುವ ಮಂಗ. ವಿಕಾರಕ್ಕೆ ಆಕಾರ ಬಂದ ನೀನೇ ಮಾತಾಡ್ತಿ, ಮತ್ತೆ ಮಂಗ ಮಾತಾಡುವುದೆಂತದ್ದು? ಅಲ್ಲ, ನೀನೇ ಇದು ಮಾತಾಡುದಾ? ಹೇಳಿ. ಮಾತನಾಡುವ ಮಂಗವೇ. ಓ, ನಾನು ಯಾರು ಗೊತ್ತುಂಟೋ? ಯಾರು? ಈ ಲಂಕೆಯನ್ನು ಕಾವಲು ಕಾಯುವಂತಹ ಲಂಕಿಣಿ ನಾನು. ಹಿಂದೆ ಮುಂದೆ ಏನಿಲ್ವಾ? ಎಂತ ಕೇಳಿದ್ದು ಎಲ್ಲ ಇತ್ತು ನನಗೆ. ನಾವು ಸಾಮಾನ್ಯರಲ್ಲ. ಹಿಂದೆ ಕಾಣುವಂತ ಪಟ್ಟಣ ಇದೆಯಲ್ಲ, ಅಲ್ಲಿ ನನ್ನನ್ನು ಸೌಭಾಗ್ಯ ದೇವತೆ ಎಂಬುದಾಗಿ ಸಂಬೋಧಿಸುತ್ತಾರೆ. ನೀನ ಲಂಕಾ ಲಕ್ಷ್ಮಿ. ಆ ಪಟ್ಟಣಕ್ಕೆ ನಿನ್ನಂತದ್ದೇ ಲಕ್ಷ್ಮಿ ಆಗಬೇಕು. ಸರಿ ಉಂಟು. ಹಾಗೆಂದ್ರೆ ಅರ್ಥ ಎಂತ? ಅಲ್ಲ, ಸರಿ ಉಂಟು ಅಂತ. ಹಾಗೆ ಹೊಂದಾಣಿಕೆ ಸರಿ ಉಂಟು ಅಂತ. ಲಂಕೆಯ ಪಾಲಿಗೆ ಸೌಭಾಗ್ಯವನ್ನು ತರುವವಳು ಎಂಬುದಾಗಿ ಎಲ್ಲರೂ ಗಮನಿಸಿದ್ದಾರೆ ನನ್ನನ್ನು. ಅದಕ್ಕಾಗಿಯೇ ಲಂಕಾ ಲಕ್ಷ್ಮಿ ಎಂಬುದಾಗಿ ಕರೆಯುತ್ತಾರೆ. ಅದಿರಲಿ, ನನ್ನ ಕರ್ತವ್ಯ ನಾನು ಮಾಡುತ್ತಿರುವಾಗ ಎಲ್ಲಿಂದಲೋ ಒಮ್ಮೆಲೆ ಬಂದೆ, ನನ್ನೆದುರು ನಿಂದೆ. ನೀನೇನಂದ್ರೆ ನನ್ನನ್ನು ಪ್ರಶ್ನಿಸ್ತಾ ಇದ್ದೆ. ಹೌದೌದು. ಯಾಕೆ ಎಬ್ಬಿಸಿದ್ಯಾಕ? ನಿನಗೆ ಇಲ್ಲಿ ಎಂತ ಕೆಲಸ ಮಂಗನಿಗೆ? ಓ, ಅಲ್ಲಿ ನೀರಿನ ಆಚೆ ದಾಟಿ ಹೋದ್ರೆ ಮರಗಳುಂಟು, ಬೇಕಾದಷ್ಟು ಹಣ್ಣುಗಳುಂಟು. ನಿನಗೆ ಯಾವುದು ಬೇಕು ತಿಂದು ನಿನ್ನಷ್ಟಕ್ಕೆ ಇರುವುದು ಬಿಟ್ಟು ಮಂಗವೇ ಯಾಕೆ ಬಂದಿದ್ಯಾ? ಹೋಗ ಹಿಂದೆ. ಈ ಲಂಕಾ ಲಕ್ಷ್ಮಿಗೆ ನಿದ್ರೆ ಬರುವುದಿಲ್ವಾ? ಯಾಕೆ? ಲಂಕಿಣಿ ನೀನೇ ಹೇಳಿಕೊಂಡ ಹಾಗೆ ಲಂಕಾ ಶ್ರೀ, ಲಂಕೆಗೆ ನೀ ಲಕ್ಷ್ಮಿ. ಲಕ್ಷ್ಮಿ ನೀನೇ ಹೇಳಿಕೊಂಡದ್ದು, ನಾನಲ್ಲ, ಎಲ್ಲರೂ ಹೇಳ್ತಾರೆ. ಆದಿ ತಪ್ಪ. ಅದನ್ನು ಒತ್ತಿ ಹೇಳುದು ಬೇಡ, ನೀನೇ ಹೇಳಿದ್ದು. ಆದಿ ತಪ್ಪ. ನಿನಗೆ ಬೇಕಾಗಿ ಅದನ್ನು ಶ್ರೀಲಂಕಿಣಿ ಅಂತಲೇ ಮಾಡುವ. ಆದೀತು, ಸಂತೋಷ. ಆದರೆ ಪುನಃ ಆದರೆ ಅಂತ ನಿನ್ನದು ಸಂಶಯ ಉಂಟು ಕೆಲವಷ್ಟು. ಇಷ್ಟು ಹೇಳಿಯು? ಹೌದೌದು. ಏನದು? ದೊಡ್ಡ ಸಂಗತಿ ಹಾಗೆ ಹೇಳುತ್ತೀನಿ. ನೀನು ಎಲ್ಲವನ್ನು ಮಾಡುವುದು ನಾನೇ. ಲಂಕೆಯ ಪಟ್ಟಣ ಕಾಣುತ್ತಾ ಉಂಟಲ್ಲ, ಅದಕ್ಕೆಲ್ಲ ನಾನೇ ಲಕ್ಷ್ಮಿ. ಲಕ್ಷ್ಮಿಗೆ ಈ ದಾರಿದ್ರ್ಯವೇನೆ? ಎಂತಾಗಿದೆ? ನಿದ್ರೆ ಇಲ್ಲವೇನೆ ನಿನಗೆ? ಯಾರು ಎಲ್ಲಿ ಎಷ್ಟೊತ್ತಿಗೆ ಹೇಗಿರಬೇಕು ಎಂಬ ಸಂಸ್ಕಾರದ ಸೀಮೆಯಿಂದ ಬಂದ ಹನುಮಂತ ನಾನು. ಎಂತದ್ದು? ಮಧ್ಯರಾತ್ರಿ ಕಾಲದಲ್ಲಿ ಹೇಗೆ ಮಲಗಿದ್ದಿ ಅಂತ ಪರಿವೇ ಆದ್ರೂ ಉಂಟ ನಿನಗೆ? ನಾವಾಗೆ ಕ್ರಮ ನಮ್ಮದು. ಹೇಗೆ? ಈಗ ಈಗ ಹೇಗೆ ಮಲಗಿದ್ದೆ ಹಾಗೆ. ಹೆಣ್ಣೊಬ್ಬಳ ಮಾನದ ಸೀಮೆ ಎಷ್ಟು ಅಂತ ಕಂಡು ಕೇಳಿ ಅರಿತವರು ನಾವು.
ಹಾ ಹೆಣ್ಣು ಹೇಗೆ ಮಲಗಬೇಕು, ಹೆಣ್ಣು ಹೇಗೆ ಕುಳಿತಿರಬೇಕು, ಹಾ. ಹೆಣ್ಣು ಹೇಗೆ ನಡೀಬೇಕು, ಹೆಣ್ಣು ಹೇಗೆ ನುಡಿಯಬೇಕು, ಇದಿಷ್ಟನ್ನೂ ಬಲ್ಲವರು ನಾವು. ಹಾ ನಾನು ತಿಳಿದದಷ್ಟಕ್ಕೂ ಅಪವಾದದ ಹಾಗೆ ಕಾಣಿಸಿಕೊಂಡವಳು ನೀನು. ಲಂಕಾಪಟ್ಟಣದ ಶ್ರೀಕುಲಕ್ಕೆ ಗೌರವವನ್ನು ತಂದುಕೊಟ್ಟಂತಹ ಲಂಕಿಣಿ ಎದುರು ನೀನು ಹೇಳುವ ಮಾತು. ಆ ಕಾರಣದಿಂದಲೇ ನಿನಗೊಂದು ಪಟ್ಟವನ್ನು ಕೊಡ್ತಾ ಇದ್ದೇನೆ. ಲಂಕಾ ಲಕ್ಷ್ಮಿ ಅಲ್ಲ, ಮತ್ತೆ? ನೀ ರಾಕ್ಷಸಿ, ಏಯ್! ಕೆಟ್ಟ ರಾಕ್ಷಸಿ ನೀನು. ಹಾ ಲಂಕಾಪುರ ಪ್ರವೇಶವನ್ನು ಮಾಡಬೇಕು ಅಂತ ಬಂದ ನನಗೆ ಪ್ರಾರಂಭದಲ್ಲಿ ಎದುರಾದದ್ದು ಈ ದಟ್ಟ ಕಾನನ. ಹಾ ಇದನ್ನು ಉತ್ತರಿಸಿಯ ಒಳಗೆ ಸಾಗುತ್ತೇನೆ ಅಂತ ಹೊರಡುವಾಗ ತಡೆಯಾಗಿ ಬಂದವಳು ನೀನು. ಹಾ ಬಹಳ ನಿರೀಕ್ಷೆ ಇತ್ತು ನನಗೆ, ಏನು ಈ ಕಾಂತಾರದೊಳಗೆ ಏನಾದ್ರೂ ಇದ್ದೀತು ಅಂತ. ಕಾಂತಾರದಲ್ಲಿ ನೀನ ಇರುವುದು, ನಾನೇ ಇದ್ದದ್ದು. ಇದಾದ್ರೆ ನಮಗೆ ಪ್ರಯೋಜನಕ್ಕಿದ್ದದ್ದೇ ಅಲ್ಲ. ಹಾ ಬಿಡು, ಲಂಕಾ ಲಕ್ಷ್ಮಿಯೇ ಆಗಿರು, ಹಾ. ಮತ್ತೊಬ್ಬಳೇ ಆಗಿರು, ನನ್ನ ಪಾಲಿಗೆ ನೀ ಭದ್ರಭೂತ. ಏಯ್! ಭೂತಭದ್ರವೂ ಅಲ್ಲ, ಹಾ. ಭದ್ರಭೂತ. ಈಗ ಭೂತ- ಲಂಕೆಯಲ್ಲಿ ಗಟ್ಟಿಯಾಗಿ ತಳ ಊರಿದ ಹಾ. ಭೂತ ನೀನು, ರಾಕ್ಷಸಿ ನೀನು. ಭೂತನಾನ ಈಗ. ನನ್ನನ್ನು ಮಂಗ ಅಂತ ಕರೀತೀಯ. ಹೌದು. ನಾನು ನಿತ್ತರೆ ಮಲೆ ಮಂಗ, ಹಾ. ನಿನ್ನ ಭೂತ ಬಿಡಿಸೇನು ಎಚ್ಚರ. ಯಾರು? ನಾನೇ. ನೀನಾಗೆ ಉಂಟಲ್ಲ. ಏಯ್! ಹಾಲು ಮಲ್ತ ಹಾ? ಹೆಸರಂತ ಹೇಳಿದು ಅದೇ ಇಟ್ಟುಕೊಳ್ಳುವ. ಹಾಲಂತ ಹೆಸರು ಹೇಳಿ. ನೀ ಹೇಳಿದ್ದನ್ನ ಇಟ್ಟುಕೊಳ್ಳುವ. ಹಾಲು ಮಲ್ತವ? ಅದೀತು. ಅವನೇ. ಯಾವುದು ಅದೀತು? ಹೌದಾನ? ಹಾ. ನನ್ನ ಬಗ್ಗೆ ಮಾತಾಡ್ತೀಯಲ್ಲ. ನಾನು ಭೂತ ಬೇಸರ ಆಯ್ತಾ? ರಕ್ಕಸಿಯಾಗೆ ಬೇಸರ ಆಯ್ತಾ? ಅಲ್ಲ ಬೇಸರ ಅಲ್ಲ, ಇರ್ಲಿ, ಬೇಕಾದ್ರೆ ಬೇರೆ ಕೊಡುವ. ಬೇರೆ ಸಾಕು, ನೀನು ಅಷ್ಟು ಕೊಟ್ಟದೆ ಹೆಚ್ಚಾಗಿ. ಭದ್ರ ಪ್ರೇತ ಅಂತ ಹೇಳುವ, ಭೂತ ಬೇಡ. ಏಯ್, ಮಾತಾಡಿದ್ರೆ ಜಾಗ್ರತೆ. ಹಾ. ಹೌದಲ್ಲ? ಸುತ್ತಲೂ ಕಾಣುತ್ತಿರುವುದು ಜಲರಾಶಿ. ಹೌದು. ಇಲ್ಲಿಗೆ ಬರಲಿಕ್ಕೆ ನೇರವಾದ ದಾರಿಯೇ ಇಲ್ಲ. ಹಾಗಾದ್ರೆ ನೀನು ಹೇಗೆ ಬಂದೆ? ಹಾ. ಅರ್ಥೈಸಿಕೊಂಡಿದ್ದೇನೆ. ಹೇಗೆ? ಪವನ ದಾರಿಯಲ್ಲಿ ಬಂದು ಹೌದು. ಕೆರೆಯುತ್ತಾ ಇದ್ದಿ ನನ್ನೆದುರು ನಿಂತು, ಹಾ. ಅಲ್ವಾ? ಮಂಗವೇ, ಏನು ನನಗೆ ಹೇಳ್ತಿದ್ಯಲ್ಲ. ಮಂಗಕ್ಕೆ ಮಂಗ ಹೇಳಿದ್ರೆ ಯಾವ ಬೇಸರವೂ ಆಗುವುದಿಲ್ಲ, ಉಳಿದವರಿಗೆ ಹೇಳಿದ್ರೆ ಬೇಸರ ಆಗುದು. ಹೌದಲ್ಲ? ಹೊತ್ತೆಷ್ಟಾಗಿದೆ? ಏನು? ಮಧ್ಯರಾತ್ರಿ. ಮಧ್ಯರಾತ್ರಿಯ ಹೊತ್ತು ಯಾರ ತಿರುಗುವುದು? ಭೂತ. ನನಗೆ ಭೂತ ತಿರುಗುವುದು ಭೂತ. ಭೂತಲ್ಲ, ನೀನು ನೀನು ಸಹ ಇಲ್ಲಿದ್ದಿ ಬ್ರಹ್ಮ ರಾಕ್ಷಸ. ನೀನು ನನಗೆ ಭೂತ ಹೇಳ್ತೇನ? ಹಾ. ಹೌದನ? ಒಂದ ಬ್ರಹ್ಮ ರಾಕ್ಷಸನಾಗಿರ್ಬೇಕು. ಹಾ. ಅದು ನೀನಲ್ಲ, ನೋಡುವಾಗ ಗೊತ್ತಾಗ ನಿನ್ನ ಮೂತಿ ಮಂಗ ಕೋಡಗ. ಅಲ್ಲ, ಅದಲ್ಲ ನೀನು. ನಿಮ್ಮ ಜಾತಿಯವಳು ನಾನಲ್ಲ. ನೀನು ಅದಲ್ಲ ಅಂತ ಗೊತ್ತಾಯ್ತು. ಇನ್ನು ಯಾವುದು? ಆಹಾ, ಏನು? ರಕ್ಕಸರು ನಾವು ರಾತ್ರಿ ತಿರುಗುವುದು. ಹೌದು. ಏ? ರಕ್ಕಸ ಜಾತಿಗೆ ನೀನು ಭೂಷಣನೇ ಅಲ್ಲ. ಅಲ್ಲ, ನನಗೆ ಪ್ರಾರಬ್ಧವೂ ಇಲ್ಲ. ಏಯ್! ಅದು ಎರಡು ಅಲ್ಲ ಅಂತ ಆಯ್ತು. ಬಿಡು. ಅರ್ಥೈಸಿಕೊಂಡಿದ್ದೇನೆ. ಏನು? ನಮ್ಮ ಲಂಕಾಪಟ್ಟಣದ ಬಗ್ಗೆ ತಿಳಿದುಕೊಂಡಿದ್ದಿ, ಅದರ ಐಶ್ವರ್ಯದ ಬಗ್ಗೆ ತಿಳಿದುಕೊಂಡಿದ್ದಿ. ಹಾ ಹಾ ಹಾ. ಅದನ್ನು ದೋಚಬೇಕೆಂದು ಬಂದ ಕಳ್ಳ ನೀನು. ನಾನ ಕಳ್ಳ. ಕಳ್ಳ. ಕಳ್ಳ ನೀನು.
ಲಂಕಿಣಿ, ಮಧ್ಯರಾತ್ರಿಯಲ್ಲಿ ಸಂಚರಿಸುವವರು ಇಂಥವರು ಎಂಬ ಹಾಗೆ ನಿನ್ನ ನಿರ್ಣಯ. ಒಂದೋ ಭೂತ ಬೇತಾಳ ಪ್ರೇತಗಳಾಗಿರಬೇಕು, ಅದಲ್ಲ ನೀ ಹೇಳಿದ ಹಾಗೆ ರಾಕ್ಷಸರಾಗಿರಬೇಕು. ಅದೆರಡೂ ಅಲ್ಲದೆ ಹೋದರೆ ನನ್ನನ್ನು ತಸ್ಕರನೆಂದು ಕಳ್ಳನೆಂದು ನೀ ತಿಳಿದೆ. ಕಳ್ಳನಲ್ಲ ಕಾಣೆ ನಾನು, ಕಳ್ಳ ಅಲ್ವೇ ಅಲ್ಲ. ಮತ್ತೆ ಇಲ್ಲ, ಅದೇ ಶಬ್ದವನ್ನು ಸ್ವಲ್ಪ ನಿಮಗೆ ವಿನಿಯೋಗ ಮಾಡಿದ್ರೆ ಕಳ್ಳನಲ್ಲ, ನಿಮ್ಮನ್ನು ಆಳುವವ ಇದ್ದಾನಲ್ಲ ಕಳ್ಳನಲ್ಲ. ಕಂಡ ಹೆಮ್ಮಕ್ಕಳನ್ನು ಕದ್ದು ತಂದವರಿಗೆ ನಲ್ಲನಾಗುವ ಚಾಪಲ್ಯವನ್ನು ಇರಿಸಿಕೊಂಡ ರಾವಣ, ಅವನ ಸಂತಾನಕ್ಕೆ ಸೇರಿದವರೇ ನಾವಲ್ಲ. ಕಳ್ಳನಲ್ಲ ಕಾಣೆ ನಾನು, ಕಳ್ಳನಲ್ಲ ಕಾಣೆ ನಾನು. ಅವನನ್ನೂ ಕಾಣಲಿಲ್ಲ, ಅವನನ್ನೇ ಕಾಣಬೇಕು ಎಂಬ ಚಾಪಲ್ಯ ಹೊತ್ತು ಬಂದವ. ವಾತ ಸಂಭವನೆಂಬ ಹೆಸರು ನನಗೆ. ಬಗೆ ಬಗೆಯಾಗಿ ಕೊಂಡಾಡುತ್ತಾರೆ. ಮನೋಜವನೆಂದು, ಮಾರುತ ತುಲ್ಯ ವೇಗನೆಂದು, ಜಿತೇಂದ್ರಿಯನೆಂದು, ಬುದ್ಧಿಮತಾಂಬರಿಷ್ಠನೆಂದು, ವಾತಾತ್ಮಜನೆಂದು, ವಾನರಯೂತ ಮುಖ್ಯಸ್ಥನೆಂದು ಕರೆವ ನನ್ನನ್ನು ನಾ ಉದ್ಘಾಟಿಸಿಕೊಳ್ಳುವುದು ರಾಮದಾಸನಾದ ಹನುಮಂತ ಎಂಬ ಹಾಗೆ. ಈ ಮಂಗನಿಗೆ ಇಷ್ಟೊಂದು ಹೆಸರ? ಈ ಮಂಗಕ್ಕೆ ಇಷ್ಟಿರುವಾಗ ಉಳಿದ ಮಂಗಕ್ಕೆ ಎಷ್ಟಿದ್ದೀತು ಅಂತ ಯೋಚಿಸು. ಕಂಡ ಹೆಮ್ಮಕ್ಕಳನ್ನು ಕದ್ದು ತರುವ ಕಳ್ಳರಿಗೆ ಕಾವಲು ನಿಂತ ಮಹಾ ಕಳ್ಳಿ ನನ್ನನ್ನು ಪ್ರಶ್ನೆ ಮಾಡ್ತೀಯ? ಹನುಮಂತ, ಪ್ರಾರಂಭದಿಂದ ಗಮನಿಸ್ತಾ ಇದ್ದೇನೆ. ಏನು ನೀನು ಹಾಗೆ, ನೀನು ಹೀಗೆ ನನ್ನನ್ನು ತಾತ್ಸಾರ ಭಾವದಿಂದ ಮಾತಾಡುದಲ್ಲ. ನೀನ್ ನನ್ನನ್ನು ಮಂಗ ಅಂತ ಕರಿಬಹುದು, ನಾನು ನಿನ್ನನ್ನು ಗೌರವ ಕೊಟ್ಟು ಸಮ್ಮಾನ ಮಾಡ್ಬೇಕು. ನೀನು ಮಂಗನೇ ಅಲ್ವಾ? ನೀ ರಾಕ್ಷಸಿ ಅಲ್ವಾ? ನಾನಿಲ್ಲಿ ಕಾಯುವವಳು. ಕಾಯುವ ರಾಕ್ಷಸಿ ಅಂತ ಹೇಳುವ. ಮಹತ್ತರವಾದ ಜವಾಬ್ದಾರಿ. ದೊಡ್ಡ ರಾಕ್ಷಸಿ ಅಂತ ಹೇಳುವ. ಸಣ್ಣವಳಲ್ಲ, ಸಣ್ಣದಲ್ಲದ ರಾಕ್ಷಸಿ ಅಂತ ಹೇಳುವ. ನಾನು ಆದೀತ ಮಹಾರಾಕ್ಷಸಿ ಅಂತ ಹೇಳುವ. ಹೌದಾನ? ಏನು ಮಂಗ ನಾನೇ ಅಂತ ಹೇಳ್ತಿ? ನಾನೇ ಹನುಮಂತ. ಹೌದು, ನಾನಾಗೆ ಮಾಡಿದೆ. ಹೀಗೆ ಹೆಸರುಂಟು, ನನ್ನನ್ನಾಗೆ ಕರೀತಾರೆ. ಹೌದಾನ? ಏನು ನೀನು ಹನುಮಂತನೇ ಆಗಿರು. ನಿನಗೆಂತ ಮೂರು ಕಣ್ಣುಂಟ? ಇಲ್ಲ. ಹೌದಾ? ಕೊಂಬುಂಟ ನಿನಗೆ? ಇಲ್ಲ. ಬಾರಿ ದೊಡ್ಡ ಜನವ ನೀನು. ಆದ್ರೆ ನಿನಗಿಲ್ಲದ ಒಂದು ನನಗುಂಟು. ಏನು? ಬಾಲ. ಅದು ನಿನಗಿಲ್ಲ, ನನಗೆ ಮಾತ್ರ ಇರು. ನಿನ್ನ ಬಾಲವನ್ನು ಹಿಡಿದಿಲ್ವಾ? ರಂ 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 ಬರೀ ನೆಲಕ್ಕೆ ಮಾತಾಡ್ತೀಯ? ನನ್ನನ್ನು ತಿರುಗಿಸಿ. ಹೌದು, ಮಾತಾಡ್ತೀಯ? ಮಾತಾಡ್ತೀಯ? ಬಡೀತೀಯ? ನಿನ್ನ ಹತ್ರ ಇಷ್ಟೊತ್ತು ಮಾತಾಡಿದ್ ಯಾಕೆ ಗೊತ್ತುಂಟು? ಯಾಕೆ? ಇಲ್ಲಿ ಕಾವಲು ಕಾಯ್ತಾ ಇರುವವಳು ನಾನು. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅರ್ಥ ಆಯ್ತು ನನಗೆ. ಯಾರು ಸಿಗೋದಿಲ್ಲ. ಹೌದು. ಇವತ್ತೊಂದು ನಿನ್ನನ್ನು ನೋಡಿ ಸ್ವಲ್ಪ ಮಾತಾಡುವಂತ ಮನಸ್ಸಾಯ್ತು. ಹಾಗೆ ಮಾತಾಡಿದ್ದು ಒಳ್ಳೆಯದ್ರಲ್ಲಿ ಹೇಳ್ತೇನೆ. ಏ ಮಂಗವೇ, ಬಂದ ದಾರಿಯಲ್ಲಿ ಹಿಂದೆ ಹೋಗು. ನೀನು ಹಾಗೆ ಹೇಳಿದಿ. ನನ್ನ ದೊರೆಯನ್ನು ಕಾಣಬೇಕು, ಕದ್ದು ಬಂದವ, ಅವರ ಬಗ್ಗೆ ಮಾತಾಡುವಾಗ ಜಾಗೃತನಾಗಿರ್ಬೇಕು. ಅವಳು ಕೈಯವಳು ನಾನು. ಒಳ್ಳೆ ಮಾತನ್ನು ಹೇಳ್ತಿದ್ದೇನೆ, ಹೋಗಿದ್ದೆ. ನೀ ಹೇಳಿದ ಇಷ್ಟೂ ಮಾತಲ್ಲ, ಅದು ಪಂಥ. ಪಂಥ ಮಾಡ್ತೀಯಾನೆ ನನ್ನಲ್ಲಿ. ಒಪ್ಪಿಸಿದ ಕೆಲಸ ಕರ್ತವ್ಯಕ್ಕೆ ಪ್ರಜ್ಞೆ ಇಲ್ಲದವಳು ನೀನು. ಕಾವಲು ಕಾಯಬೇಕಾದ ಲಂಕಾಲಕ್ಷ್ಮಿ ಮಧ್ಯರಾತ್ರಿಯಲ್ಲಿ ಮೈಯ ಮೇಲಿನ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡವಳು ನೀನು. ಬಡಿದು ನಿನ್ನನ್ನು ನಾ ಎಬ್ಬಿಸದೇ ಇದ್ರೆ ಕಳ್ಳನಂತೆ ಸಾಗುವ ಸಾಧ್ಯತೆ ನನಗಿತ್ತು. ಕಳ್ಳನಲ್ಲದೆ ಇರುವ ಕಾರಣದಿಂದ ನಿನ್ನನ್ನು ಎಬ್ಬಿಸಿ ನನ್ನ ಪ್ರವೇಶವನ್ನು ಆಡಿದ್ದೇನೆ. ಎಲ ಎಲ ಭ್ರಷ್ಟೆ, ಎಷ್ಟೇ ಮಾತಾಡ್ತಿ ಪಂಥಗಳನ್ನಾಡುತ್ತಾ ಇದ್ದಿ. ನಿನ್ನ ಪಂಥವನ್ನು ಮುರಿದಿಕ್ಕುತ್ತೇನೆ. ರಾಮದಾಸನೆಂದು ಉದ್ಘಾಟಿಸಿಕೊಂಡಿದ್ದೇನೆ. ರಾಮ ಬಲ ಏನು, ರಾಮದೂತನ ಶಕ್ತಿ ಏನು ಅಂತ ತಿಳಿಯಬೇಕು ಅಂತಾದ್ರೆ ಎಂತದ್ದು ಬಾಲ ಹಿಡಿದು ತಿರುಗಿಸ್ತೀಯ. ರಾಮ್ ರಾಮ್
ರಮ್ 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 ಅದನ್ನೇ ಸ್ವಲ್ಪ ಗಾಳಿಯ ಸದ್ದು ಹಾಗೆ ಬರಬೇಕು. ಸದ್ದು ಸರಿ ಉಂಟು, ಅದಕ್ಕೊಂದು ಸಂಸ್ಕಾರ ಕೊಟ್ರೆ ಉದ್ಧಾರ ಆಗತಿ. ಅದನ್ನೇ ರಂಕಾರದಿಂದ ರಮ್ ಅಗ್ನಿದ್ಯೋತಕ ಸ್ವಲ್ಪ ಉದ್ದ ಮಾಡು, ರಾಮ 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 ಎಂಬ ಹಾಗಾಗುತ್ತದೆ. ನೀ ಹೇಳಿದ್ದನ್ನು ಬಿಡು, ರಾಮನನ್ನು ಹಿಡಿ, ಇನ್ನಾದ್ರೂ ರಾಕ್ಷಸತ್ವ ಹೋಗಿ ಉದ್ಧಾರ ಆಗುವ ದಾರಿ ಕಾಣ್ತದೆ. ನನ್ನ ಮುಷ್ಟಿ ಈಗ ನಿನ್ನ ದೇಹಕ್ಕೆ ಬೀಳುವಾಗ ನೀನು ರಾಮ ರಾಮ, ನನ್ನ ಮುಷ್ಟಿ ನಿನ್ನ ತಲೆಗೆ ಬೀಳ್ತದೆ. ಬಗೆ ಬಗೆಯ ಕಾದಾಟವನ್ನು ಪೂರೈಸಿದ ಹಾಗಾಯಿತು. ಲಂಕೆ ಗಡರಿದ ಲಕ್ಷ್ಮಿ ತೊಲಗಿದಳು. ರಾವಣನ ನಡೆದುಕೊಂಡದ್ದು ದಾರಿದ್ರ್ಯ ಲಕ್ಷ್ಮಿ. ಬಹುದೀರ್ಘವಾದಂತಹ ಕಾದಾಟದ ಫಲವಾಗಿ ಲಂಕಾಲಕ್ಷ್ಮಿ ಎನಿಸಿಕೊಂಡಂತಹ ಲಂಕಿಣಿ ಅಸುನೀಗಿದಳು. ತಕ್ಷಣವೇ ಪ್ರಭಾವಲಯದಿಂದ ಮೇಲೆದ್ದು ದಿವ್ಯಕಾಂತಿಯನ್ನ ಅಂತು ತಾನ್ಯಾರೆಂಬ ಸತ್ಯವನ್ನು ಪ್ರಕಟಿಸಿದಳು. ಒಂದು ಕಾಲದಲ್ಲಿ ಬ್ರಹ್ಮಶಿರವನ್ನು ಚಿವುಟಿದ ಪರಿಣಾಮವಾಗಿ ತ್ರಿನೇತ್ರನೆನಿಸಿಕೊಂಡಂತಹ ಹರ ಭಿಕ್ಷಾರ್ಥಿಯಾಗಿ ಸಾಗುತ್ತಾ ಇರುವ ಕಾಲದಲ್ಲಿ ಯಕ್ಷಿಣಿಯಾದಂತಹ ಯಕ್ಷರಾಣಿ ಎನಿಸಿಕೊಂಡಂತಹ ಯಕ್ಷಿಣಿ ಹರನ ಭಿಕ್ಷಾಪಾತ್ರದಲ್ಲಿ ಕಲ್ಮಣ್ಣುಗಳನ್ನು ರಚಿದ ಕಾರಣದಲ್ಲಿ ಹರನಿಂದ ಶಪ್ತಳಾಗಿ ಲಂಕಿಣಿಯಾಗಿ ರಾಕ್ಷಸಿಯಾಗಿ ಇಲ್ಲಿ ವಾಸವನ್ನು ಮಾಡುತ್ತಾ ಇದ್ದವಳಂತೆ. ನನ್ನ ಕಾರಣದಿಂದ ಶಾಪ ವಿಮೋಚನೆಯಾಯಿತು, ನನ್ನಿಂದ ತನು ಭಂಗವಾದ ಕಾಲದಿಂದ ಮರಳಿ ಯಕ್ಷಲೋಕವನ್ನು ಸೇರಿಕೊಳ್ಳುತ್ತೇನೆ ಅಂತ ಆಡುತ್ತಾ ಲಂಕಾಲಕ್ಷ್ಮಿಯೇ ತೊಲಗಿ ಹೋದಳು ಲಂಕೆಯಿಂದ. ದುಷ್ಟನಾದಂತಹ ರಾವಣನ ಲಂಕೆಗೆ ನಡೆಸಬಹುದಾದದ್ದು ದಾರಿದ್ರ್ಯ ಮಾಂದ್ಯ ಎಂಬುದು ಸ್ಪಷ್ಟ. ಆ ನೆಲೆಯಿಂದ ಲಂಕೆಯಲ್ಲಿ ಸಾಧಿಸಬೇಕಾದಂತಹ ಕಾರ್ಯದ ಮೊದಲ ಸೋಪಾನ ಪಂಕ್ತಿಯನ್ನು ಏರಿದ ಹಾಗಾಯಿತು. ಇನ್ನು ಮಾಡಬೇಕಾದ್ದು ಸೀತಾನ್ವೇಷಣೆ ಎಂಬ ಕಾರಣದಿಂದ ಹೀಗೆಯೇ ಸಾಗುವುದಲ್ಲ ಎಂಬ ಕಾರಣದಿಂದ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಹೊಂದಿದಾನ. ಅಣುರೂಪದಿಂದ ಅತ್ಯಂತ ಕುಬ್ಜನಾಗಿ ಅಣು ಮಾತ್ರದ ಆಕಾರದಿಂದ ಲಂಕೆಯನ್ನು ಸಂಚರಿಸ್ತಾ ಮುಂದೆ ಬಂದ್ರೆ ಆಶ್ಚರ್ಯದ ಮೇಲೆ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಮಲಗಿ ನಿದ್ರಿಸ್ತಾ ಇದ್ದ ಭೀಕರಾಕೃತಿಯನ್ನ ಅಂತ ಕುಂಭಕರ್ಣ ನಾಮಕನಾದಂತಹ ರಾಕ್ಷಸನ ಉಶ್ವಾಸ ನಿಶ್ವಾಸಗಳ ಪ್ರಭಾವದಿಂದಾಗಿ ಅಣುರೂಪದಿಂದ ಸುಳಿದಾಡುತ್ತಾ ಇದ್ದ ನಾವೊಮ್ಮೆ ತತ್ತರಿಸಿ ಹೋದೆ. ಅಲ್ಲಿಂದ ಮುಂದೆ ಸಾಗುತ್ತಾ ಇದ್ರೆ ತ್ರಿಣಯ ಮಧುಸೂದನ ಎಂಬ ಹಾಗೆ ಉಚ್ಚಾರಣೆಯನ್ನು ಮಾಡುತ್ತಾ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಇರುವಂತಹ ಪುಣ್ಯ ಪುರುಷನೊಬ್ಬನ ಮನೆಯನ್ನು ಕಂಡೆ. ಆಗ ಅರ್ಥ ಆಯಿತು, ನಾ ಕಾಣುತ್ತಾ ಇರುವುದು ಪಂಡಿತನ ಮನೆ ಎಂಬ ಹಾಗೆ. ಹಾಗಾದ್ರೆ ಪಂಡಿತನ ಮನೆಯಲ್ಲಿ ವಾಸಿಸ್ತಾ ಇರುವವರು ಯಾರು ಅಂತ ಯೋಚಿಸಿದ್ರೆ ವಿಭೀಷಣ ನಾಮಕನಾದಂತಹ ರಾವಣಾನುಜ. ರಾಮಭಕ್ತಿಯನ್ನು ಹರಿಭಕ್ತಿಯನ್ನು ತನ್ನಲ್ಲಿ ಇರಿಸಿಕೊಂಡ ಪುಣ್ಯ ಪುರುಷ ಈತ ಅಂತ ಅರ್ಥ ಆಯಿತು. ಆ ಕಾಲದಲ್ಲಿಯೇ ಅಲ್ಲಿಂದಲೇ ಒಂದು ಹಂತದಿಂದ ಅವನಿಗೆ ಶುಭವಾಗಲಿ ಎಂಬ ಆಶಯವನ್ನು ಒದಗಿಸ್ತಾ ಮುಂದೆ ಸಾಗಿದೆ. ಮುಂದೆ ಅರಸ್ತಾ ಕಾಣುತ್ತಾ ಇರುವುದು ಬೃಹದಾಕಾರದಲ್ಲಿ ಬೆಳೆದು ನಿಂತಿರುವಂತಹ ಸ್ವರ್ಣ ಲಂಕೆಯಲ್ಲಿ ರಾರಾಜಿಸುವ ಅರಮನೆ. ಅಣುರೂಪದಿಂದಲೇ ಒಳ ಪ್ರವೇಶಿಸಿ ಸೀತೆಯ ಇರ ಉಂಟೋ ಎಂಬುದನ್ನು ಅರಿಯಬೇಕು ಎಂಬ ಕಾರಣದಿಂದ ಪ್ರವೇಶ ಮಾಡುತ್ತಾ ಅರಮನೆಯ ಅಂತಃಪುರದವರೆಗೆ ಬಂದು ನಿತ್ರೆ ಪಲ್ಲಂಗದಲ್ಲಿ ದಶಕಂಠ ಪವಡಿಸಿದ್ದಾನೆ. ಪವಡಿಸಿದ ದಶಕಂಠನನ್ನು ನೋಡಿದ್ರೆ ಬಲು ದೋಷಿಯಲ್ಲವೇ ಇವ?
ನೋಡಿದ್ರೆ ಪರಸತಿಯನ್ನ ಅಪಹರಿಸಿ ಪರಧನವನ್ನು ಅಪಹರಿಸ್ತಾ ಇರುವಂತಹ ಪಾಪಿ ಅನಿಸಿದ ದಶಕಂಠ ಮಲಗಿ ನಿದ್ರಿಸ್ತಾ ಇದ್ದಾನೆ ನೆಮ್ಮದಿಯಿಂದ. ಕಂಡವರ ಸತಿಯನ್ನು ಅಪಹರಿಸಿ ತಂದು ಸ್ವಚ್ಛಂದವಾಗಿ ವಿಹರಿಸ್ತಾ ಇರುವಂತಹ ಲಂಕಾ ನರೇಶ ನೆಮ್ಮದಿಯಿಂದ ಮಲಗಿ ನಿದ್ರಿಸಿದ್ದಾನೆ ಅಂತ ನೋಡುತ್ತಾ ಇದ್ರೆ ಯಾವುದನ್ನು ಕಾಣುತ್ತಾ ಇದ್ದೇನೆ? ಲಂಕಾಪತಿಯಾದ ದಶಕಂಠನೊಂದಿಗೆ ಪಲ್ಲಂಗದಲ್ಲಿ ಪವಡಿಸಿದಂತಹ ಹೆಣ್ಣೊಬ್ಬಳು ಯಾರಿರಬಹುದು ಅಂತ ನೋಡಿದ್ರೆ ವೈದೇಹಿ ಅಲ್ಲವೇ ಇವಳು? ರಾಜರ್ಷಿಯಾದಂತಹ ಜನಕನ ಸುತೆಯಾಗಿ ಜಾನಕಿ ಎಂಬ ವಿಧಾನವನ್ನು ಹೊತ್ತು ಮಿಥಿಲೆಯ ಮಣ್ಣಿನ ಸಂಸ್ಕಾರವನ್ನು ಹೊಂದಿ ಮೈಥಿಲಿ ನಾಮಕಳಾಗಿ ಬೆಳೆದು ನಿಂತಹ ರಾಮ ಸತಿ ದುಷ್ಟನಾದಂತಹ ಲಂಪಟನಾದಂತಹ ರಾವಣನೊಂದಿಗೆ ಪಲ್ಲಂಗದಲ್ಲಿ ಮಲಗಿ ನಿದ್ರಿಸ್ತಾಳೆ. ಶಿವ 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 ಏನನ್ನು ಕಾಣುತ್ತಾ ಇದ್ದೇನೆ. ಇವಳ ನೆವದಿಂದ ಇಷ್ಟನ್ನು ಸಾಧಿಸಬೇಕಾಯಿತೆ ನಾವು. ಇವಳಿಗಾಗಿ ಸಮುದ್ರವನ್ನು ತರಿಸಿ ಬರಬೇಕಿತ್ತೆ. ಕಂಡ ಮರ ಗಿಡಗಳನ್ನಪ್ಪಿ ರಾಮಚಂದ್ರ ಸೀತಾ 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 ಎಂಬ ಹಾಗೆ ವಿಲಪಿಸ್ತಾ ಇರುವುದು ಇವಳಿಗಾಗಿಯೋ? ಕಳಂಕವನ್ನು ತಂದಳಲ್ಲ. ಕಲೆಯಾಗಬೇಕಾದವಳು ರಾಮಚಂದ್ರನಿಗೆ ಬದುಕಿಗೆ ಶೋಭೆಯನ್ನೊದಗಿಸುವುದಕ್ಕೆ ಕಲೆ ಅಂತ ಹೆಸರು. ಲಲಾತೀತಿ ಕಲಾ ಕರಿಕಲೆಯಾಗಿ ಹೋದಳಲ್ಲ. ರಾಮನ ಶ್ವೇತ ಚಾರಿತ್ರಕ್ಕೆ ಧವಳ ಚಾರಿತ್ರಕ್ಕೆ ಮಸಿ ಬಳಿದಳಲ್ಲ ಮೈಥಿಲಿ. ಇನ್ನೇಸು ಪ್ರಯೋಜನ? ಏನನ್ನು ಮಾಡಿ ಪ್ರಯೋಜನ ಉಂಟು? ಇವಳನ್ನು ಅನ್ವೇಷಿಸುವುದು ಯಾಕೆ? ಮರಳಿ ರಾಮಭದ್ರನಲ್ಲಿ ಹೋಗಿ ವರದಿ ಒಪ್ಪಿಸುವುದು ಯಾಕೆ? ಇವಳಿಗಾಗಿ ಸಮುದ್ರವನ್ನು ಉತ್ತರಿಸಿದೆ ಯಾಕೆ? ಶಿವ 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 ಶಿವ, ಸೀತೆ ಇಂಥವಳೆ, ಮಿಥಿಲೆಯ ರಾಣಿ ಇಂಥವಳೆ. ಏನು ಮಾಡ್ಲಿ ಏನು ಮಾಡ್ಲಿ? ಇಲ್ಲ ಇಲ್ಲ, ಇನ್ನು ಇವಳನ್ನು ಕಂಡ ಮೇಲೆ ಇನ್ನು ಯಾವುದೂ ಬೇಡ. ಆದ್ರೆ ಒಂದುಂಟು, ವಾಲಿ ನಾಮಕನಾದ ದುಷ್ಟನಾದ ನನ್ನ ಮಾವನನ್ನು ಮರ್ದಿಸುವುದಕ್ಕೆ ಹೊರಟ ರಾಮಭದ್ರನಾದರೂ ವಾಲಿಯ ಯೋಗ್ಯತೆ ಏನೆಂಬುದನ್ನು ಪ್ರಮಾಣವಾಗಿ ಸುಗ್ರೀವನಿಂದ ಸ್ವೀಕರಿಸಿ ಪತಿಕರಿಸಿದವ. ಹಾಗಾದ್ರೆ ಪ್ರಮಾಣವಿಲ್ಲದೆ ನನ್ನ ರಸ ಯಾವುದನ್ನು ಒಪ್ಪಲಾರ. ಇದು ಸತ್ಯ ಅಂತಾದ್ರೆ ದಶಕಂಠನೊತ್ತಿಗೆ ಪವಡಿಸಿದ ಹೆಣ್ಣು ವೈದೇಹಿ ಎಂಬುದಕ್ಕೆ ಕುರುಹನ್ನು ನಾವು ಒಪ್ಪಿಸಲೇಬೇಕು. ಆ ಕಾರಣದಿಂದ ಸ್ವಲ್ಪ ಜಾಗ್ರತೆಯಿಂದ ಸೂಕ್ಷ್ಮ ನೋಟಕನಾಗಿ ಮಲಗಿದಂತಹ ಹೆಣ್ಣನ್ನು ಪರೀಕ್ಷಿಸ್ತೇನಂತೆ. ತೊಡಗುವುದು ಎಲ್ಲಿಂದ? ಪಾದದಿಂದಲೇ ಪರೀಕ್ಷೆಯನ್ನು ತೊಡಗುತ್ತಾರೆ. ಎಣಿಕೆ ಸುಳ್ಳಾಗಿ ಹೋಯ್ತಲ್ಲ. ಪಾದದಲ್ಲಿಲ್ಲ, ತಲೆಯನ್ನು ನೋಡಿದ್ರೆ ಹೆಡ ತಲೆಯ ಹಿಂದೆ ಕಾಣಿಸ್ತಾ ಇಲ್ವಲ್ಲ. ಜಂಗೆಯನ್ನು ಪರೀಕ್ಷಿಸಿದ್ರೆ ಮಚ್ಚಲಾಂಛನಗಳಿಲ್ಲ. ಹಾಗಾದ್ರೆ ಇವಳು ಅಚ್ಯುತನ ರಸಿ ಹೌದೇ? ಅಲ್ಲವೇ ಅಲ್ಲ. ಅಚ್ಯುತನ ಸತಿವಳು ಎಷ್ಟು ರಾಮದಾಸ ಅಂತ ಹೇಳಿ, ಎಷ್ಟು ವಿದ್ವಾಂಸ ಅಂತ ನೀವು ಹೇಳಿ, ಸಹಜವಾದ ಕಪಿಯ ಬುದ್ಧಿ ಬಿಟ್ಟು ಹೋಗ್ತದೋ ನಮಗೆ? ಚಾಪಲ್ಯವೇ ಶೀಲವಾದ್ರಿಂದ ನಮಗೆ ಪ್ಲವಂಗಗಳು ಅಂತ ಹೆಸರಲ್ವ? ಮರದಿಂದ ಮರಕ್ಕೆ ನಗಿಯುವ ಮರ್ಕಟದ ಜಾತಿಯಲ್ಲಿ ಹುಟ್ಟಿಕೊಂಡವರು ನಾವು. ದಶಕಂಠನ ಹೊತ್ತಿಗೆ ಪವಡಿಸಿದ ಹೆಣ್ಣೊಬ್ಬಳನ್ನು ಕಂಡ ಕ್ಷಣದಲ್ಲಿ ವೈದೇಹಿ ಅಂತ ನಿರ್ಣಯಿಸಿ ಕಣ್ಣೀರಿಳಿಸಿ ಆಯಿತು. ಸೂಕ್ಷ್ಮವಾಗಿ ಪರೀಕ್ಷಿಸ್ತಾ ಸಾಗಿದ ಹಾಗೆ ಅಚ್ಯುತನ ಸತಿ ಇವಳು ಸರ್ವಥಾ ಅಲ್ಲ. ಕೆಲವು ಕುರುಹುಗಳನ್ನು ರಾಮಭದ್ರ ನನಗಾಗಿ ಹೇಳಿ ಕಳುಹಿಸಿದ್ದ.
ಸೀತೆ ಅಂದ್ರೆ ಹೇಗಿರ್ತಾಳೆ ಕೇಳಿದ ಕಲ್ಪನೆ, ಕಂಡ ಅನುಭವ ನಮಗಿಲ್ಲ. ಕಾಣುವಾಗ ಸೀತೆಯನ್ನು ಗುರ್ತಿಸುವುದಕ್ಕೆ ಬೇಕಾದ ಕುರುಹುಗಳು. ಸೀತೆಯ ನಂದನನೋ ಎಂಬ ಹಾಗೆ ರಾಮಭದ್ರನಿಗೆ ಮಗನೆಂಬ ನೆಲೆಯಿಂದ, ತಾಯಿ ಜಾನಕಿಗೆ ಮಗನೋ ಎಂಬ ನೆಲೆಯಿಂದ ನನಗೆಲ್ಲ ಕುರುಹುಗಳನ್ನಾಡಿದ್ದ. ಮಗನಾದವನಲ್ಲಿ ತಾಯ ಕುರುಹನ್ನು ಆಡುವುದಕ್ಕೆ ಸಾಧ್ಯ ಎಂಬ ಶಾಸ್ತ್ರದ ನೆಲೆಯಿಂದಲೇ ನನಗಾಡಿದವ. ಕೊಟ್ಟ ಸುಳಿವುಗಳನ್ನು ನೋಡ್ತಾ ಸಾಗಿದ್ರೆ ಪದುಮ ರೇಖೆಗಳಿಲ್ಲ ಪಾದದಲ್ಲಿ ಪದ್ಮರೇಖೆಗಳಿರುವವಳು ಪದ್ಮಹಸ್ತೆಯಾದಂತಹ ಲಕ್ಷ್ಮೀ ಸದೃಶಳಾದ ಸೀತೆ. ಇವಳ ಪಾದದಲ್ಲಿ ಪದ್ಮರೇಖೆಗಳಿಲ್ಲ. ಮತ್ತು ನೋಡುತ್ತೇನೆ ಅಂತ ತಲೆಯನ್ನು ನೋಡಿದ್ರೆ ಛೇ 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 ಛೇ, ಹೆಡತಲೆಯ ಹಿಂದೆ ವೈದವ್ಯ ಕಾಣಿಸ್ತಾ ಇದೆ. ರಾಮಭದ್ರ ಲೋಕಕ್ಕೆ ಮಾಂಗಲ್ಯವನ್ನೊದಗಿಸಿದವ, ಲೋಕ ಮಾಂಗಲ್ಯವನ್ನೊದಗಿಸಿದ ಧವನೆನಿಸಿದಂತಹ ರಾಮನಿಗೆ ಸತಿ ಎನಿಸಿದ ಮಾತೆಗೆ ವೈದವ್ಯ ಬರುವುದಕ್ಕುಂಟ? ಸರ್ವತಾ ಸಾಧ್ಯ ಇಲ್ಲ. ಹಾಗಾದ್ರೆ ವೈದವ್ಯವನ್ನು ನೆತ್ತಿಯಲ್ಲಿ ಹೊತ್ತ ಇವಳು ರಾವಣನ ಸತಿ ಎಂಬುದು ದಿಟ. ರಾವಣನಿಗೆ ಸನಿಹದಲ್ಲಿಯೇ ಮೃತ್ಯು ಕಂಟಕ ಉಂಟು ರಾಮಭದ್ರನಿಂದ. ಇವಳ ಹಣೆಯಲ್ಲಿ ಕಾಣಿಸ್ತಾ ಇರುವುದು ವೈದವ್ಯ ಆನೆವನದಿಂದ. ಮತ್ತೂ ಒಂದು ಕುರುಹನ್ನಾಡಿದ್ದ, ಮಗನಲ್ಲಿ ಮಾತ್ರವೇ ಆಡಬಹುದಾದ ಕುರುಹು. ಬಲ ಜಂಗೆಯೊಳ ಈಕ್ಷಿಸೆ ಮತ್ಸ್ಯಲಾಂಛನ ಕಾಣ್ಪುದು. ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರೆ ಬಲ ಜಂಗೆಯಲ್ಲಿ ಮತ್ಸ್ಯಲಾಂಛನವು ಗೋಚರಿಸುವುದಿಲ್ಲ. ಹಾಗಾದ್ರೆ ಅಚ್ಯುತನ ಸತಿ ಇವಳು ಸರ್ವತಾ ಅಲ್ಲ, ನಿಶ್ಚಯಿಸಿದ ಇವಳು ವೈದೇಹಿ ಅಲ್ಲ. ಒಂದು ಕ್ಷಣ ಭ್ರಾಮಕ ಸ್ಥಿತಿಯಿಂದ ವೈದೇಹಿಯೇ ಇವಳು ಎಂಬ ಹಾಗೆ ಸೀತಾಚಾರಿತ್ರ್ಯಕ್ಕೆ ಅಪಚಾರವಾಗುವ ಮಾತುಗಳನ್ನು ಆಡಿಬಿಟ್ಟೆ. ಛೇ, ಜಾನಕಿಯನ್ನು ಕಂಡ ಕ್ಷಣದಲ್ಲಿ ಕ್ಷಮೆಯನ್ನು ಯಾಚಿಸಲೇಬೇಕು, ರಾಮಭದ್ರನಲ್ಲಿಯೂ ಕ್ಷಮೆ ಯಾಚಿಸಬೇಕು. ಆದರೆ ಆಗಬೇಕಾದ್ದಿಲ್ಲಲ್ಲ. ಹಾಗಾದರೆ ಸಾಧಿಸಬೇಕಾದ್ದು ಸೀತಾನ್ವೇಷಣೆ ಎಂಬ ನೆವನದಿಂದ ಅರಮನೆಯಿಂದ ಹೊರಬಂದೆ. ಅರಸುವುದಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣದಿಂದ ಬಸವಳಿದು ಕುಳಿತೆ. ಆ ಕಾಲದಲ್ಲಿ ಇನ್ನೇನು ಮಾಡುವುದು ಅಂತ ಯೋಚಿಸುವಾಗ ಶರೀರವಾಣಿಯೇ ಕೇಳಿಸಿತು. ಸೀತೆಯ ಶೋಧವನ್ನು ನಡೆಸಬೇಕಾದ್ದಿಲ್ಲೆಲ್ಲ ಅಲ್ಲ, ಲಂಕೆಯಲ್ಲಿ ಕಾಣಿಸಬಹುದಾದಂತಹ ಅಶೋಕಾವನ ಎಂಬ ವನವನ್ನು ಸೇರು, ಅಲ್ಲಿ ಸೀತೆ ನಿನಗೆ ಕಾಣಸಿಗುತ್ತಾಳೆ ಎಂಬ ಹಾಗೆ ಅಂಬರವಾಣಿ ನನಗೆ ನಿರ್ದೇಶನವನ್ನು ಕೊಟ್ಟಿತು. ಇನ್ನು ತಡ ಮಾಡುವುದಕ್ಕಿಲ್ಲ. ಲಂಕಾ ಭೂಮಿಯಲ್ಲಿ ಕಾಣಬಹುದಾದಂತಹ ಅಶೋಕವನ್ನು ಅರಸುತ್ತಾ ಮುಂದೆ ಸಾಗುತ್ತೇನೆ. ಬಂದಿದ್ದೇನೆ ಮಗುಳೆ ನಡೆದ ನೋಡಬಾರದೆ ಲಕ್ಷ್ಮಿಯನ್ನೇ ಕಂಡ ಭಾವ ನನ್ನಲ್ಲಿ ಅಂಕುರಿಸ್ತಾ ಇದೆ. ಸೇರಿಕೊಂಡೆ ಅಶೋಕಾವನವನ್ನು. ಕಾಣುತ್ತಾ ಇರುವ ಶಿಂಶುಪಾ ವೃಕ್ಷದ ಕೆಳಗೆ ಕಣ್ಣೀರಧಾರೆಯನ್ನು ಸುರಿಸುತ್ತಾ ರಾಮಧ್ಯಾನದಲ್ಲಿ ನಿರತಳಾದಂತಹ ಸ್ತ್ರೀರತ್ನವನ್ನು ಕಾಣುತ್ತಾ ಇದ್ದೇನೆ. ಇವಳೇ ವೈದೇಹಿ ಎಂಬುದಕ್ಕೆ ಯಾವ ಸಂಶಯವೂ ನನ್ನಲ್ಲಿ ಉಳಿಯಲಿಲ್ಲ. ಹಾಗಾದ್ರೆ ರಾಮಧ್ಯಾನಾಸಕ್ತಳಾದಂತಹ ಈ ಕನ್ನಿಕೆಯೇ ಲಕ್ಷ್ಮೀ ಸ್ವರೂಪಳಾದಂತಹ ಸೀತೆ ಎಂಬುದು ಸ್ಪಷ್ಟ. ಆದರೆ ಸೇರಿಕೊಂಡಂತಹ ಪರಿಚಾರಕಿಯರೊಂದಿಗೆ ಕುಳಿತು ಅನ್ಯ ಮಾನಸ್ಗಳಾಗಿ ದುಃಖಿತಳಾಗಿ ಕುಳಿತುಕೊಂಡಿದ್ದಾಳೆ. ಜಯ 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 ಎಂಬ ಸ್ತುತಿವಾಕ್ಯವನ್ನು ಮಧ್ಯದಲ್ಲಿ ಆಡುತ್ತಾ ಇದ್ದಾಳೆ. ರಾಮ ರಾಮ ಎಂಬ ಹಾಗೆ ಪುನರುಚ್ಚಾರಣೆಯನ್ನು ಮಾಡುತ್ತಾ ಇದ್ದಾಳೆ. ಹಾಗಾದರೆ ಇವಳಾಡುವುದೇನು, ಅವರಾಡುವುದೇನು, ಇವಳ ವರ್ತನೆ ಏನು ಎಂಬುದನ್ನು ತಿಳಿಯುವುದಕ್ಕೆ ಬೇಕಾಗಿ ಅನುರೂಪದಿಂದಲೇ ಶಿಂಶುಪಾ ವೃಕ್ಷದ ಮೇಲೆ ತುಸು ಕಾಲ ಇಲ್ಲಿಯೇ ವಿಶ್ರಮಿಸ್ತಾ ವಿದ್ಯಮಾನವನ್ನು ಪರೀಕ್ಷಿಸ್ತೇನಂತೆ. ನೋಡುವ
ಮಧ್ಯರಾತ್ರಿಯ ವೇಳೆಯೋ ಈಗಲೂ ಅತ್ತಲ ರಾವಣ ಎನ್ನುವ ಹಾಗೆ ನಾನು ಪ್ರಸಿದ್ಧಿ ಹೊಂದಿದ್ದೇನೆ. ನನ್ನನ್ನು ಶೋಧಿಸುವುದಕ್ಕೆ ಹೊರಟವರು, ನನ್ನನ್ನು ಸಮೀಪಿಸಿ ಸಾಹಸವನ್ನು ಸಾಧಿಸುವುದಕ್ಕೆ ಹೊರಟವರು ಇತ್ತಲ ರಾವಣ ಅಂತ ಅನೇಕ ಸಲ ಹೇಳಿದರು. ಆತ್ಯಂತಿಕವಾಗಿ ನಾನು ನೆಲೆಗೊಂಡದ್ದು ಅತ್ತಲ ರಾವಣ. ಯಾರೂ ನಿರಾಕರಿಸಲಾರದ ಸ್ಥಾವರ ಸತ್ಯ ಇದು. ಹಾಗಾದರೆ ರಾವಣನ ವೈಭವೀಕರಣವೇ ನನ್ನನ್ನು ನಾನು ಉದ್ಘಾಟಿಸಿಕೊಳ್ಳುವ ಪ್ರಸಕ್ತಿಯೇ ಯಾವ ಕಾರಣಕ್ಕೂ ಅಲ್ಲ. ರಾವಣ ಇದು ಆಗುವ ಮೊದಲೇ ನಾನು ದಶಗ್ರೀವನಾಗಿದ್ದೆ, ದಶಕಂಧರನೆಂಬ ಹೆಸರನ್ನು ಪಡೆದಿದ್ದೆ. ಈ ನಾಮಕರಣ ಲೋಕದಿಂದ ಪ್ರಾಪ್ತಿಸಿದ್ದಲ್ಲವಲ್ಲ, ಲೋಕೇಶನಾದಂತಹ ಮಹಾಶಿವ ಪ್ರಸಾದ ರೂಪದಲ್ಲಿ ನನಗೆ ಪ್ರದಾನಿಸಿದ ರಾವಣ ಎನ್ನುವ ಹೆಸರಿನ ಹಾಗೆ ನನ್ನ ಹುಟ್ಟಿಗೆ ಕಾರಣಕರ್ತರಾದ ವಿಶ್ರವಸ್ತು ಬ್ರಹ್ಮರು ಪ್ರದಾನಿಸಿದ ಹೆಸರು. ಕೈಕಸೆಯ ಗರ್ಭದಲ್ಲಿ ಅನೇಕ ಶತಮಾನಗಳಿಂದ ಹಪಹಪಿಸುತ್ತಿದ್ದ ರಾಕ್ಷಸ ಕುಲದ ಅಭಿಲಾಷೆಗಳನ್ನು ಕನಸುಗಳನ್ನು ನನಸಾಗಿಸುವುದಕ್ಕಾಗಿ ಹುಟ್ಟಿಕೊಂಡ ಜ್ಯೇಷ್ಠ ಪುತ್ರ ನಾನು ದಶಗ್ರೀವ. ಆ ಬಳಿಕ ರಾವಣನೋ ಶೂರ್ಪಣಖಿಯೋ ಕುಂಭಕರ್ಣನೋ ಶೂರ್ಪಣಖಿಯೋ ವಿಭೀಷಣನೋ ಅವರ ಆಗದವರು ಸಣ್ಣವರು ಅಂತ ಅರ್ಥ ಅಲ್ಲ. ಆದರೂ ವರಿಷ್ಠ ಜ್ಯೇಷ್ಠ ನಾನು ಎನ್ನುವುದನ್ನು ಹೇಳುವಲ್ಲಿ ನನ್ನ ಸಾಧನೆಯ ಬಗ್ಗೆ ಉಳಿದವರಿಗೆ ಅರ್ಥ ಆಗಬೇಕಲ್ಲ, ಈ ಉದ್ದೇಶ ಮಾತ್ರ ಇರುವುದು. ಅತ್ತಲ ರಾವಣ ಉಳಿದವರು ನನ್ನ ಕಥೆಗಳನ್ನು ಹೇಳುವಾಗ ಅದಕ್ಕೆ ಪೂರಕವಾಗಿ ಸೀತಾಪಹಾರದ ಮೇಲೆ ಮತ್ತೊಂದು ವಿದ್ಯಮಾನವನ್ನು ಸೇರಿಸಿದ್ರಲ್ಲ. ರಾತ್ರಿಯಲ್ಲಿ ನಿದ್ರೆಯನ್ನು ತಿಳಿದೆದ್ದು ಅಷ್ಟು ಸುಲಭವ ಈ ವಾಕ್ಯಕ್ಕೆ ವಿವರಣೆ ಕೊಡುವುದು. ರಾತ್ರಿಯಲ್ಲಿ ನಿದ್ರೆ ಮಾಡುವುದು ಪ್ರಪಂಚದಲ್ಲಿ ಅಸಂಭವ ಅಲ್ಲ, ಅದು ವಿಚಿತ್ರ ಅಲ್ಲ, ವಿಲಕ್ಷಣ ಅಲ್ಲ. ಯಾರು ಆರೋಗ್ಯಪೂರ್ಣವಾದ ಜೀವನವನ್ನು ಸಾಗಿಸುವ ಜೀವರಿದ್ದಾರೋ ಅದು ಯಾವುದೂ ಇರಲಿ, ಎರೆ ಉಳುವಿನಿಂದ ತೊಡಗಿ ಆನೆಯವರೆಗೆ, ಸಾಧಾರಣ ಮನುಷ್ಯರಿಂದ ತೊಡಗಿ ದೇವ ದಾನವ ಗಂಧರ್ವ ವರಿಷ್ಠರವರೆಗೆ ಪ್ರತಿಯೊಬ್ಬರಿಗೂ ಸಾಯಂ ಸಂಧ್ಯೆ ಅಂತ ಉಂಟಲ್ಲ, ಬದುಕಿನಲ್ಲೂ ಉಂಟಲ್ಲ. ಒಂದು ಉದಯಿಸಿದ ತಕ್ಷಣವೇ ಒಂದು ನೆಲೆಯಲ್ಲಿ ಸ್ಥಿರಗೊಳ್ಳುತ್ತದೆ. ಆ ಸ್ಥಿರಗೊಂಡ ಬಳಿಕ ಅದು ಅಸ್ತಮಾನ ಹೊಂದುವುದಕ್ಕೆ ಕ್ಷೀಣಗೊಳ್ಳುತ್ತಾ ಹೋಗುತ್ತದೆ. ಇದನ್ನೇನು ನಾವು ಕಲಿಯೋದವರು. ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಕ್ಷೀಯತೆ ನಶ್ಯತಿ. ಈ ಪ್ರಪಂಚದಲ್ಲಿ ಜನಿಸಿದ ಮೃತ್ತಿಕಾ ಸಂಬಂಧವನ್ನು ಪಡೆದ ಎಲ್ಲ ಜೀವಿಗಳಿಗೂ ಉಂಟಲ್ಲ. ಒಂದು ಹುಟ್ಟುತ್ತದೆ, ಒಂದು ಕಾಣಿಸ್ತದೆ, ಬೆಳವಣಿಗೆಯನ್ನು ಹೊಂದುತ್ತದೆ, ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ಬದಲಾವಣೆಗಳಿಗೆ ಒಡ್ಡಿಕೊಳ್ಳುತ್ತದೆ. ಅಲ್ಲೇ ಸ್ಥಾಯಿಯಾಗಿ ಉಳಿಯುವುದಿಲ್ವಲ್ಲ, ಕ್ಷೀಣಗೊಳ್ಳುತ್ತಾ 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 ಒಂದು ಕಾಲದಲ್ಲಿ ಅದು ನಾಶವಾಗಿಯೇ ಹೋಗುತ್ತದೆ. ಇದು ಮೃತ್ಯುವನ್ನೇ ಮೈಯಾಗಿಸಿಕೊಂಡ, ಭಾವವಾಗಿಸಿಕೊಂಡ, ಈ ಮೃತ್ತಿಕಾ ಸಂಬಂಧದಿಂದ ಕಾಣಿಸಿಕೊಂಡ ಪ್ರಪಂಚಕ್ಕೆ ಲಕ್ಷ್ಯ. ಆದ್ದರಿಂದಲೇ ಅಲ್ವ ಇದನ್ನು ಮರ್ತ್ಯ ಅಂತ ಕರೆದದ್ದು. ಆ ಕಾರಣದಿಂದ ಸಂಜೆಯಾಗುವಾಗ ದೇಹದ ಶ್ರಮವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ನಿದ್ರಿಸುವುದೋ ವಿಶ್ರಾಂತಿಯನ್ನು ಪಡೆಯುವುದೋ ಸಹಜ. ಆದರೆ ರಾತ್ರಿಯಲ್ಲಿ ನಿದ್ರೆಯನ್ನು ತಿಳಿದದ್ದು ಅಂತ ಆಡುವಾಗ ಅದಕ್ಕೊಂದು ವಿಶಿಷ್ಟವಾದಂತಹ ಪ್ರಜ್ಞೆ ಬೇಕು, ದೂರದರ್ಶಿತ್ವ ಬೇಕು. ಅದನ್ನು ಅರ್ಥ ಮಾಡಿಕೊಂಡು ಕೂಲಂಕಷವಾಗಿ ಪರಿಶೀಲಿಸುವ ವಿಚಕ್ಷಣವತಿತ್ವ ಒಬ್ಬ ವ್ಯಕ್ತಿಗೆ ಬೇಕು. ರಾವಣ ರಾತ್ರಿಯಲ್ಲಿ ನಿದ್ರೆಯನ್ನು ತಿಳಿದು ಎದ್ದದ್ದು. ಅದರ ಮುಂದಕ್ಕೊಂದು ಸೇರಿಸಿದಿರಲ್ಲ, ಕಾಮಾತುರನಾಗಿ. ಅಷ್ಟು ಸುಲಭದಲ್ಲಿ ಈ 10 ತಲೆಗಳುಳ್ಳ ರಾಕ್ಷಸೇಂದ್ರನಾದಂಥ ರಾವಣನನ್ನು ವ್ಯಾಖ್ಯಾನಿಸುವುದು ಕಷ್ಟ. ಯಾಕೆಂದರೆ
ಕಾಮ ಎನ್ನುವ ಅಗ್ನಿಯನ್ನೇ ಉರಿಸಿ ಆ ಕಾಮ ಎನ್ನುವ ಅಗ್ನಿಯಲ್ಲೇ ತನ್ನ ಸಂಕಲ್ಪದ ತುಪ್ಪವನ್ನು ಸೇರಿಸಿ ಆ ಮೂಲಕವಾಗಿ ಜೀವನ ಯಜ್ಞವನ್ನು ಮಾಡಿ ಪೂರ್ವಜರ ಅಭಿಲಾಷೆಯನ್ನು ಈಡೇರಿಸುವುದಕ್ಕಾಗಿ ನಮ್ಮ ತಾಯಿ ಗರ್ಭಪಾತ್ರೆಯಲ್ಲಿ ನಮ್ಮನ್ನು ಸಂಗ್ರಹಿಸಿದ್ದು. ಹಾಗಾದರೆ ತಾಯಿಯ ಕಾಮನೆ, ತಾಯಿಯ ಆಸೆ ಅದನ್ನು ಈಡೇರಿಸುವುದಕ್ಕಾಗಿಯೇ ಸದಿಚ್ಛೆ ಉಳ್ಳವರಾಗಿ ವರ್ತಮಾನದಲ್ಲಿ ಮಹಾಬಲಿಷ್ಠವಾದಂತಹ ಲಂಕಾ ನಗರಿಯನ್ನು ನಿರ್ಮಾಣ ಮಾಡಿದ್ದು. ಪಾಲುದಾರಿಕೆ ಎಷ್ಟು ಮಂದಿಯದ್ದುಂಟು ಅಂತ ಕೇಳಿದರೆ, ಯಾರೆಲ್ಲ ನನ್ನ ಸೋದರ ಮಾವಂದಿರು ಅಂತ ಕರೆಯಲ್ಪಡುವವರ, ನನ್ನ ತಾಯಿಯ ಕಡೆಯಿಂದ ಸಂಬಂಧಿಗಳು ಅಂತ ಗುರುತಿಸಲ್ಪಡುವವರ, ಪ್ರಹಸ್ತನೋ ಅಕ್ಕಂಪನನೋ ಧೂಮ್ರಾಕ್ಷನೋ ಒಬ್ಬಿಬ್ಬರು ಅನೇಕ ಮಂದಿಗಳು ಬಂದು ನನ್ನ ಜೊತೆಗೆ ಸೇರಿಕೊಂಡಿದ್ದಾರಲ್ಲ. ಇವರೆಲ್ಲರಿಗೂ ರಾವಣನ ಕಾಮ ಗೊತ್ತಿದೆ. ರಾವಣನ ಏಕೈಕ ಉದ್ದೇಶ ಅವನ ಕಾಮ. ಆ ಕಾಮದ ಮೂಲಕವಾಗಿ ಪೂರ್ವಜರ ಅನಿಸಿಕೆಗಳನ್ನು ಸತ್ಯ ಮಾಡುವಂತಹ ವಿಶಿಷ್ಟವಾದ ಸಂಕಲ್ಪ ಉಂಟು ಅಂತ ಅವರಿಗೆ ಗೊತ್ತುಂಟು. ಹಾಗಾದರೆ ನಿದ್ರೆಯನ್ನು ತಿಳಿಯುವಲ್ಲಿ ಜಾಗೃತ ಅವಸ್ಥೆ. ಯಾಕೆಂದರೆ ಸುಷುಪ್ತಿ ಅಂತ ಹೇಳುವುದನ್ನು ಸಾಧಿಸಿದ ಮೇಲೆ, ಗಾಢವಾದಂತಹ ನಿದ್ರೆಗೆ ಒಬ್ಬ ಹೊರಗಿದ ಮೇಲೆ ಅದನ್ನು ತಾತ್ಕಾಲಿಕ ಮರಣ ಅಂತ ಹೇಳುವುದಿಲ್ವೋ? ಪ್ರತಿಯೊಬ್ಬ ಜೀವಿಯು ರಾತ್ರಿಯಲ್ಲಿ ತಾತ್ಕಾಲಿಕವಾದ ಮರಣ ಹೊಂದುತ್ತಾನೆ. ಸತ್ತು ಸಾಯುವುದು ಅಂತ ಹೇಳುವ ಸಾಮಾನ್ಯವಾದ ಹೇಳಿಕೆಯ ಮುಖೇನವಾಗಿ ಒಬ್ಬ ನಿಧನಗೊಂಡನು ಅಂತ ಹೇಳುವಾಗ ಮಾತ್ರ ಸಾವಿನ ಅನುಭವವಾಗುವುದಲ್ಲ. ಪ್ರತಿದಿನ ಸಂಜೆಯಲ್ಲಿ ಒಬ್ಬಾತ ಸತ್ತು ತಾತ್ಕಾಲಿಕವಾದಂತಹ ಸಾವನ್ನು ಉತ್ತರಿಸಿ ಉದಯಾದ್ರಿಯನ್ನು ಅಡರಿ ಬರುವಂತಹ ಭಾಸ್ಕರನ ರಶ್ಮಿಗೆ ಮುಖ ಕೊಟ್ಟು ಮತ್ತೆ ಜೀವ ತಳೆಯುತ್ತಾನೆ. ಆದರೆ ರಾವಣ ಈ ರಾತ್ರಿಯಲ್ಲಿ ನಿದ್ರೆಯನ್ನು ತಿಳಿದು ಎದ್ದದ್ದು, ನಾನಿಲ್ಲಿಗೆ ತಂದಿದ್ದೇನಲ್ಲ ಸೀತೆಯನ್ನು, ಅವಳನ್ನು ಕಾಮಿಸಿಯೇ ತಂದದ್ದು ಎನ್ನುವುದನ್ನು ಶ್ರುತಪಡಿಸಬೇಡುವ? ಹಾಗೆ ಅಂತೇಳಿ ನಾನು ಕಾಮಿಸಿ ತಂದ ಸುವಸ್ತು ಅದುವೇ ಆಗಿದೆಯೋ, ಅದುವೇ ಆಗಿ ಉಳಿದಿದೆಯೋ, ಅದುವೇ ಆಗಿ ಉಳಿಯುತ್ತದೆಯೋ? ಈ ಭೂತ ವರ್ತಮಾನ ಭವಿಷ್ಯತ್ತುಗಳ ಶೃಂಖಲಾ ಸಂಬಂಧವನ್ನೊಮ್ಮೆ ಪರಿಶೀಲನೆ ಮಾಡಬೇಡು. ಹಾಗಾದ್ರೆ ಅಪ್ಪಟ ಚಿನ್ನ ಅಂತ ನಾವು ತಂದದ್ದು ಕೆಲವೊಮ್ಮೆ ಕಾಗೆ ಬಂಗಾರ ಆಗಿ ಬಿಡುತ್ತದೆ. ಇದು ನಿಜವಾದ ಬಂಗಾರ ಹೌದಾ ಅಂತದ್ದು ಪರೀಕ್ಷೆ ಮಾಡಬೇಡು. ಹಾಗಾದ್ರೆ ನನ್ನ ಕಾಮದ ಅಗ್ನಿಯಲ್ಲಿ, ನನ್ನ ಕಾಮದ ಬಡಿತಕ್ಕೆ ಸಿಕ್ಕಿ ಆ ಪರೀಕ್ಷೆ ಒಂದು ನಡೆದು ಹೋದರೆ ತೇಜಸ್ವಿಯಾದಂತಹ ರಾವಣನಿಗೆ ಒಂದು ವಿಶಿಷ್ಟವಾದ ಹೆಗ್ಗಳಿಕೆ ಅಂತ ಭಾವಿಸ್ತೇನೆ. ಹಾಗೆಂದು ಹೀಗೆ ಹೋಗುವುದಲ್ಲಲ್ಲ. ವಿಶಿಷ್ಟವಾದಂತಹ ಅಶೋಕವನದ ಶಿಂಚುಪ ವೃಕ್ಷದ ಬುಡದಲ್ಲಿ ತಲೆ ತಗ್ಗಿಸಿ ಕುಳಿತಿರುವ ಸೀತೆಗೆ ಕಾವಲಿಗಾಗಿ ನಿಯೋಜಿಸಲ್ಪಟ್ಟ ಅನೇಕ ಸಖಿಯರಿದ್ದಾರೆ ನನ್ನ ಕಡೆಯಿಂದ. ಸರಮ ತ್ರಿಜಟ ಈರುವರು ನನ್ನನ್ನು ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ, ಗಾಢ ಶ್ರದ್ಧೆಯಿಂದ ಕಂಡವರು. ಈಗಾಗಲೇ ಅವಳ ಸೇವೆಗೆ ಅವರನ್ನು ನಿಯೋಜಿಸಿದ ಮೇಲೆ ಪ್ರತ್ಯೇಕವಾಗಿ ನಮ್ಮ ಜೊತೆಗಿರಬಹುದಾದಂತಹ ಸೇವಾ ಪರಿಚಾರಕತ್ವದಲ್ಲಿ ತೊಡಗಿಕೊಂಡ ಶುಶ್ರೂಷಕರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಓ ಶುಶ್ರೂಷಕರೇ, ವಿಶೇಷವಾದ ಪೆಟ್ಟಿಗೆಗಳಲ್ಲಿ ಅನೇಕ ವಿಧದ ಸೀರೆ, ಮುತ್ತು, ರತ್ನ, ಪಚ್ಚೆ, ವೈಡೂರ್ಯ, ಮರಕತ ಮೊದಲಾದಂತಹ ಅಪೂರ್ವ ರತ್ನಗಳು, ಶೃಂಗಾರಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳು, ಒಬ್ಬ ಹೆಣ್ಣನ್ನು ಸೊಗಸಾಗಿ ಪ್ರದರ್ಶನಗೊಳಿಸುವುದಕ್ಕೆ ಅನುಕೂಲವಾಗುವ ಪ್ರಸಾಧನಗಳನ್ನು ಈಗಲೇ ಸೀತೆಯ ಬಳಿಗೆ ಒಯ್ದು ಆಕೆಯನ್ನು ಸಾಲಂಕೃತ ಸ್ಥಿತಿಯಲ್ಲಿ ಅಣಿಗೊಳಿಸಿರಿ ಅಂತ ಮಧ್ಯರಾತ್ರಿಯಲ್ಲಿ ಸೂಚನೆ ಕೊಟ್ಟಿದ್ದೇನೆ. ಯಾರು ರಾತ್ರಿಯಲ್ಲಿ ನಿದ್ರೆಯನ್ನು ತಿಳಿದು ಅರ್ಥ ಮಾಡಿ ಅಭ್ಯಾಸ ಮಾಡಿ ಎದ್ದಂತ ರಾವಣ ಸೂಚಿಸಿದ್ದು. ನೋಡೋಣ, ಸರಮ ತ್ರಿಜಟೆಯರ ಪೈಕಿ ಯಾರಾದರೂ ಬಂದು ಏನು ಪರಿಣಾಮವಾಯಿತು ಅಂತ ಹೇಳ್ತಾರ ಅಂತ ನೋಡುವ. ಯಾರಲ್ಲಿ ಕರೀರಿ ಅವರನ್ನು. ಪ್ರಭುಗಳೇ, ಯಾರು? ಸರಮೇ ಬಂದಿದ್ದೆ. ಒಳ್ಳೆಯದಾಗಲಿ. ನಿನಗೆ ಏನಾಯಿತು ಕಾರ್ಯ? ಮೊದಲಾಗಿ ಕರಜೋಡಿಸುತ್ತಾ ನಿಮಗೆ ವಂದಿಸುತ್ತಾ ಹಳೆಯ ಕ್ರಮ. ಸೀತಾಮಾತೆಯ ಮನಸ್ಸಿನಲ್ಲಿರುವ ವಾಂಛೆಯನ್ನು ಅರಿತುಕೋ ಎಂಬುದಾಗಿ ನನ್ನ ನೇಮಿಸಿದವರು ನೀವು. ಅವಳು ನನ್ನ ಬಗ್ಗೆ ಅಭಿಪ್ರಾಯವನ್ನು ಧನಾತ್ಮಕವಾಗಿ ಇಟ್ಟುಕೊಂಡಿದ್ದಾಳ ಅಲ್ಲ, ಈಗಲೂ ನೇತ್ಯಾತ್ಮಕವಾದ ಧೋರಣೆಯೋ? ಅವಳ ವರ್ತನೆಯಿಂದ, ಮಾತಿನಿಂದ, ಆಂಗಿಕ ಚೇಷ್ಟೆಯಿಂದ ತಿಳ್ಕೊಂಡು ಬನ್ನಿ. ಮಾತ್ರ ಅಲ್ಲ, ಅಲಂಕಾರದ ವಸ್ತುಗಳನ್ನು ಕೊಟ್ಟು ಮಾನಸಿಕವಾಗಿ ಮೆಚ್ಚಿಸಿ ಅಂತ ಹೇಳಿದ್ದೇನೆ ನಾನು. ಕೇಳಬೇಕು ರಾಯರ ವಿಚಾರ. ಆಲಿಸ್ತೇನೆ.
ರಾಮಚಂದ್ರನ ಸ್ವಾಮಿ, ಸರಮ ನಿಮ್ಮಣತಿಯಂತೆ ಸೀತಾಮಾತೆಯ ಸನಿಹದಲ್ಲಿ ಪ್ರತಿ ಕ್ಷಣವೂ ಆಕೆಯ ನೆರಳಾಗಿ ಇದ್ದವರು ನಾವು. ನನ್ನ ಪಾಲಿಗೆ ಸೀತೆ, ಹಾ. ನಿನಗೆ ಮಾತೆ ಆಗ ಕೂಡದು ಅಂತ ನನ್ನ ಮಾತೇ ಇಲ್ಲ. ಪ್ರಭುಗಳೇ, ಓ, ಸೀತೆಯ ಚಿತ್ತವನ್ನು ನಿಮ್ಮತ್ತ ಸೆಳೆಯಬೇಕೆಂದು ನೀವು ಮಾಡಿದ ಪ್ರಯತ್ನಗಳು ಅದೆಷ್ಟು. ನೀನೇ ಕಂಡಿದ್ದಿ, ನೀನೇ ಪ್ರತ್ಯಕ್ಷವಾಗಿ ನೋಡಿದ್ದಿ. ಹಾ, ಅದೆಷ್ಟೋ ನಾರಿಯರು ಬಂದು ತಮ್ಮ ಮಾತಿನ ಮೂಲಕ ಸೀತೆಯ ಮನಸ್ಸನ್ನು ತಮ್ಮತ್ತ ಹರಿಸಬೇಕೆಂಬುದಾಗಿ ಪ್ರಯತ್ನ ಪಟ್ಟು ಸೋತು ಹೋದ್ರು. ಹೋಲಿಸುವುದಕ್ಕೋ ಓಲೈಸುವುದಕ್ಕೋ ಅನೇಕ ಮಾರ್ಗಗಳು. ಹಾ, ಶತಮಾನಗಳ ದೀರ್ಘಾಯುವನ್ನು ಅನುಭವಿಸಿದ ಹಾ. ಮಹಾನ್ ಸಾಧಕ, ಅನೇಕ ಮಗ್ಗುಲುಗಳ ಶೋಧಕ, ಹಾ. ವಿಶಿಷ್ಟ ಸಾಧಕ, ಈ ನೆಗಳ್ತಗೆ 14 ಲೋಕಗಳಲ್ಲಿ ಭಾಜನನಾದ. ನಾನು ಮಾತಿನಿಂದ ಎಂತೆಂಥವರನ್ನೆಲ್ಲ ದಾರಿ ತಪ್ಪಿಸಿದ್ದೇನೆ, ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗಿದ್ದೇನೆ, ಹಾ. ತಪ್ಪಿದ ದಾರಿಯಲ್ಲಿದ್ದವರನ್ನು ಸರಿ ದಾರಿಗೆ ತಂದಿದ್ದೇನೆ ಅಲ್ವೋ? ಹೌದು ಹಾ. ಸ್ವಾಮಿ, ಓ, ನಿಮ್ಮ ಕಿಂಕರರೆಲ್ಲ ತಮ್ಮ ಪ್ರಯತ್ನದಲ್ಲಿ ಸೋತು ತಮ್ಮ ಕಾರ್ಯದಲ್ಲಿ ವ್ಯರ್ಥವನ್ನು ಅನುಭವಿಸ್ತಾ ಇರುವಾಗ ನನಗೆ ಸಮಸ್ಯೆ ಅದುವೇ. ಕಡೆಯ ಉಳಿದವರ ಕಿಂಕರರು ಸೋಲ್ಲಿ ಹಾ, ಗೆಲುವನ್ನೇ ಮಾಲೆಯಾಗಿ ಧಾರಣೆ ಮಾಡಿದ, ಸೋಲನ್ನು ಗೆಲುವಾಗಿ ಪರಿವರ್ತಿಸಬಲ್ಲ ವರ್ತಮಾನದ ರಾಜಕಾರಣ ರಂಗದ ಚಾಣಾಕ್ಷ ರಾಜಕಾರಣಿ ಅಂತ ಕರೆಯಲ್ಪಟ್ಟ ಹಾ. ರಾವಣನ ಕಿಂಕರರು ಸೋಲ್ತಾರಲ್ಲ, ಹಾ. ಇವರಿಗೆ ಸೋಲುವುದೊಂದು ಅಭ್ಯಾಸವ, ಚಾಳಿಯೋ, ಅದು ನನಗೆ ಬೇಸರದ ಸಂಗತಿ. ಇದನ್ನೆಲ್ಲ ಕಣ್ಣಾರೆ ಕಂಡು ಹಾ. ಅಥವಾ ಮುಂದೆ ಹೀಗೆ ಆಗಬಹುದೆಂದು ಅನಿಸಿದೋ ಏನೋ ನಿಮಗೆ ಗೊತ್ತಿಲ್ಲ. ಓ, ಕಡೆಯದಾಗಿ ನನ್ನನ್ನು ಕರೆದಿರಿ. ನೀನೇ ಎಲ್ಲರನ್ನು ಮೀರಿ ಎಲ್ಲರನ್ನು ಹಾರಿ ಹಾ. ಸಾಧಿಸಬಲ್ಲ ಎನ್ನುವ ವಿಶ್ವಾಸ ಇದ್ದದ್ದು ನನಗೆ. ಇನ್ನು ಮುಖ ನೋಡುವಾಗ ಸಾಧಿಸಿದ ಲಕ್ಷಣಕ್ಕಿಂತ ಹಾ. ಸಾಧನಾ ಶೂನ್ಯತೆಯೇ ಪ್ರತಿಫಲಿಸ್ತದೆ ಅಲ್ಲ. ಪ್ರಭುಗಳೇ, ಓ, ನಿಮ್ಮ ಮಾತಿನಲ್ಲಿ ಒಂದಿನಿದು ಲೋಪವನ್ನು ಬಗೆದವಳು ನಾನಲ್ಲ. ಆ, ಪ್ರತಿ ಕ್ಷಣವೂ ಸೀತಾಮಾತೆಯ ಮನಸ್ಸಿನಲ್ಲಿ ನಿಮ್ಮ ವಿಚಾರಗಳನ್ನು ತುಂಬಿಸಬೇಕೆಂದು ನಾನು ಪಟ್ಟ ಪ್ರಯತ್ನಗಳು ಅದೆಷ್ಟೋ. ಎಷ್ಟೋ ಪ್ರಯತ್ನ ಮಾಡಿದ್ದೀನಿ. ಆದರೆ ನಾನು ಪಟ್ಟ ಪ್ರಯತ್ನಗಳೆಲ್ಲವನ್ನೂ ಮೀರಿ ನಾನು ಅಲ್ಲಿ ಕಂಡ ಸತ್ಯವೊಂದನ್ನು ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೇನಯ್ಯ. ಸತ್ಯ? ಹೌದು. ನಾನು ಕಾಣದ ಸತ್ಯ? ದಶಾನನಾದ ಆನನನಾದಂತ ನಾನು 10 ಮುಖಗಳಲ್ಲಿ ಕಾಣಲಾಗದ ಸತ್ಯ. ಒಂದು ತಲೆ 2 ಕಣ್ಣಿರುವ ನೀನು ಕಂಡಿದ್ದಿ, ಹೌದು. ಅದರಲ್ಲೂ ಹೆಣ್ಣಾದ ನೀನು ನೋಡಿದ್ದಿ. ಹಾ. ನೋಡುವ, ನಾಡುವ, ಕೇಳುವ ರಾಯರೇ, ಹಾ. ದಶ ತಲೆಯಲ್ಲೂ ಸೀತೆಯನ್ನು ತನ್ನವಳಾಗೆ ಮಾಡಿಕೊಳ್ಳಬೇಕೆಂಬ ಆಸೆಯನ್ನು ಹೊತ್ತವರು ನೀವು. ಹಾ. ಆದರೆ ತನ್ನ ತಲೆಯಲ್ಲಿ ಸದಾ ರಾಮಧ್ಯಾನವನ್ನು ತುಂಬಿಕೊಂಡಂತಹ ಸೀತೆ ಓಹೋ. ರಾಮನನ್ನಲ್ಲದೆ ಅನ್ಯತಾ ನನಗೆ ಯಾರೂ ಬೇಡ ಎಂಬುದಾಗಿ ಪರಿತಪಿಸುತ್ತಾ ಇದ್ದಾಳೆ. ಅಯ್ಯ, ನಾನು ಅಲ್ಲಿ ನೋಡಿದ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸ್ತಾ ಇದ್ದೇನೆ. ಹಾ. ಮುಂದೆ ಅಸಾಧ್ಯವಾದದ್ದು ಯಾವುದಾದರೂ ಆಗಲೂಬಹುದು. ಅಸಂಭವಗಳು. ಕಪ್ಪು ಕಾಗೆಯ ಹಿಂದಿನಲ್ಲಿ ಬಿಳಿಯ ಕಾಗೆಯೊಂದು ಗೋಚರಿಸಲೂಬಹುದು. ಕಪ್ಪು ಮಾಯಸ ಅಂತ ಪ್ರತೀತಿ ಪ್ರಪಂಚದಲ್ಲಿ ಶರೀರ ಪ್ರಕೃತಿ ಹಾಗೆ ಆ, ಅದನ್ನು ಬಿಳಿ ರೂಪದಲ್ಲಾದರೂ ಕಾಣಬಹುದು, ನೋಡಲೂಬಹುದು. ಹಾ, ಹಾ. ಅಷ್ಟೇ ಅಲ್ಲ, ಹಾ. ಬೃಹದಾದ ಬೆಟ್ಟವೊಂದನ್ನು ಪರ್ವತವೊಂದನ್ನು ಸಣ್ಣ ನೊಣವೊಂದು ನುಂಗಲೂಬಹುದು. ಕೇವಲ ನೊರಜು, ಹಾ. ಸಣ್ಣದಾದ ನೋಣ, ಕೇವಲ ಅಲ್ಲಿ ಇಲ್ಲಿ ಎಲ್ಲೋ ಉಚ್ಚಿಷ್ಟಕ್ಕೆ ಹಾರುವ ನೋಣ ಆ, ಪರ್ವತವನ್ನಾದರೂ ತಿಂದೀತಲ್ವೋ? ತಿಂದೀತು. ಮುಂದೆ? ಅಷ್ಟೇ ಅಲ್ಲ, ಮತ್ತೆ ಸಣ್ಣ ಗಾತ್ರದ ಇರುವೆಯೊಂದು ಶರದಿಯ ಜಲವನ್ನೆಲ್ಲ ತಾನು ಸೇವಿಸಬಹುದು. ಇರುವೆ ಆ, ಯಾಕೆ ಇಲ್ಲಿ ಇರುವೆ ಅಂತ ಕೇಳುವಷ್ಟು ಸಣ್ಣದು. ಸಾಲುಗಟ್ಟಿ ಕೆಲಸ ಮಾಡುವುದರಲ್ಲಿ ಸಂಘಜೀವಿ, ಹಾ. ಅದನ್ನು ಒಪ್ಪಿಕೊಳ್ಳೋಣ. ಅದರ ತಲೆಯ ಮೇಲೆ ಬಿಳಿ ಮೂಟೆ ನೋಡಿದ್ರೆ ಉಗುರಿನಿಂದ ಎತ್ತಬಹುದು, ಹಾ. ಅದು ತಿಳ್ಕೊಳ್ತದೆ ದೊಡ್ಡ ಭಾರದ ಮೂಟೆ ಇದು ಅಂತ. ಅಂತಹ ಇರುವೆ ಸಮುದ್ರದ ನೀರನ್ನಾದರೂ ಕುಡಿದೀತಲ್ವ? ಎಲ್ಲಾ ನೀರನ್ನು ತಾನು ಸೇವಿಸಬಹುದು. ಅಷ್ಟೇ ಅಲ್ಲ, ಮತ್ತೆ ಮಾರ್ಜಾಲಕ್ಕೆ ಕೋಡು ಬರಬಹುದು. ಬೆಕ್ಕಿಗೆ ಹಾ. ಮನೆಯ ಒಳಗೆ ಸಾಕಣೆಯ ಜೀವಿ
ದೇವಿ ಅಂತ ಕರೆಯಲ್ಪಟ್ಟದ್ದು. ಮೂಷಿಕಾ ವಿರೋಧಿ ಎನ್ನುವ ಹಾಗೆ ಅದಕ್ಕೆ ಪ್ರಸಿದ್ಧಿ. ಹಾ. ಜಾತಿ ವೈರ. ಯಾಕಂದ್ರೆ ಕೆಲವು ಜಾತಿ ವೈರಕ್ಕೆಲ್ಲ ಆಧಾರ ಕೇಳಲಿಕ್ಕಿಲ್ಲ. ಹಾ. ಹಾವಿಗೂ ಮುಂಗುಸಿಗೂ ಎಷ್ಟು ವರ್ಷಗಳ ಹಿಂದೆ ವೈರ, ಯಾರಿಂದಾಗಿ ವೈರ, ಹಾ. ಆ ವೈರದ ಪರಂಪರೆ ಎಷ್ಟು ಇತಿಹಾಸ ಉಳ್ಳದ್ದು ಎಂಬಿತ್ಯಾದಿಯಾಗಿ ಶೋಧನೆ ಮಾಡ್ಲಿಕ್ಕಿಲ್ಲ. ಹೌದು. ಅದಕ್ಕೆ ಜಾತಿ ವೈರ ಅಂತ ಹೆಸರು. ಹಾ. ಹಾಗಾದ್ರೆ ಮಾರ್ಜಾಲಕ್ಕೂ ಮೂಷಿಕಕ್ಕೂ ಜಾತಿ ವೈರ ಅಂತ ಮಾರ್ಜಾಲಕ್ಕೆ ಕೋಡು ಬರಬಹುದಲ್ವ ಪ್ರಭುಗಳೇ, ಓ ಇಷ್ಟೆಲ್ಲ ವಿಚಾರಗಳನ್ನು ಎಳೆಲೆಯಾಗಿ ಬಿಡಿಸಿ ಹೇಳುವುದಕ್ಕಿಂತಲೂ ಎಂತಲೂ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಏನದು? ಮುಂದೆ ಪ್ರಪಂಚದಲ್ಲಿ ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲವೋ, ಯಾವುದು ನಮ್ಮ ಊಹೆಗೂ ನಿಲುಕುವುದಿಲ್ಲವೋ ಅದೆಲ್ಲ ಆಗ್ಲಿಕ್ಕೂ ಸಾಧ್ಯ ಇದೆ. ಆದರೆ ಸೀತೆಯ ಮನಸ್ಸನ್ನು ಪರಿವರ್ತಿಸಲು ನಮ್ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಘಟಿತ ಘಟನೆಗಳು ಸರಣಿಯಲ್ಲಿ ಕ್ರಮಾಗತವಾಗಿ ನಡೆದು ಹೋದವು. ಹೌದು. ಆದರೆ ಅಸಂಭವವಾದದ್ದೆಲ್ಲ ಸಂಭಾವ್ಯ ಅಂತ ಈ ಪ್ರಪಂಚದಲ್ಲಿ ಜರುಗಿದ್ರು ಸೀತೆ ಅಖಂಡವಾಗಿ ಆರಾಧಿಸಿಕೊಂಡು ಅಹರ್ನಿಸಿ ಧ್ಯಾನಿಸಿಕೊಂಡು ಬಂದ ರಾಘವನ ಕುರಿತಾದ ಧ್ಯಾನದ ಎಳೆಯನ್ನು ರಾವಣನಾದರೂ ಕತ್ತರಿಸಲಾರ. ಈ ಮಿತಿಯನ್ನು, ಇದೇ ಸಾಧ್ಯತೆಯನ್ನು ನೀನು ಕುಲಂಕಷವಾಗಿ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಬಂದಿದ್ಯಲ್ಲ, ಹೌದು, ಆ ಮಟ್ಟಿಗೆ ನಿನ್ನನ್ನು ಮೆಚ್ಚಬೇಕು. ಯಾಕಂದ್ರೆ ಇತ್ತೀಚೆಗೆ ಕೆಲವೊಮ್ಮೆ ನನ್ನ ಕುರಿತಾಗಿ ನಿಷ್ಠೆಯಿಂದ ಕೆಲಸ ಮಾಡುವ ಊಳಿಗದವರ ಬಗ್ಗೆ ನನಗೆ ಅಪ್ರಾಮಾಣಿಕರು ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಊಟ ಇಲ್ಲಿ ಮಾಡಿ ಬಿಡುತ್ತಾರೋ, ಕೂಟಕ್ಕಾಗುವಾಗ ಅಲ್ಲಿ ಸೇರಿಕೊಳ್ತಾರೋ. ಆದರೆ ನೀನು ತ್ರಿಕರಣ ಶುದ್ಧಿಯಿಂದ ಮನೋವಾಕ್ಕಾಯ ಆಡಿದಂತ ಮಾತನ್ನು ಕೇಳಿದ ಮೇಲೆ ಈಗ ನಾನೇ ರಂಗ ಪ್ರವೇಶ ಮಾಡಬೇಕಾಗಿ ಬಂತು. ಹಾಗಾದ್ರೆ ಇನ್ನು ನಿನ್ನ ಸಿದ್ಧತೆಗಳಿಂದ ಅವಳನ್ನು ಒಲಿಸುವ ಸಾಧ್ಯತೆ ಇಲ್ಲಲ್ಲ. ಇಲ್ಲ. ನಾನೇ ಮಾರನನ್ನು ಮೀರುವ ಸೌಂದರ್ಯದ ಕನಿ ತಾನು ಎನ್ನುವ ಹಾಗೆ ಚಂದದಿಂದ ಮುದದಿಂದ ಶೃಂಗಾರ ಮಾಡಿಕೊಂಡು ಪ್ರಪಂಚದಲ್ಲಿ ಶೃಂಗಾರದ ವಸ್ತುಗಳು 14 ಲೋಕದಲ್ಲಿ ಏನೇನುಂಟು, ಎಷ್ಟೆಷ್ಟುಂಟು, ಹೇಗೆ ಉಂಟು ಅದನ್ನೆಲ್ಲ ದಿಗ್ವಿಜಯ ಯಾತ್ರೆಯ ಕಾಲದಲ್ಲಿ ಸಂಗ್ರಹಿಸಿ ತಂದಿದ್ದಾನಲ್ಲ, ಅವುಗಳನ್ನೆಲ್ಲ ಒಟ್ಟು ಮೆತ್ತಿಕೊಂಡಲ್ಲ, ಎಲ್ಲೆಲ್ಲಿಗೆ ಎಷ್ಟೆಷ್ಟು ಅಂಟಿಸಿಕೊಳ್ಳಬೇಕು ಅಷ್ಟು ಮಾತ್ರ ಪೂಸಿಕೊಂಡು ಸುಗಂಧ ದ್ರವ್ಯಗಳ ಅಲೆಯಲ್ಲೇ ತೇಲುತ್ತಾ ಇಡೀ ಸಿಂಚುಪ ವೃಕ್ಷವನ್ನೇ ಆವರಿಸಿಕೊಂಡಿರುವ ಅಶೋಕವನ, ಅದರ ಶೋಕವೇ ಕಳೆದು ಹೋಗುತ್ತದೆ ಅಂತಲ್ವ ಅಶೋಕವನ. ಎಂತವರಾದರೂ ಕ್ಲಿಷ್ಟಕಾರಕವಾದಂತ ಮನಸ್ಥಿತಿಯನ್ನು ಹೊಂದಿ ಮಾನಸಿಕವಾಗಿ ಕ್ಲೈಬ್ಯವನ್ನು, ಮಾನಸಿಕವಾಗಿ ಸಂಕುಚಿತತೆಯನ್ನು ಹೊಂದಿದ್ರೆ ಅದನ್ನು ನಿವಾರಿಸ್ತದೆ ಅಶೋಕವನ ಅಂತ ಹೆಸರಲ್ವ. ಅಂತ ಅಶೋಕವನದಲ್ಲೇ ಸೀತೆ ಶೋಕತಪ್ತೆಯಾಗಿ ಕುಳಿತಿದ್ದಾಳೆ, ತದ್ವಿರುದ್ಧವಾಗಿ ವರ್ತಿಸ್ತಾ ಇದ್ದಾಳೆ. ಹಾಗಾದರೆ ಒಂದು ಮಾತು ಮಾತ್ರ ಈಗ ಪ್ರಧಾನ ಲಕ್ಷ್ಯಕ್ಕೆ ಬಂತು. ಹೇಗೆ? ಆ ದಿವಸ ಮಾವನಾದ ಮಾರೀಚನನ್ನು ಪೊಮ್ಮಿಗವಾಗಿ ಪರ್ಣಕುಟೀರದಲ್ಲಿರುವ ಸೀತೆಯ ಸಮ್ಮುಖದಲ್ಲಿ ವಿಲಾಸಿ ಭಾವದಿಂದ ತದ್ದಿಮಿ ತಕದಿಮಿ ತದ್ದಿಮಿ ತಕದಿಮಿ ಕುಣಿಬೇಕು ಅಂತ ಕಳುಹಿಸುವಾಗ ಪುಣ್ಯಾತ್ಮ ಒಂದು ಮಾತು ಹೇಳಿದ್ದ, ಸಿಕ್ಕುವೇಳೆ ಸೀತೆ, ಸಿಕ್ಕಿದರು ದಕ್ಕುವೇಳೆ ಅಂತ ಕೇಳಿದ್ದ. ಒಂದು ಆ ಮಾತು ಸತ್ಯ ಆಗಬೇಕು, ಇಲ್ಲದೆ ಹೋದರೆ ದಕ್ಕಿಸಿಕೊಳ್ಳುವ ಸಾಮರ್ಥ್ಯದಲ್ಲಿ ನನಗೆ ಕ್ಲೈಬ್ಯ ಬಂದಿದೆ. ಹೀಗೆ ರಾವಣನ ಮುದುಕ ಆಗಲಿಕ್ಕೆ ಪ್ರಾರಂಭ ಆಗಿದೆ, ಪ್ರಾರಂಭ ಮಾಡಿಕೊಂಡಿದ್ದಾನೆ ಅಂತ ಉಳಿದವರು ಹೇಳಬೇಕು. ವೃದ್ಧಾಪ್ಯ ನನ್ನನ್ನು ಆವರಿಸುವುದಕ್ಕೆ ತೊಡಗಿದೆ ಅಂತ ಆಗಬೇಕು. ಹಾಗಾಗಿ ನೀವೆಲ್ಲ ಅಲ್ಲೇ ಇರಿ, ನಾನು ಈಗಲೇ ಸೀತೆಯ ಹತ್ತಿರಕ್ಕೆ ಹೋಗುತ್ತೇನೆ. ಬೊಂಬಾಳ ದೀವಟಿಕೆಯ ಉತ್ಸವ, ಏನೇನು ಶೃಂಗಾರದ ಪರಿಸ್ಥಿತಿಯನ್ನು ಉತ್ತೇಜಿಸುವ ವಾದ್ಯ, ಒಟ್ಟು ರೌರವಸವನ್ನು ತೀವ್ರವಾದಂತಹ ತಾರಕದ ಗುಣವನ್ನು ಬಿಂಬಿಸುವುದಲ್ಲ, ಹದವಾದ ಮಿದುವಾದ ಸಂಗೀತದ ಆಲಾಪನೆ ಇತ್ಯಾದಿಗಳನ್ನೆಲ್ಲ ಮಾಡುವುದಕ್ಕೆ ನಮ್ಮಲ್ಲಿ ಸುಮಧುರ ಗಾಯಕರಿದ್ದಾರಲ್ಲ, ವಾದಕರಿದ್ದಾರಲ್ಲ, ಅವರೆಲ್ಲರೂ ಸಿದ್ಧರಾಗಿ ಬರುತ್ತಾ ಉಳಿದವರನ್ನೆಲ್ಲ ಸೇರಿಸಿಕೊಂಡು ಅವಳಿಗೆ ಶೃಂಗಾರಕ್ಕಾಗಿ ನಾನು ಅಣಿಗೊಳಿಸಿ ನಿನ್ನಿಂದ ನಿರಾಕರಿಸಲ್ಪಟ್ಟ ಅಷ್ಟನ್ನು ಮತ್ತೊಮ್ಮೆ ಮರು ಸಂಯೋಜನೆ ಮಾಡಿ ಅದನ್ನು ಒತ್ತುಕೊಂಡು ಅಲ್ಲಿಗೆ ಹೋಗುತ್ತೇನೆ. ಸರಿ. ಸೀತಾ
ನೀನು ಕೇಳಿದ್ದಿ. ರಾವಣನ ವ್ಯಕ್ತಿತ್ವದ ಬಗ್ಗೆ ಒಂದು ನಿಶ್ಚಿತವಾದ ಚೌಕಟ್ಟನ್ನು ನೀವು ನಿರ್ಮಾಣ ಮಾಡಿಕೊಂಡಿರಬಹುದು. ರಾವಣನ ಬಹುಮುಖಗಳನ್ನು ಅಧ್ಯಯನ ಮಾಡಿದವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನನ್ನದೊಂದು ನಿರ್ಧಾರ ಹೀಗೆ ಅಂತ ನೀನು ನಿಶ್ಚಯ ಮಾಡಿಕೊಂಡಿರಬಹುದು. ಆದರೆ ಒಂದು ಪರಮ ಸತ್ಯವನ್ನು ನಿನ್ನ ಸಮ್ಮುಖದಲ್ಲಿ ಆಡುವುದಕ್ಕೆ, ನಿನ್ನನ್ನು ಅಪಹರಿಸಿ ತಂದ ತಿಂಗಳುಗಳ ಬಳಿಕ ನಿನ್ನ ಸಮ್ಮುಖಕ್ಕೆ ಸಾರಿ ಆಡುವುದಕ್ಕೆ ನಾನು ಔತ್ಸುಕ್ಯವನ್ನು ಹೊಂದಿದ್ದೇನೆ. ರಾವಣನನ್ನು ಅರ್ಥ ಮಾಡುವುದಷ್ಟು ಸುಲಭ ಅಲ್ಲ. ನಿನ್ನ ಕಾಂತನೆನಿಸಿಕೊಂಡಂತ ರಾಮನಿಗೆ ಪ್ರತಿಸ್ಪರ್ಧಿಯಾಗಿ ಪ್ರಪಂಚದಲ್ಲಿ ಒಬ್ಬಾತ ಪ್ರತಿನಾಯಕ ಇದ್ದರೆ ಸರ್ವ ಗುಣಭರಿತನಾಗಿ ರಾವಣ ಅಂತ ಪ್ರತೀತಿ. ಯಾವ ಕಾರಣಕ್ಕೂ ಅದರಲ್ಲಿ ಮತ್ಸರ ಇಲ್ಲ, ಯಾವ ಕಾರಣಕ್ಕೂ ಅದರಲ್ಲಿ ಪೂರ್ವಾಗ್ರಹದ ಕಳಂಕ ಇಲ್ಲ. ಕೇವಲ ಉದ್ಯಮ, ಧೈರ್ಯ, ಸಾಹಸ, ಬುದ್ಧಿ, ಶಕ್ತಿ, ಪರಾಕ್ರಮ ಈ 7ರ ನೆಲೆಯನ್ನು ಮಾತ್ರ ಅರಿತುಕೊಂಡು ಕಾರ್ಯಪ್ರವೃತ್ತವಾದ ಬಗೆಯದು. ಆ ಕಾರಣದಿಂದಲೇ ನಾನು ವಿರೋಧಿ, ನಾನು ಶತ್ರು, ನಾನು ಮಹಾವೈರಿ ಹೀಗೆ ಚಿತ್ರಿಸಲ್ಪಡುವಾಗ ಅಕರಾಳ ವಿಕರಾಳ ಸ್ವರೂಪವನ್ನು ನನಗೆ ಆರೋಪಿಸಲಾಗಿದೆ. ಆದರೆ ನಿನ್ನನ್ನು ನಾನು ಅಪಹರಿಸಿ ತರುವ ಕಾಲದಲ್ಲಿ ಸನ್ಯಾಸಿ ವೇಷವನ್ನು ಅಂತುಕೊಂಡಿದ್ದೆ. ಭಿಕ್ಷೆಯ ನೀಡೆ ದೇವಿ, ನಿನ್ನಲ್ಲಿ ನಾನು ಯಾಚಿಸಿದ್ದೆ. ನೀನು ದಾಟಿ ಬರುವುದಕ್ಕೆ ಇರಬಹುದಾದ ತೊಡಕನ್ನು ಆಡಿದ್ದಿ. ನಿನ್ನ ಮೈದುರನಾದಂಥ ಲಕ್ಷ್ಮಣ ಇಟ್ಟಂಥ ವೀಧಿ, ಅದನ್ನು ಪಾದ ಊರಿ ದಾಟಿ ಬರಲಾಗದು ಎನ್ನುವ ಮಿತಿಯನ್ನಾಡಿದ್ದಿ. ಆದರೆ ಮತ್ತೆ ನಿನ್ನನ್ನು ಪ್ರಚೋದಿಸಿದಾಗ ಒಂದು ಸಾತ್ವಿಕವಾದ ನಾಟಕವನ್ನು ನಿನ್ನ ಸಮ್ಮುಖದಲ್ಲಿ ನಾನು ಆಡಿದ್ದೆ. ನಾಟಕ ಅಂದರೆ ಕೃತ್ರಿಮ. ಯಾವುದು ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿ ಇದೆಯೋ ಅದರ ಹಾಗೆಯೇ ಅಭಿನಯಿಸಿ ತೋರಿಸುವುದಕ್ಕೆ ನಾಟಕ ಅಂತ ಹೆಸರು. ಮತ್ತೆ ನಾಟಕದಲ್ಲಿ ವಸ್ತುಸ್ಥಿತಿ ಏನು, ನಾಟಕದಲ್ಲಿ ವಾಸ್ತವತೆ ಏನು ಅಂತ ಹುಡುಕಾಡುವುದಕ್ಕಿಲ್ಲ. ನಾಟಕವನ್ನು ನೋಡುವುದಕ್ಕಾಗಿ ನಿಯಮ ಮಾಡಲ್ಪಟ್ಟಂಥ ಸಮಯಾವಧಿ, ಇಷ್ಟು ಕ್ಷಣಗಳು, ಇಷ್ಟು ಭಾಗ ಅಂತ ಹೇಳಿದ ಮೇಲೆ ಅದನ್ನು ನಾಟಕವಾಗಿಯೇ ನೋಡಬೇಕೇ ಹೊರತು ಆ ನಾಟಕದಲ್ಲಿ ಅಭಿನಯಿಸಿದವರ ಗುಣ ಆ ನಾಟಕದಲ್ಲಿ ಆಡಲ್ಪಟ್ಟ ಮಾತಿಗೆ ಪೂರಕವಾಗಿದೆ ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಅದು ನಾಟಕ ಅಲ್ವೇ, ಅದು ಅಭಿನಯ ಅಲ್ವೇ. ಅದು ಒಂದನ್ನು ಪ್ರತಿಕೃತಿಯಾಗಿ ತನ್ನೊಳಗೆ ಆವಾಹಿಸಿಕೊಂಡು ತನ್ನ ಸ್ಮೃತಿಯಿಂದಲೋ ಅಥವಾ ನಾಟಕಕಾರನ ಆಶಯಕ್ಕನುಗುಣವಾಗಿಯೋ ಅಭಿವ್ಯಕ್ತಿಸುವ ರಂಗಭೂಮಿಗೆ ಮಾತ್ರ ಸೀಮಿತ. ಅಲ್ಲಿಗೆ ಹತ್ತುವವರೆಗೆ ಅವನು ಬೇರೆ. ಆ ಕಾರ್ಯಕ್ರಮದಲ್ಲಿ ಆ ಪಾತ್ರವನ್ನು ವಹಿಸಿ ಆ ನಾಟಕಕ್ಕೆ ಯಶಸ್ವಿಯಾದ ರೂಪವನ್ನು ಕೊಟ್ಟು ಉಳಿದವರಿಂದ ತಾಡನದ ಮೆಚ್ಚುಗೆಯನ್ನು ಪಡೆದ ಮೇಲೆ ಇಳಿದ ನಂತರ ಆ ಪಾತ್ರ ಆಗಿರುವುದಿಲ್ಲ. ಹಾಗಾದರೆ ಅವನನ್ನು ಅಷ್ಟೇ ಅವಧಿಗೆ ಕಂಡಿದ್ದೇವಲ್ಲ, ಆ ಪಾತ್ರ ಅಷ್ಟೇ ಅವಧಿಯಲ್ಲಿ ದುಷ್ಟವಾಗಿ ಚಿತ್ರಿಸಲ್ಪಟ್ಟಿದೆಯಲ್ಲ, ಆ ಕಾರಣದಿಂದ ಅವನನ್ನು ಕೆಡುಕ ಅಂತ ನೀನು ಹೇಳುವ ಹಾಗಿಲ್ಲ. ನೀನು ಬಾಲೆ, ಆದ್ದರಿಂದ ಇಷ್ಟು ಮಾತನ್ನು ನಾನು ಆಡಬೇಕು. ಯಾಕೆ ನೀನು ಬಾಲೆ? ಶತಮಾನಗಳ ಹಿಂದೆ ನೀನು ಹುಟ್ಟಿಕೊಂಡವಳು ಅಂತ ನಾನು ಕೇಳಿಬಲ್ಲೆ. ನೀನು ವರಿಸಿರುವಂತಹ ರಾಮನ ಜೊತೆಗಿನ ಪ್ರಾಯ ಸಂಬಂಧವಾದ ತೌಲನಿಕವಾದಂತಹ ಅಭ್ಯಾಸ ಮಾಡಿದರೆ ವ್ಯತ್ಯಾಸ ಉಂಟು ಎನ್ನುವುದನ್ನು ನಾನು ಬಲ್ಲೆ. ಹಾಗೆಂದು ಅದನ್ನು ಯಾವ ಕಾರಣಕ್ಕೂ ನಾನು ನಿನ್ನಲ್ಲಿರಬಹುದಾದ ವಿಕೃತಿ ತಾಡುವುದಕ್ಕಿಲ್ಲ. ಸೀತಾ ನೇಗಿಲಿನಿಂದ ಎಳೆಯಲ್ಪಟ್ಟಂಥ ಗೆರೆಯ ರೇಖೆಗೆ ಅರ್ಥ ಅಲ್ವೋ, ಅದನ್ನಲ್ವ ಸೀತಾ ಅಂತ ಕರೆಯುವುದು. ನನ್ನ ಹೃದಯವೆಂಬ ಹೊಲದಲ್ಲಿ ನೀನು ಮೂಡಿಸಿದ ಆ ನೇಗಿಲಿನ ಗುರುತು, ಅದನ್ನು ಯಾವ ಕಾರಣಕ್ಕೂ ನಾನು ಮರೆಯಲಾಗದು. ಇದನ್ನು ಆಡುವಾಗ ನಾನೊಬ್ಬ ಕುತ್ಸಿತ ಮನೋಧರ್ಮವನಾಗಿ ನಿನಗೆ ಕಾಣಿಸಕೂಡದು. ಆ ದಿವಸ ನಿನ್ನ ತಂದೆಯಾದಂಥ ಮಿಥಿಲೇಶನಾದಂಥ ಜನಕರಾಯ ನಿನಗಾಗಿ ಏರ್ಪಡಿಸಿದಂಥ ಮಹಾನ್ ಸ್ವಯಂವರ ಸೀತಾ ಸ್ವಯಂವರ, ಅದಕ್ಕೆ ನಾನು ಬರಲಿಲ್ವೋ? ನಾನು ನನ್ನ ಬಲಾಢ್ಯತೆ ಏನು ಅಂತ ಪ್ರಯೋಗ ಮಾಡಲಿಲ್ವೋ? ಅದರಲ್ಲಿ ಅಪಯಶಸ್ಸನ್ನು ಹೊಂದಲಿಲ್ವೋ? ಶಿವನ ಸುನಾಭ ಬಿಲ್ಲಿನ ಅಡಿಗೆ ಬೀಳಲಿಲ್ವೋ? ಹಾಗಾದರೆ ಪರಾಭೂತನಾದಂಥ ಸ್ಥಿತಿಯಲ್ಲೂ ಪರಾಜಯ ಎನ್ನುವುದನ್ನು ಒಪ್ಪಿಕೊಂಡ್ರು ನಾನು ನಿನ್ನ ಅಭಿಲಾಷೆಯಿಂದ ಬಂದವ ಎನ್ನುವುದು ಸ್ಫುಟವಾಗುವುದಿಲ್ವೋ? ಹಾಗಾದರೆ ಪರಾಜಯ ಅಂದರೆ ಪರಾಜಯವೋ? ಸೋಲಂದ್ರೆ ಸೋಲಂದ್ರೆ ಸೋಲೇ ಅಲ್ಲ. ಯಾಕೆಂದರೆ ಸೋಲು ಗೆಲುವಾದ ಮೇಲೆ ಗೆಲುವಿನ ಹಿಂದೆ ಸೋಲು ಎನ್ನುವುದು ಬರುವುದಕ್ಕಿಲ್ಲ. ಸೋಲು ಸೋಲೇ ಅಲ್ಲ, ಗೆಲುವೇ ಅಲ್ಲ. ಗೆದ್ದ ಮೇಲೆ ಸೋಲಬೇಕು ಅಂತ ಹೇಳುವ ಅಭಿಲಾಷೆ ಹುಟ್ಟಿದರೆ ಮಾತ್ರ ಅದು ಗೆಲುವು. ನಿನ್ನ ಮುಂದೆ ಸೋಲಬೇಕು ಅಂತ ನಾನು ಬಯಸಿದ್ದೇನೆ. ಅದಕ್ಕೆ ಕಾರಣ ಏನು? ಈ ಕಾಲದಲ್ಲಿ ನನ್ನ ಮೇಲೆ ಪ್ರಯೋಗಿಸಲ್ಪಟ್ಟಂತಹ 5 ಬಾಣಗಳು ಕಾಮ ಅಂತ ಕರೆಯಲ್ಪಡುವವರು. ಏನು ಕಾಮ ಅಂತ ಕರೆದ ತಕ್ಷಣ ಅದೊಂದು ವಿಕಾರ ಭಾವವೋ? ಏನದನ್ನೊಂದು ನಿಕೃಷ್ಟವಾದ ಅರ್ಥದಲ್ಲಿ ಅನುಸಂಧಾನ ಮಾಡಬೇಕೋ? ಪ್ರಪಂಚದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಕರೆಯುವಾಗ ಅಲ್ಲಿ ಕಾಮ ಇಲ್ವೋ?
ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಅಹಂಕಾರ, ಮಮಕಾರ ಹೀಗೆ ಗುರುತಿಸುವಾಗ ಕಾಮ ಇಲ್ವೋ? ಎರಡು ಕಾಮಗಳಿಗೂ ಸಮೀಕರಿಸಲ್ಪಟ್ಟು ಏಕೈಕ ಅರ್ಥವೋ? ಅಲ್ಲವೇ ಅಲ್ಲ. ಏನು ರಾವಣನಿಗೆ ಅದಕ್ಕೆ ಕಡಿಮೆಯೋ? ಧಾನ್ಯ ಮಾಲಿನಿ ಅಂತ ಹೆಂಡತಿ ಗಂಧರ್ವ ಸ್ತ್ರೀಯನ್ನು ಪಡೆದಿದ್ದೇನೆ. ಮಂಡೋದರಿಯನ್ನು ಮೀರಬಲ್ಲ ಸೌಂದರ್ಯವತಿಯವರು ಪ್ರಪಂಚದಲ್ಲಿ ಯಾರಿದ್ದಾರೆ? ಗುಣಗಳ ನಿಧಿ, ಅಪೂರ್ವ ಲಾವಣ್ಯವತಿ, ನನ್ನ ಪ್ರೀತಿಯ ಮಗನಾದಂಥ ಇಂದ್ರಜಿತುವನ್ನು ಹಠದ ಅಬ್ಬೆ ಎನಿಸಿಕೊಂಡವಳು ಮಂಡೋದರಿ. ಏನು ಅವಳನ್ನು ಮೀರುವ ಸೌಂದರ್ಯವತಿಯವರು ಪ್ರಪಂಚದಲ್ಲಿ ಇದ್ದಾರೋ? ಹಾಗಾದರೆ ವಿಕರಾಳ ಮತಿಯಾಗಿ ದಶಗ್ರೀವನು ಕೇವಲ ಹೆಣ್ಣಿನ ಕುರಿತಾಗಿ ನಿಕೃಷ್ಟವಾದ ಭಾವವುಳ್ಳವನಾಗಿ ಕಾಮಮೋಹಿತನಾಗಿ ಕರೆತಂದ ಎನ್ನುವ ಅಪವಾದವನ್ನು ಬಿಟ್ಟು ಬಿಡು. ಹಾಗಾದರೆ ನಿನ್ನನ್ನು ತರುವಲ್ಲಿ ನನಗಿದ್ದ ಉದ್ದೇಶ, ನನಗಿರುವಂತಹ ಅಧಿಕಾರ, ಅದನ್ನು ಮೊದಲೇ ಪ್ರಸ್ತಾಪ ಮಾಡಿದ್ದೇನೆ. ನಾನು ಆ ಸ್ವಯಂವರ ಮಂಟಪಕ್ಕೆ ಬಂದು ನಿನ್ನನ್ನು ಪಡೆಯಬೇಕು ಅಂತ ಅಭಿಲಾಷೆಯನ್ನು ಹೊತ್ತು ಆ ಕಾರ್ಯದಲ್ಲಿ ನಾನು ಅಪಯಶಸ್ಸನ್ನು ಹೊಂದಿ ಬಂದವನಾದ ಕಾರಣದಿಂದ ನಿನ್ನನ್ನು ಪಡೆಯುವುದು ತಪ್ಪು ಅಂತ ನಾನು ಭಾವಿಸುವುದಿಲ್ಲ. ಹಾಗಾದರೆ ಇಲ್ಲಿಗೆ ಸಮಸ್ಯೆ ಬಂತು. ರಾಕ್ಷಸನಾದಂಥ ನಾನು ಪರರ ಮಡದಿಯಾದ ನಿನ್ನನ್ನು ಸ್ವೀಕರಿಸಬಹುದೇ? ಯಾವ ಕಾರಣಕ್ಕೂ ಇದು ಅಸಾಧು. ನಾನಿದನ್ನು ತಿಳಿಯದವನೇನು ಅಲ್ಲ. ಲೌಕಿಕವಾದಂಥ ಕ್ರಮಗಳು ಸಾಮುದಾಯಿಕವಾಗಿ ವ್ಯತ್ಯಾಸವಾಗುತ್ತವೆ. ಮನುಷ್ಯ ಧರ್ಮ ಬೇರೆ, ಗಂಧರ್ವ ಧರ್ಮ ಬೇರೆ. ಕಿನ್ನರ ಕಿರುಪುರುಷ ಉರಗ ಸಿದ್ಧ ಸಾಧ್ಯ ಗುಹ್ಯ ಗರುಡ ವಿದ್ಯಾಧರ ಕಚರ ವೈಮಾನಿಕ ಒಂದೊಂದು ವರ್ಗದ ವಿಶೇಷವಾದ ಗುಣಗಳು ಬೇರೆ. ಹಾಗೆಂದು ರಾಕ್ಷಸರ ಗುಣ, ರಾಕ್ಷಸರಲ್ಲಿ ಇರಬಹುದಾದಂತಹ ಸಂಪ್ರದಾಯ, ರಾಕ್ಷಸರು ಅನುಸರಿಸುವಂತಹ ಪರಂಪರೆ, ಪದ್ಧತಿ, ರೂಢಿಗತವಾದ ಮೌಲ್ಯ ಅದು ಮನುಷ್ಯರ ಜೀವನದೊಂದಿಗೆ ಅನುಸಂಧಾನ ಆಗಬೇಕು ಅಂತಿಲ್ಲ. ಹುಲ್ಲನ್ನಲ್ಲದೆ ಮಾಂಸವನ್ನು ತಿಂದೀತೆ, ವ್ಯಾಘ್ರವನ್ನು ಹುಲ್ಲು ತಿನ್ನುವಂತ ಬಲವಂತ ಮಾಡಬಹುದೇ? ಹಾಗಾದರೆ ಆಯಾಯ ಜೀವಿಗಳಿಗೆ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮ ಅಂತ ಹೇಳುವಲ್ಲಿ ಸ್ಥಾಪಿತವಾದ 84 ಲಕ್ಷ ಜೀವಯೋನಿಗಳಲ್ಲೂ ಆ ಗುಣ ಉಂಟು. ಒಂದರ ಹಾಗೆ ಒಂದಿಲ್ಲ. ಪ್ರಪಂಚಕ್ಕೆ ಇರಬಹುದಾದಂತಹ ವೈದೃಶ್ಯಪೂರ್ಣವಾದಂತಹ 3 ಸಂಗತಿಗಳುಂಟು. ಒಂದು, ಈ ಪ್ರಪಂಚ ಎನ್ನುವುದು ವೈವಿಧ್ಯಮಯವಾಗಿದೆ. ಎರಡನೆಯದಾಗಿ ಪ್ರಪಂಚ ಎನ್ನುವುದು ಅಪರಿಪೂರ್ಣವಾಗಿದೆ. ಮೂರನೆಯದಾಗಿ ಈ ಪ್ರಪಂಚ ಎನ್ನುವುದು ಯಾವ ಕಾರಣಕ್ಕೂ ದ್ವಂದ್ವಾತ್ಮಕವಾಗಿದೆ. ಈ 3 ಇಲ್ಲ ಅಂತ ಯಾರಾದರೂ ಹೇಳಿಬಿಡ್ಲಿ. ಈ ಪ್ರಪಂಚದಲ್ಲಿ ಮೇಲೆ ಕೆಳಗೆ ಎಡಬಲ ಗಂಡು ಹೆಣ್ಣು ಹಗಲು ರಾತ್ರಿ ಸುಖ ದುಃಖ ಅಂತ ಇಲ್ವೋ? ಆದ್ದರಿಂದ ದ್ವಂದ್ವಾತ್ಮಕ ಪ್ರಪಂಚ. ಆ ಬಳಿಕ ಅಪರಿಪೂರ್ಣ. ತಾನು ಪರಿಪೂರ್ಣನಿದ್ದೇನೆ ಅಂತ ಎದೆ ತಟ್ಟಿ ಗಂಡದೆಯಿಂದ ಘೋಷಣೆ ಮಾಡುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಒಂದು ಸಣ್ಣದಾದಂತಹ ದೌರ್ಬಲ್ಯ ಅವನಲ್ಲಿ ಇದ್ದೇ ಇರ್ತದೆ. ಪರಿಪೂರ್ಣತೆಯನ್ನು ಮೃತ್ತಿಕೆಯಲ್ಲಿ ಸಾಧಿಸುವುದಕ್ಕೆ ಬರುವುದಿಲ್ಲ. ಇನ್ನು ವೈವಿಧ್ಯ, ವಿವಿಧತೆ ಎನ್ನುವುದು ಈ ಪ್ರಪಂಚದಲ್ಲಿ ಇರಲೇಬೇಕು. ರಾಕ್ಷಸನಾಗೆ ನರನಲ್ಲ, ನರನಾಗೆ ಮತ್ತೊಂದು ವರ್ಗದವರಲ್ಲ, ಎಲ್ಲರೂ ಒಂದೇ ಅಂತ ಆದರೆ ಮತ್ತೆ ಸಮಸ್ಯೆ ಎಲ್ಲಿಂದ? ಸಮಸ್ಯೆ ಉಳಿಬೇಕ, ಬೇರೆ ಬೇರೆಯಾಗಿ ಉಳಿಲೇಬೇಕು. ಇದು ರಾವಣ ಧೋರಣೆ ಅಲ್ಲ, ಪ್ರಪಂಚದ ಧೋರಣೆ. ಸುದೀರ್ಘವಾದ ಅಧ್ಯಯನ ಮಾಡಿದ್ದೇನೆ, ಸುದೀರ್ಘವಾದ ತಿರುಗಾಟ ಮಾಡಿದ್ದೇನೆ, 14 ಲೋಕದ ಯಾತ್ರೆ ಮಾಡಿದ್ದೇನೆ, ಇದೆಲ್ಲವನ್ನು ಅಭ್ಯಾಸ ಮಾಡಿದ್ದೆ. ಹಾಗಾದರೆ ಈಗ ಕಾಮನನ್ನ ಮೇಲೆ ಪ್ರಯೋಗಿಸಿದ ಬಾಣ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಈ 5 ಬಾಣಗಳ ಕಾರಣದಿಂದ ನನ್ನಲ್ಲೊಂದು ಸಂಚಾರಿ ಭಾವ ಮೂಡಿದೆ. ಈ ಭಾವ ಮೂಡಿದುದರಿಂದಲೇ ನಿನ್ನ ಬಗ್ಗೆ ವಿಶೇಷವಾದಂಥ ಮನೋಸ್ಥಿತಿಯೊಂದು ಅನುರಾಗದ ರೂಪದಲ್ಲಿ ಮೂಡಿದುದರಿಂದ ನನ್ನ ಅಭಿಲಾಷೆಯನ್ನು ನಿನ್ನ ಮುಂದೆ ನಾನು ಹೇಳ್ತೇನೆ. ಕೆಲವೊಮ್ಮೆ ಇದನ್ನು ಹೇಳುವಾಗ ಸಮಸ್ಯೆ ಬರ್ತದೆ. 20 ತೋಳುಗಳಿಂದ ಎತ್ತಿ ಅಪ್ಪಿಕೊಳ್ಳುವ ಮನಸ್ಸು ಏನು ಹುಚ್ಚು ಮನಸ್ಸು? ಈ ಪ್ರಪಂಚದಲ್ಲಿ ನನ್ನ ಸಾಧನೆಯನ್ನು ಲೆಕ್ಕ ಮಾಡಿದವರು ಕಡಿಮೆ ಅಳತೆ ಅಂತ ಹೇಳಿದ್ದಾರೋ? ವೇದಾಂಗ ಪಾರಂಗತ, ಸಕಲ ಕಲಾ ಕೋವಿದ, ಬ್ರಹ್ಮರುದ್ರಾದಿಗಳ ಪೂರ್ಣಾನುಗ್ರಹಕ್ಕೆ ಭಾಜನನಾದವ, ಇಂತಹ ಸಾಧಕನಾದವನು ಪ್ರಪಂಚ ವ್ಯಾಮೋಹವನ್ನು ಮೀರಿ ಮರೆತು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣದಿಂದಲೇ ನನ್ನಂಥ ವೈಭವಪೇತ ವ್ಯಕ್ತಿ, ಅದ್ಭುತ ಸಾಧಕ, ಮೇಲೆ ಪುಸ್ತಕ ವಿಮಾನದಲ್ಲಿ ಸಂಚರಿಸುತ್ತಿದ್ದ ಕುಬೇರ ಎನ್ನುವವನನ್ನು ತಾಯಿ ಆಶಯ ದೃಷ್ಟಿಯಿಂದ ನೋಡಿದಾಗ ತಾಯಿಯ ಬ್ರೂಸನ್ನೇ ನನಗೆ ಕೊಟ್ಟ ದೀಕ್ಷೆ ಅಂತ ಭಾವಿಸಿ ಅವನ ಕೈಯಿಂದ ಸೆಳೆದಂಥ ಪುಸ್ತಕ ವಿಮಾನ ಬಿದ್ದುಕೊಂಡುಂಟು. ಕೂತುಕೊಳ್ಳಿಕ್ಕೆ ಜನ ಇಲ್ಲದೆ ಕಡಿಮೆ ಆಯಿತು. ಆ ಬಳಿಕ ಕನಕಲಂಕೆ, ಆ ಕಾಲದಲ್ಲಿದ್ದದ್ದು ಮರಳಿನ ಮೇಲಲ್ಲೋ, ಅದನ್ನು ನನ್ನ ಸಾಹಸದಿಂದ, ನನ್ನ ಸಾಧನೆಯಿಂದ, ಅಪೂರ್ವವಾದ ಜೈತ್ರ ಯಾತ್ರೆಗಳಿಂದ, ಸುಸಂಘಟಿತವಾದ ಸಮರದಿಂದ, ದೇವಾನು ದೇವತೆಗಳನ್ನು ಸೋಲಿಸುವಿಕೆಯಿಂದ, 14 ಲೋಕಗಳ ಪರ್ವತಿಗೆಯಿಂದ ಸುವರ್ಣ ಲಂಕೆ ಅಂತ ಪರಿವರ್ತನೆ ಮಾಡಿದ್ದೇನೆ. ತ್ರಿಕೂಟಾಚಲದ ತಲೆಯ ಮೇಲೆ ದ್ವೀಪವಾಸಿಗಳಾದವರು ಇಂತಹ ಸುವರ್ಣ ಯುಗವನ್ನು ಮತ್ತೊಮ್ಮೆ ಬದುಕಿನಲ್ಲಿ ಕಾಣುವುದಕ್ಕುಂಟು. ಆದ್ದರಿಂದ ನನ್ನ ಪರಾಕ್ರಮದ ಪರಾಕಾಷ್ಠೆಯ ಅನುಭವವನ್ನು ಕಂಡವರು ಕೊಂಡಾಡಿರುವ ಬಗೆಯನ್ನು ತಿಳಿದು ಈ ಹೊತ್ತಿನಲ್ಲಿ ನೀನು ರಾಮನನ್ನು ಮರಿಬೇಕು ಅಂತ ಹೇಳುವುದು ಆದೇಶ ಅಲ್ಲ, ನನ್ನ ಕುರಿತಾಗಿ ಅಭಿಮಾನವನ್ನು ತೋರಬೇಕು ನೀನು. ಇಲ್ಲಿ ನಾನು ಹೀಗೆ ಹೇಳುವುದು ಅಪ್ರಸ್ತುತ ಅಂತ ನೀನು ಆಡುವ ಹಾಗಿಲ್ಲ. ಇದು ಪ್ರಸ್ತುತ. ಆದ್ದರಿಂದ ನಾನು ಹೇಳತಕ್ಕಂಥ ಮಾತುಗಳನ್ನು ಅನುಷ್ಠಾನಗೊಳಿಸುವ
ಸಾಧ್ಯತೆಯನ್ನು ಮಾತ್ರ ನಿನಗೆ ನಾನು ತೋರಿಕೊಡ್ತೇನೆ. ಆದ ಕಾರಣದಿಂದ ಮಾರಣಾಸ್ತ್ರ ತಾಗಿತು, ನಿನ್ನನ್ನು ಸೇರಬೇಕು ಎನ್ನುವ ಆಸೆ ನನ್ನಲ್ಲಿ ಮೂಡಿತು. ಇದು ವಿದ್ರೋಹಕಾರಕವಾದ ಹೇಳಿಕೆ ಅಲ್ಲ. ನನ್ನ ಮಾನಸಿಕವಾದ ಸಂಚಲನವನ್ನು, ತಳಮಳವನ್ನು, ಕ್ಷೋಭೆಯನ್ನು ನಿನಗೆ ಮುಟ್ಟಿಸುವ ಬಗೆ ಅಂತ ನೀನು ತಿಳಿಬೇಕು. ಆದ ಕಾರಣದಿಂದ ಗೌರವಪೂರ್ಣವಾಗಿ, ಆರೋಗ್ಯಪೂರ್ಣವಾಗಿ, ಶಾಸ್ತ್ರ ಎನ್ನುವುದು ನಮಗೆ ಸಂಬಂಧಪಟ್ಟು ವಿರೋಧ ಮಾಡುವುದಿಲ್ಲ ಎನ್ನುವ ತಿಳುವಳಿಕೆಯಿಂದ ಈ ಹೊತ್ತಿನಲ್ಲಿ ನೀನು ನನ್ನ ಒಳಗಬೇಕು. ಇಷ್ಟು ಮಾತಾಡಿ ಗಂಟಲ ತೇವ ಹಾರಿತು. ಮಾತಾಡಬಾರದೇನೆ, ಮಾತಾಡಬಾರದೇನೆ.
ನನ್ನ ಕುರಿತಾಗಿ ಸಾರ ಸಮಗ್ರವಾದಂತಹ ವಿಚಾರಗಳನ್ನು ನೀನು ಸಂಗ್ರಹಿಸಿದ್ಯೋ ಇಲ್ವೋ? ಆದರೆ ನನ್ನ ಬಗ್ಗೆ ನಿನಗೆ ಇರಬಹುದಾದಂಥ ಕೀಳರಿಮೆ, ನನ್ನ ವ್ಯಕ್ತಿತ್ವದ ಕುರಿತಾದಂಥ ದೂಷ್ಯ ಭಾವ, ನಾನು ಇಷ್ಟು ನನ್ನ ಬಗ್ಗೆ ಪ್ರೀತಿ, ಅಂತಃಕರಣ, ಮಮತೆ, ವಾತ್ಸಲ್ಯ ಇಟ್ಟುಕೊಂಡು ಅನುರಾಗ ಇರಿಸಿಕೊಂಡು ಮಾತಾಡಿದರೂ ನೀನು ತುಟಿ ಬಿಚ್ಚುವುದು ನನ್ನ ಗಮನಕ್ಕೆ ಬರುವುದಿಲ್ಲ. ಯಾಕೆ ಒಂದು ಮಾತನ್ನಾದರೂ ನೀನು ಆಡಕೂಡದು ರಾಮ? ಯಾಕೆ ಮರದ ಕೆಳಗೆ ತಲೆ ತಗ್ಗಿಸಿ ಸೀರೆಯ ಸೆರಗಿನಿಂದ ಮುಖವನ್ನು ಅವಿಚಿ ತನ್ಮಯತೆಯಿಂದ ಕುಳಿತವಳು ನಾನಾಡುವ ಮಾತಿಗೆ ಪ್ರತಿಸ್ಪಂದಿಸಕೂಡದು ರಾಮ? ಹಾಗಾದರೆ ನನ್ನ ಪರಿಚಯವನ್ನು ನಾನು ಮಾಡಿಕೊಂಡದ್ದು, ನನ್ನನ್ನು ನಾನು ಉದ್ಘಾಟಿಸಿಕೊಂಡದ್ದು ರಾಮ ವಿಷಮದಾರಿಯಲ್ಲಾಯಿತು ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ರಾಮ, ಸಮದಾರಿಯಲ್ಲಿ ನನ್ನನ್ನು ನಾನು ಉದ್ಘಾಟಿಸಿಕೊಳ್ಳಲಾರನೆ. ಏನು ನನ್ನ ಹುಟ್ಟಿನ ಬಗ್ಗೆ ನಿನಗೆ ವಿರಾಗ ಭಾವವೋ, ಏನು ನನ್ನ ಜನ್ಮದ ಬಗ್ಗೆ ನಿನಗೆ ಅತ್ಯಂತ ತುಚ್ಛವಾದ ನೆಲೆಗಟ್ಟಿನದ್ದು ಎನ್ನುವ ಹಾಗೆ ಹೇವರಿಕೆಯೋ? ರಾಮ, ಈ ಪ್ರಪಂಚದಲ್ಲಿ ನೀನು ಹಾಗೆ ಭಾವಿಸತಕ್ಕವಳಾಗಕೂಡದು. ರಾಮ, ಬ್ರಹ್ಮನ ಮಗನಾದಂಥ ಪುಲಸ್ತ್ಯನ ಮಗನಾದಂಥ ವಿಶ್ರವಸಿಗೆ ಕೈಕಸೆ ಎನ್ನುವವಳಿಂದ ಜನಿಸಲ್ಪಟ್ಟ 4 ಮಂದಿ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರ ವರಪುತ್ರ ನಾನಿದ್ದೇನೆ. ಹಾಗಾದರೆ ಸಂಬಂಧದಲ್ಲಿ ಬ್ರಹ್ಮ ನನಗೆ ಮುತ್ತಯ್ಯ, ಬ್ರಹ್ಮನನ್ನೇ ನಾನು ಮುತ್ತಾತನನ್ನಾಗಿ ಪಡೆದಿದ್ದೇನೆ ಅಂತ ಹೇಳಿದರೆ ಕುಲದಲ್ಲಿ ಹೇಗೆ ನಾನು ಅಲ್ಪನಾಗುತ್ತೇನೆ? ರಾಮ, ಮತಿಯಲ್ಲಿ ನಾನು ಅಲ್ಪನೇ? ಅಮೋಘವಾದಂಥ ವಿದ್ಯೆಗಳನ್ನು ಪ್ರಸಾದಿಸಿಕೊಂಡವನಿದ್ದೇನೆ ನಾನು ವರಗಳನ್ನು ಬ್ರಹ್ಮನಿಂದ ಪಡೆಯುವ ಕಾಲದಲ್ಲಿ ಅವನು ಇನ್ನೂ ನಾ ಬ್ರಹ್ಮನಾಗಿ ಒಲಿದು ಬರುವುದಿಲ್ಲ ಎನ್ನುವ ನಿರಾಶೆ ಕಾಡಿದಾಗ ನನ್ನ ತಲೆಗಳನ್ನೇ ಕಡಿದು ತೆಗೆದು ನನ್ನ ದೇಹವನ್ನೇ ವೀಣೆ ಮಾಡಿ ನನ್ನ ಕರುಳನ್ನೇ ಸೆಳೆದು ಆ ಮೂರನ್ನು ಸೇರಿಸಿ ಬುರುಡೆ, ಆ ಬಳಿಕ ವೀಣೆಯ ದಂಡೆ, ಆ ಬಳಿಕ ಅದಕ್ಕೆ ತಂತಿಯಾಗಿ ಪರಿವರ್ತನೆ ಮಾಡಿ ಅವನನ್ನು ಸ್ತುತಿ ಮಾಡಿದ ಕಾರಣದಲ್ಲಿ ನನಗೆ ಮೆಚ್ಚುಗೆಯ ರೂಪದಿಂದ ವರಗಳ ಸುರಿಮಳೆ ಕೊಟ್ಟವನು. ಹಾಗಾದರೆ ಸಾಧನೆಯಲ್ಲಿ, ಆಧ್ಯಾತ್ಮಿಕವಾದ ಭಾವನೆಯಲ್ಲಿ ನಾನು ಕಡಿಮೆ? ಅದು ಬಿಡು. ಒಂದು ಕಾಲದಲ್ಲಿ ಈಶನ ಬೆಳ್ಳಿ ಬೆಟ್ಟಕ್ಕೆ ಕೈಯನ್ನು ಕೊಟ್ಟು ಎತ್ತುತ್ತೇನೆ ಅಂತ ಅದಮ್ಯವಾದ ಸಾಹಸವನ್ನು ಮೆರೆದಾಗ ಉಂಗುಷ್ಟದಿಂದ ಅವ ಒತ್ತಿದ. ಆ ಕಾಲದಲ್ಲಿ ಮಹೇಶ್ವರನ ಪ್ರಸಾದ ಅಂತ ಭಾವಿಸಿ ರವದಿಂದ ಪ್ರಪಂಚಕ್ಕೆ ಕೇಳಿಸುವ ಹಾಗೆ ಬೊಬ್ಬಿರಿದೆ. ರವ ಏತಿ ರಾವಣ, ಈ ಹೆಸರನ್ನು ಕೊಟ್ಟವನು ಈಶ್ವರನಲ್ವೇ? ಏನು ದಾರಿ ಹೋಕರು ನನಗೊಂದು ಸನ್ಮಾನ ಇರಲಿ, ಓ ರಾವಣನಿಗೊಂದು ಬಿರುದು ಕಡಿಮೆ ಅಂತ ಏನಾದರೂ ನನಗೆ ದಯಪಾಲಿಸಿದರೆ, ಹಾಗಾದರೆ ಅಧ್ಯಾತ್ಮದ ಆವರಣದಲ್ಲಿ ನನ್ನ ಸಾಧನೆ ಸಿದ್ಧಿ ಸಾಮಾನ್ಯವಾದದ್ದಲ್ಲ. ಪ್ರಪಂಚದಲ್ಲಿ ನಾನು ಸಂಪಾದನೆ ಮಾಡಿದ್ದು ಏನುಂಟು ಏನಿಲ್ಲ ಎನ್ನುವುದನ್ನು ಉಳಿದವರಲ್ಲಿ ಕೇಳು. ಆ ಕಾಲದಲ್ಲಿ ನಮ್ಮವರು ಸೋಲಿನ ಪಾತಡಿಗೆ ಇಳಿದು ಪಾತಾಳದಲ್ಲಿ ಭೂಗತರಾಗಿ ಕುಳಿತ ಕಾಲದಲ್ಲಿ ಅವರ ಉತ್ಕರ್ಷೆಯನ್ನು, ಉದ್ಧಾರವನ್ನು ಹೊಟ್ಟೆಯ ಒಳಗಿನ ಕನಸಿನ ಮೂಟೆಯಾಗಿ ಕಟ್ಟಿಕೊಂಡು ನನ್ನ ಅವ್ವೆ ನನಗೆ ಜೋಗುಳವನ್ನು ಹಾಡುವುದಕ್ಕೆ ಹರಕುಲು ಸೀರೆಯನ್ನು ಮರದ ಬಿಳಲಿಗೆ ಕಟ್ಟುವ ಕಾಲದಲ್ಲಿ ಅದನ್ನೇ ನಾನು ನಂದನವನದ ಜೋಕಾಲಿಯಾಗಿ ತಿಳಿದು ಅವಳ ಜೋಗುಳದ ಸೊಲ್ಲನ್ನು ಗರ್ಭದಲ್ಲಿ ನಾಭಿಮೂಲದಲ್ಲಿಟ್ಟು ಆ ಸೊಲ್ಲಿನ ಮೂಲಕವಾಗಿ ಅವಿಶ್ರಾಂತವಾಗಿ ದುಡಿಮೆ ಮಾಡಿದವನು. ಅದನ್ನೇ ಆಧಾರವಾಗಿಟ್ಟುಕೊಂಡು ಪ್ರಪಂಚದ ಸಾಗರವನ್ನು ನಾನು ದಾಟಿದವನು. ಏನು ನನ್ನ ಸಾಧನೆಯ ಬಗ್ಗೆ ನಿನಗೆ ಅಲ್ಪವಾದಂಥ ಅನಿಸಿಕೆಯೇ? ಹಾಗಿದ್ರೆ ಉಳಿದವರಲ್ಲಿ ಕೇಳು. ಮೇಲಿರುವಂಥ ದೇವತೆಗಳನ್ನು ಬಗ್ಗುಬಡಿದಿದ್ದೇನೆ, ದೇವೇಂದ್ರಾದಿಗಳಿಗೆ ವಿಪತ್ಕಾರಕನಾಗಿ ಕಾಣಿಸಿಕೊಂಡಿದ್ದೇನೆ. ಗಂಧರ್ವಾದಿ, ಯಕ್ಷ, ಕಿನ್ನರ, ಕಿಂಪುರುಷ, ಉರಗ, ಸಿದ್ಧ, ಸಾಧ್ಯಾದಿಗಳು ಇವತ್ತು ನನ್ನನ್ನು ಅನುರಾಗದಿಂದ ಸೇವಿಸ್ತಾರೆ. ಅದು ಬಿಡು, ಮೇಲಿನ ಲೋಕದಲ್ಲಿ ಅಷ್ಟಾಯ್ತಲ್ಲ, ಏನು ಕೆಳಗಿನ ಲೋಕದಲ್ಲಿ ನನ್ನ ಸಾಧನೆ ಕಡಿಮೆಯೋ? ಪಾತಾಳದಲ್ಲಿ ಭೋಗವತಿ ಎನ್ನುವಂಥ ನಾಗರ ಆವಾಸ ಸ್ಥಾನವಾದ ರಾಜಧಾನಿಗೆ ತೆರಳಿ ಅಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿ ಶಂಖ, ಜಟಿ ಮೊದಲಾದಂಥ ನಾಗರನ್ನು ನನ್ನ ಅಧೀನರನ್ನಾಗಿ ಮಾಡಿಕೊಂಡಿದ್ದೇನೆ. ಏನು ನಾನು ಸಿದ್ಧಿಸಿಕೊಂಡಂಥ ಮಾಯಾವಿದ್ಯೆ ಕಡಿಮೆಯೋ? ಮಾರಣ, ಮೋಹನ, ಉಚ್ಚಾಟನ, ಸ್ತಂಭನ, ಅಣಿಮ, ಮಹಿಮ, ಗರಿಮ, ಲಘಿಮ, ಈಶಿತ್ವ, ವಶಿತ್ವ, ಪ್ರಾಪ್ತಿ, ಪ್ರಾಕಾಮ್ಯ, ಅಣಿವಾದ್ಯಸ್ಥ ಸಿದ್ಧಿಗಳಲ್ಲಿ ಕರತಲಾಮಲಕತೆಯನ್ನು ಹೊಂದಿಕೊಂಡಿದ್ದೇನೆ ನಾನು. ಮನಸ್ಸು ಮಾಡಿದರೆ ಏನು ಆಗಬಲ್ಲೆ, ಮನಸ್ಸು ಮಾಡುವುದಿಲ್ಲ ಅಂತಾದರೆ ಹೀಗೂ ಇರಬಲ್ಲೆ. ಏನು ನನ್ನ 10 ತಲೆಯನ್ನು ಕಂಡವರು 10 ತಲೆಯ ರಾವಣ ಅಂತ ಮಾತ್ರ ತಿಳಿದದ್ದು? ಅನೂಹ್ಯವಾದಂಥ ಉಳಿದವರ ತರ್ಕಕ್ಕೆ ನಿಲುಕದ ನನ್ನೊಬ್ಬನ ಸಾಧನೆಯ ಪಥಕ್ಕೆ ಮತಿಯ ದರ್ಶನ ಮಾಡಿಸುವ ಕಣ್ಣಿಗೆ ಕಾಣದ 11ನೇ ತಲೆ ನನಗೊಂದುಂಟು. ದಶಾನನ ಮಾತ್ರ ಅಲ್ಲ, ನಾನು ಏಕಾದಶಾನನ ಅಂತ ತಿಳಿಯಬೇಕು ನೀನು. ಅದಕ್ಕೆ ಸೇರಿಸಿದ ಮತ್ತೊಂದುಂಟು ಅಂತ ಅರ್ಥ. ಏನು ನನ್ನ ಕೈಯಲ್ಲಿರುವ ಚಂದ್ರಹಾಸದ ಬಗ್ಗೆ ನಿನಗೇನು ತಿಳಿಯದ್ದೇ? ಆ ಕಾಲದಲ್ಲಿ ಈಶ್ವರನನ್ನು ಮೆಚ್ಚಿಸಿ ಇದನ್ನು ಹರಿತ ಮಾಡುವುದೇ ಬೇಡ, ಇದನ್ನು ಯಾವತ್ತೂ ಉಜ್ಜುವುದೇ ಬೇಡ, ಸದಾಕಾಲ ಹರಿತವಾಗಿರುವ ಹಾಗೆ ಈಶ್ವರ ದೇವರ ವರ ಉಂಟು.
ಏನು ಮಹೇಶ್ವರನ ವರ ಪಡೆಯುವುದು ಸುಲಭದ ಕೆಲಸವ? ಆತ್ಮಲಿಂಗವನ್ನೇ ಸಾಕ್ಷಿಯಾಗಿ ಪಡೆದಿದ್ದೇನೆ ದಾನವಾಗಿ. ಆ ಕಾಲದಲ್ಲಿ ಅದನ್ನು ಸಂಪಾದನೆ ಮಾಡಿ ಮನೆಗೆ ತರಲಿಕ್ಕೆ ಆಗಿದೆ ಇಲ್ವ ಅಂತ ಪ್ರಶ್ನೆ ಅಲ್ಲ. ನಿತ್ಯ ಪ್ರದೋಷದಲ್ಲಿ ನನ್ನ ತಾಯಿಯಾದಂಥ ಕೈಕೆಸಗೆ ಈಶ್ವರ ದೇವರ ದರ್ಶನ ಕೊಡುವಾಗಿನ ಸಾಧನೆಯನ್ನು ಮಾಡಿದ್ದೇನೆ. ಇನ್ನು ವೇದಾಂಗ ಪಾರಂಗತ ಸಕಲ ಕಲಾ ಕೋವಿದ ಅಂತ ಹೇಳುವುದಕ್ಕೆ ಬೇರೆ ಮಾತು ಬೇಡ. ಏನು ನನ್ನ ಸಂಸಾರದ ಕತೆ ಗೊತ್ತಿಲ್ವೋ ನಿನಗೆ? ಏನು ಸುಮ್ಮನೆ ಮಂಡೋದರಿಯ ಜೊತೆಗೆ ದಾಂಪತ್ಯ ಮಾಡಿ ಧಾನ್ಯ ಮಾಲಿನ್ಯ ಜೊತೆಗೆ ಸುಖ ಸಂಸಾರವನ್ನು ಕಟ್ಟಿ ಅಷ್ಟಕ್ಕೆ ಪರ್ಯಾಪ್ತವಾದದ್ದು ನನ್ನ ಬದುಕು ಅಂತ ತಿಳಿದಿದ್ಯೋ? ಅಮೋಘ ವೀರ್ಯನಾದಂಥ ಕುಂಭಕರ್ಣ ನನಗೆ ಸಹೋದರ. 6 ತಿಂಗಳು ನಿದ್ರೆಯಲ್ಲಿರ್ತಾನೆ, ಒಂದು ದಿನ ಹೇಳ್ತಾನೆ, ಮತ್ತೆ 6 ತಿಂಗಳಿಗೆ ಬೇಕಾದಷ್ಟು ಉಣ್ಣುತ್ತಾನೆ, ಮಲಗುತ್ತಾನೆ. ಅವನನ್ನು ಏನಾದರೂ ಎಬ್ಬಿಸಿ ಆ ಒಂದು ದಿವಸದಲ್ಲಿ ಲೋಕದ ಬೆಳಕಿಗೆ ತಂದ್ರೆ ಪ್ರಪಂಚವನ್ನು ಹುರಿಗಾಳಿನ ಹಾಗೆ ಮುಕ್ಕಿ ತೆಗೆದಾನು. ವಿಕ್ರಮದ ವಿಸ್ಫುಲುಕ ಲಿಂಗ ಎನಿಸಿಕೊಂಡ ಪರ್ವತಕ್ಕೆ ಕೈಕಾಲುಗಳು ಬಂದ ಹಾಗೆ ಕಾಣಿಸಿಕೊಳ್ಳುವ ಕುಂಭಕರ್ಣ ಏನು ಸಾಮಾನ್ಯ ಅಂತ ತಿಳಿದಿದ್ಯೋ? ಅದು ಬಿಡು. ನನಗೆ ತಮ್ಮನಾದಂಥ ವಿಭೀಷಣ, ಏನು ನಾನು ರಾಕ್ಷಸನಾದರೂ ಅವನನ್ನು ರಾಕ್ಷಸ ಅಂತ ಹೇಳ್ತಾರೋ? ಏನಾನು ಅವನನ್ನು ನನ್ನ ಊರಿನಿಂದ ಹೊರಗಾಕಿದ್ದೇನೋ? ನೀನು ನಮ್ಮಲ್ಲಿ ಸಾತ್ವಿಕ ಗುಣವನ್ನು ಪ್ರಚಾರ ಮಾಡ್ತಿ, ನೀನು ನನ್ನ ವ್ಯವಹಾರಗಳಿಗೆ ಸಹಕಾರಿಯಾಗುವುದಿಲ್ಲ. ಹಾಗೆ ನೋಡಿದವನೇ ಅಲ್ಲ ನಾನು. ಶತಮಾನಗಳವರೆಗೆ ದಿಗ್ವಿಜಯ ಮಾಡುವಾಗ ನನ್ನ ಅನುಪಸ್ಥಿತಿಯಲ್ಲಿ ಇಲ್ಲಿನ ಕಾವಲಿನ ಕೆಲಸ, ಇಲ್ಲಿನ ರಾಜಕಾರಣದ ವ್ಯವಹಾರವನ್ನು ಮಾಡುವವನೇ ಅವನು. ಅವನಲ್ಲಿ ಲೆಕ್ಕ ಕೇಳಿದ್ದೇನೆ ನಾನು ಬರುವ ಕಾಲದಲ್ಲಿ ವ್ಯವಹಾರ ಮಾಡಿದ್ದಕ್ಕೆ ಲೆಕ್ಕ ಕೊಡುವಂತ ಅವನ ಬಗ್ಗೆ ಅಪರಿಮಿತವಾದ ವಿಶ್ವಾಸ. ನನ್ನ ತಮ್ಮ ಹೆಸರು ವಿಭೀಷಣ, ಎಂತಹ ಸಾಧನೆಯನ್ನು ಮಾಡಿದವನು. ಆ ಬಳಿಕ ನನ್ನ ಮಕ್ಕಳ ಬಗ್ಗೆ ಕೇಳಿದ್ಯೋ ನೀನು? ಇಂದ್ರಜಿತುವಿನ ಹೆಸರು ಕೇಳಿದ್ಯೋ? ಮೇಘನಾದ ಪ್ರಸೂತಿಕಾ ಮಂದಿರದಲ್ಲಿ ಹೊಟ್ಟೆ ನೋವು ಬಂದು ಪ್ರಸವ ವೇದನೆಯಿಂದ ಬಳಲುತ್ತಾ ಹೆರಿಗೆಗಾಗಿ ಮುಹೂರ್ತ ಕಾಯುತ್ತಿದ್ದಂಥ ಮಂಡೋದರಿ, ಆಕೆ ಹೆತ್ತುಕೊಟ್ಟ ಮಗನಿಗೆ ಮೇಘನಾದ ಅಂತ ಹೆಸರು. ಅವನ ಅಟ್ಟಹಾಸದ ಚೀರಾಟದ ಮಗುತನದ ಆಕ್ರಂದನಕ್ಕೆ ಆಕಾಶವೇ ಬಿರಿದು ಹೋಯಿತು. ಆ ಕಾಲದಲ್ಲಿ ಅವನಿಗೆ ಮೇಘನಾದ ಅಂತ ಹೆಸರು ಬಂದದ್ದು. ಯಾಕೆ ಅವ ಶಕ್ರಾಜಿತು ಆದ? ಯಾಕೆ ಅವ ಸುರಪಾಲಜಿತು ಆದ? ಯಾಕೆ ಇಂದ್ರಜಿತು ಆದ? ಅದನ್ನು ನೀನು ಅಭ್ಯಾಸ ಮಾಡಲೇಬೇಕಾದ ಅಗತ್ಯ ಉಂಟು. ದೇವೇಂದ್ರನನ್ನೇ ಸೋಲಿಸಿ ಅವನ ಆ ಚೌದಂತಿ ಎನಿಸಿಕೊಂಡ ಐರಾವತದ ದಾಡೆಗೆ ಎದೆಗೊಟ್ಟು ಬಂಧನಕ್ಕೆ ಒಳಗಾದ ಮೋಸದ ಬಂಧನ, ನೇರ ಬಂಧನ ಅಲ್ಲ, ದೇವೇಂದ್ರನ ಬಂಧನಕ್ಕೆ ಒಳಗಾದ ಅಪ್ಪಯ್ಯನನ್ನು ಬಿಡಿಸಿದಂತಹ ಮಹಾಮಗಾವ. ಅಂಥವನನ್ನ ಬಗ್ಗೆ ನಿನಗೆ ಚೆನ್ನಾಗಿ ತಿಳಿದಿರಬೇಕು. ಏನು ನನ್ನನ್ನು ಗೆಲ್ಲಬಲ್ಲವರು ಸಾತ್ವಿಕವಾಗಿ ಗೆದ್ದಾರೋ? ಈ ಪ್ರಪಂಚದಲ್ಲಿ ವೀರರೆರೆಯ ಪರಮ ವೈಷ್ಣವ ಎನಿಸಿಕೊಂಡ ಅತಿಕಾಯ ಇದ್ದಾನೆ. ಧಾನ್ಯ ಮಾಲಿನ್ಯ ಮಗ ಗಂಧರ್ವ ಸ್ತ್ರೀಯಿಂದ ಸಂಪಾದಿಸಲ್ಪಟ್ಟವ. ಅವ ಯಾವತ್ತೂ ವಿಷ್ಣುವಿನ ಭಜನೆಯನ್ನು ಮಾಡುವವ. ಆಕ್ಷೇಪ ಹೇಳಿದ್ದೇನೆ ನಾನು. ಅವರನ್ನೆಲ್ಲರ ಸಹಮತದಿಂದ ಸಮತೆಯಿಂದ ಕಾಣುತ್ತಾ ಬಂದಿದ್ದೇನೆ. ಪರಾಕ್ರಮ ಎನ್ನುವುದು ಶೀಲವಾಗಿರುವ ಈ ಲಂಕೆಯ ಎಲ್ಲ ವ್ಯವಹಾರಗಳು ನಿನಗೆ ಮುಕ್ತವಾಗಿದ್ದಾವೆ. ನಾನು ನಿನ್ನ ಬಗ್ಗೆ ಕೀಳು ಅಭಿಪ್ರಾಯದ ಮಾತುಗಳನ್ನು ಆಡಲಾರೆ. ಯಾಕಂದರೆ ಮಾತಾಡುತ್ತಿರುವವ ರಾವಣ. ವೇದಾಂಗಗಳನ್ನು ಅಭ್ಯಾಸ ಮಾಡಿದವ, ಒಟ್ಟು ಮಾತಾಡಲಿಕ್ಕಿಲ್ಲ. ಈಗಲೂ ಹೇಳ್ತಾನೆ ಸೀತೆ, ರಾಮನ ಆಶೆಯನ್ನು ನೀನು ಬಿಟ್ಟು ಬಿಡಬೇಕು. ಯಾಕಂದರೆ ತಂದ ಮೇಲೆ ನಾನು ಈ ಮಾತಲ್ಲದೆ ಬೇರೆ ಹೇಳಲಿಕ್ಕಿಲ್ಲಲ್ಲ. ನನ್ನ ಪರಾಕ್ರಮದ ಮುಂದೆ, ನನ್ನ ಮಾಯಾಜಾಲದ ವಿಸ್ತಾರದ ಮುಂದೆ ಎಂಥವನ್ನಾದರೂ ಕುಣಿಕೆಗೆ ಒಡ್ಡುತ್ತೇನೆ ಎನ್ನುವುದನ್ನು ಮಾಯದ ಜಿಂಕೆಯನ್ನು ಬಲಿಯಾಗಿ ಸಮರ್ಪಿಸಿ, ಏನು ನಿನ್ನನ್ನು ತರುವಾಗ ಬಲಿದಾನ ಆಗಲಿಲ್ಲ ನಮ್ಮ ಕಡೆಯಿಂದ? ಮಾರೀಚನಂತ ಮೇಧಾಶಕ್ತಿ ಸಂಪನ್ನನಾದ ಮಾವನನ್ನೇ ಬಲಿ ಕೊಟ್ಟಾದರೂ ನನ್ನ ಕೆಟ್ಟ ಹಠವನ್ನು ನಾನು ಸಾಧಿಸಿಯೇ ತೀರ್ತೇನೆ. ಆ ಮಟ್ಟಿಗೆ ಮರ್ಕಟ ಅರ್ಭಕ ನ್ಯಾಯ ನನ್ನದು. ಏನು ಮರ್ಕಟ ಅರ್ಭಕ ನ್ಯಾಯ? ತಬ್ಬಿಕೊಳ್ಳುವ ಭಕ್ತಿಯದ್ದಲ್ಲ ಹೇಳಿದ್ದು. ನೀರು ಮೇಲೆ ಬರುವಾಗ ಪ್ರಾರಂಭದಲ್ಲಿ ತನ್ನ ಮರಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತದೆ ಮರ್ಕಟ, ಭುಜದ ಮೇಲೆ ಇಟ್ಟುಕೊಳ್ತದೆ. ಸ್ವಲ್ಪ ಮೇಲೆ ಹೋಗುವಾಗ ತಲೆಯ ಮೇಲೆ ಇಡುತ್ತದೆ, ಮುಳುಗಿ ಹೋಗುವಾಗ ಮಗುವನ್ನೇ ಬಿಟ್ಟು ಹೊರಗೆ ಬರ್ತದೆ. ಅದೇ ಗುಣದವ ನಾನು. ಯಾಕೆಂದ್ರೆ ನನ್ನ ಹೆಸರು ರಾವಣ, ನಾನು ರಾಮ ಅಲ್ಲ ಎನ್ನುವುದನ್ನು ನೀನು ಆಲೋಚನೆ ಮಾಡಬೇಕು. ವಿರೋಧ ಭಾವದಲ್ಲಿ ನಿಂತು ನಿನ್ನ ಬಗ್ಗೆ ಯಾವುದೇ ಕೀಳಭಿಪ್ರಾಯವನ್ನು ಹೊಂದದೆ ನೇರವಾಗಿ ನಿರ್ದಿಷ್ಟವಾಗಿ ಹೇಳ್ತೇನೆ, ಸೀತೆ ನನಗೆ ನೀನು ಒಲಿಯುವುದೇ ಕ್ಷೇಮ, ನನ್ನ ಜೊತೆಗೆ ಇರುವುದೇ ಒಳ್ಳೆಯದು. ಇದು ಬಿಟ್ಟರೆ ನನಗೆ ಬೇರೆ ಮಾತಾಡುವುದಕ್ಕೆ ಬರುವುದಿಲ್ಲ. ಮಾತಾಡಿದರೆ ನಾನು ರಾವಣ ಆಗುವುದಿಲ್ಲ. ರಾಮ 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 ಕೈಯಲ್ಲಿ ರಾಮ ರಾಮ ರಾಮ. ಈ ದುಷ್ಟ ದುರಾತ್ಮನ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಯಿತು. ಈತನ ಅಶ್ಲೀಲವಾದ ಅಸಹ್ಯವಾದ ಮಾತುಗಳನ್ನು ನಾನು ಕೇಳಲಾರೆ ರಾಮ, ಕೇಳಲಾರೆ.
ಕೇಳುವುದಿಲ್ಲ ಎಂಬುದಾಗಿ ಕಿವಿಗಳನ್ನು ನಾನು ಮುಚ್ಚಿಕೊಂಡರೂ ನನ್ನ ಕರ್ಣದರಗಳನ್ನೇ ಬೇಗಿಸುತ್ತಾ ಇದೆ ದುಷ್ಟ ದುರಾತ್ಮನ ಮಾತುಗಳು. ಈತನಾಡಿದ ಮಾತಿಗೆ ಪ್ರತ್ಯುತ್ತರವನ್ನು ನಾನು ಕೊಡಬಹುದೇ? ಹದಿಬದೆಯ ಹೆಣ್ಣಾದಂತಹ ನಾನು ಪರಪುರುಷನ ಜೊತೆಯಲ್ಲಿ ಮಾತನಾಡಬಾರದು, ಅವನ ಮುಖಾವಲೋಕನವನ್ನು ಮಾಡಬಾರದು ಎಂಬುದಕ್ಕಾಗಿ ನಾನು ಸುಮ್ಮನೆ ಕುಳಿತಿದ್ದೆ. ಆದರೆ ಈತನ ಮಾತು ಮೇಲೆ ಮೀರುತ್ತಾ ಇದೆ. ಈತನ ಮಾತುಗಳನ್ನು ಕೇಳಿ ನಾನು ಮೌನವಾಗಿ ಕುಳಿತಿದ್ದೇನೆ ಎಂದ ಮಾತ್ರಕ್ಕೆ ಈ ದುಷ್ಟ ದುರಾತ್ಮ ಸಮ್ಮತಿ, ಮೌನವೇ ಸಮ್ಮತಿ ಎಂಬುದಾಗಿ ಭಾವಿಸಿಕೊಳ್ಳಬಾರದಲ್ಲ. ಅದಕ್ಕಾಗಿ ಇವನಿಗೆ ಏನು ಮಾಡುವುದು? ಉತ್ತರ ಕೊಡಬೇಕು. ಆದರೆ ನೇರವಾಗಿ ಇವನಿಗೆ ಉತ್ತರ ಕೊಡುವುದಲ್ಲ. ತೃಣವೊಂದನ್ನು ಮುರಿದು ಹಿಡಿದಿದ್ದೇನೆ. ಇದಕ್ಕೆ ಕಾರಣವಿದೆ. ನನ್ನುಲ್ಲಭನಾದಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ, ಆತನ ಯೋಗ್ಯತೆಯ ಮುಂಭಾಗದಲ್ಲಿ ಈತನ ಅಧಿಕಾರ, ಈತನ ಅಂತಸ್ತು, ಈತನ ಸೌಂದರ್ಯ ಯಾವುದೇ ಇದೆ ಅದೆಲ್ಲವೂ ತೃಣಕ್ಕೆ ಸಮಾನ, ತೃಣಕ್ಕೆ ಸಮಾನ. ಮಾತ್ರವಲ್ಲ, ಇಷ್ಟೆಲ್ಲ ಹೊಗಳಿಕೆ ಮಾತನಾಡುತ್ತಿರುವಂತಹ ಈತ ನನ್ನ ಮುಂಭಾಗದಲ್ಲಿ ಏಕಶ್ಚಿತ್ ತೃಣಕ್ಕೆ ಸಮಾನ, ತೃಣಕ್ಕೆ ಸಮಾನ. ಅದಕ್ಕಾಗಿ ನೇರವಾಗಿ ಇವನಿಗೆ ಉತ್ತರ ಕೊಡುವುದಲ್ಲ. ಮುರಿದು ಹಿಡಿದಂತಹ ತೃಣವನ್ನೇ ಇವನೆಂದು ಭಾವಿಸಿ ಇದರ ಮೂಲಕವಾಗಿಯೇ ಇವನಿಗೆ ಉತ್ತರ ಕೊಡ್ತೇನೆ, ಉತ್ತರ ಕೊಡ್ತೇನೆ. ದುರಹಂಕಾರಿ, ದುರ್ಜನ, ದುರಾಚಾರಿ, ಅಸುರರು, ಅಧಮನೆ, ಅಧಮ, ನೀಚ, ಗುಲಾಮ, ಛೀ, ನಾಯಿ, ತೊಲಗತ್ತ, ತೊಲಗತ್ತ. ಇಂಥ ಬೈಗಳು ಕೇಳಲಿಲ್ಲ. ನನ್ನ ಮರ್ಯಾದೆ ಎನ್ನುವ ವ್ಯಾಪ್ತಿಯನ್ನು ಬಿಟ್ಟು ಕೆಳಗಿಳಬಹುದಾದ ತಳಸ್ಥಳಕ್ಕೆ ಇಳಿಯಬಹುದಾದ ಇಷ್ಟು ಹೀನ ಮಾತುಗಳನ್ನು ಹೇಳುವಾಗ ಇವಳನ್ನು ಸುಮ್ಮನೆ ಬಿಡ್ಲಿಕ್ಕುಂಟ? ತಂದ ಮೇಲೆ ನನಗೆ ದಕ್ಕದೆ ಹೋದರೆ ಮಾರೀಚ ಮಾವ ಹೇಳಿದರೂ ಸುಳ್ಳು ಮಾಡಬೇಡುವ? ಚಂದ್ರಹಾಸವನ್ನು ಸೊಂಟದಿಂದ ಸೆಳೆ ಅಡಿದು ತುಂಡರಿಸ್ತೇನೆ ಅಂತ ಮುಂದೆ ಹೋದರೆ ಮಡದಿ ಮಣಿಯಾದ ಮಂಡೋದರಿ ಧಾವಿಸ್ತಾಳೆ. ನಾನು ನಾಚಿಕೆ ಪಡುವ ಹಾಗೆ ಮಾಡಿದ್ದು. ನನ್ನನ್ನು ಕೆಟ್ಟವ, ಇವಳು ಬೈದಾಗೆ ಬೈಲಿಲ್ಲ. ರಾವಣ ಅಧೋಗತಿಗೆ ಮುಗಿದನಲ್ಲ ಅಂತ ಆಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೀತೆ, ಒಂದು ಎಚ್ಚರಿಕೆಯ ಮಾತು ನಾನು ಹೇಳ್ತೇನೆ ನಿನಗೆ. ತಿಂಗಳೊಂದರ ಅವಧಿ, ಅಷ್ಟರವರೆಗೆ ನೀನು ಮಾನಸಿಕವಾಗಿ ರಾವಣನ ಬಗ್ಗೆ ಸಕಾರಾತ್ಮಕವಾದ ಧೋರಣೆಯನ್ನು ಪ್ರಕಟೀಕರಿಸಿದ್ರೆ ಜೀವಂತವಾಗಿರುವುದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಈ ಕರವಾಳದಿಂದ ಕತ್ತರಿಸಿ ಛಿದ್ರ ಮಾಡಿ ಎಂದು ಹೇಳಿಬೇಡುವೆ ಮಂಡೋದರಿ. ಎತ್ಕೊಂಡೇ ಹೋದ ಸರಮ ಕಡೆಯ ಸರಮ ನೋಡಿದೆಯಾ? ಸರಮ ಅಯ್ಯೋ ರಾಮ,
ಮತ್ತೆ ಕಂಡೆಯ ಹ. ನೋಡಿದೆಯಲ್ಲ ನೀನು ಕಣ್ಣಾರೆ. ಈ ದುಷ್ಟ ದುರಾತ್ಮ ಆಡಿದಂತಹ ಮಾತುಗಳನ್ನು ಕಿವಿಯಾರೆ ಕೇಳಿದೆಯಲ್ಲ ಸರಮ. ಹೌದು ತಾಯಿ. ಈತನ ಒಂದೊಂದು ಮಾತುಗಳು ಹರಿತವಾದಂತಹ ಕತ್ತಿಯಿಂದ ನನ್ನ ಎದೆಯನ್ನು ಚುಚ್ಚಿದಂತಹ ಅನುಭವ ನನಗಾಗುತ್ತಿದೆ ಸರವ. ಹ. ಈ ದುಷ್ಟ ದುರಾತ್ಮ ಇಂದು ಮಾತ್ರವಲ್ಲ, ದಿನ ದಿನವೂ ಬಂದು ಈ ರೀತಿಯ ತುಚ್ಛವಾದಂತಹ ಮಾತುಗಳಿಂದ ನನ್ನ ಮನಸ್ಸನ್ನು ನೋಯಿಸುತ್ತಾ ಇದ್ದಾನೆ. ಇದನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಸರಮ, ಸಾಕಾಗಿ ಹೋಗಿದೆ. ಆದರೆ ಈ ದುಷ್ಟ ದುರಾತ್ಮ ನನಗೊಂದು ಉಪಕಾರವನ್ನು ಮಾಡಿದ್ದಾನೆ. ಏನು ತಾಯಿ? ಈ ಅಶೋಕಾವನದಲ್ಲಿ ನನ್ನನ್ನು ಸೆರೆಯಾಗಿ ತಂದಿಟ್ಟಂತಹ ಹೊತ್ತಿನಲ್ಲಿ ಸಾಧ್ವಿ ಮಣಿಯರಾದಂತಹ ನಿನ್ನನ್ನು ಹಾಗೂ ತ್ರಿಜಟಿಯನ್ನು ನನ್ನ ಪಕ್ಕದಲ್ಲಿ ಇರಿಸಿದ್ದಾನಲ್ಲ, ಇದೊಂದು ನನ್ನ ಪುಣ್ಯ. ಯಾಕೆ ಗೊತ್ತೇ? ನನಗಾಗುತ್ತಿರುವಂತಹ ಅನ್ಯಾಯ, ನನಗಾಗುತ್ತಿರುವಂತಹ ಅಪಮಾನ, ನನಗಾಗುತ್ತಿರುವಂತಹ ನೋವನ್ನು ಹೇಳಿಕೊಳ್ಳುವುದಕ್ಕೆ ನೀವಲ್ಲದೆ ಈ ಲಂಕೆಯಲ್ಲಿ ಬೇರೆ ಯಾರಿದ್ದಾರೆ ಸರಮ? ಯಾರಿದ್ದಾರೆ? ಈತನ ಮಾತುಗಳನ್ನು ಕೇಳಿ ಸಾಕಾಗಿ ಹೋಗಿದೆ. ಅದು ಮುಂಭಾಗದಲ್ಲಿ ಕಾಣುತ್ತಿರುವಂತಹ ಕೆಂಡಕ್ಕಾದ್ರೆ ಬಿದ್ದು ಸಾಯಬಾರದೆ ಎನಿಸುತ್ತಾ ಇದೆ, ಸಾಯಬಾರದೆ ಎನಿಸುತ್ತಾ ಇದೆ. ಆದರೂ ನಾನು ಇಷ್ಟು ಸಮಯ ಬದುಕುವುದಕ್ಕೆ ಕಾರಣವಿದೆ ಸರಮ. ಇಂದು ಬರುವ ರಾಮ, ಹೌದು ಸರಮ, ಈ ದುಷ್ಟ ದುರಾತ್ಮ ನನ್ನನ್ನು ಬಂದಿಯಾಗಿ ಇರಿಸಿ ಎಷ್ಟು ತಿಂಗಳಾಯಿತು ಸರಮ. ಆದರೂ ಒಂದು ಮಾತನ್ನಾಡದೆ ಈತನ ಈ ದುರಾತ್ಮನ ಮಾತುಗಳನ್ನೆಲ್ಲ ಕೇಳಿ ಕೇಳಿ ನನ್ನ ಜೀವನವೇ ಸಾಕಾಗಿ ಹೋಗಿದೆ. ಹೆಣ್ಣು ಜನ್ಮ ಬೇಡ, ಅಯ್ಯೋ ಈ ಜೀವನವೇ ಬೇಡ ಎಂಬಂತಹ ಸ್ಥಿತಿಗೆ ನಾನು ಬಂದು ಮುಟ್ಟಿದ್ದೇನೆ ಸರವ. ಯಾಕೆ ಬದುಕಬೇಕು ಹೇಳು? ಇಂತಹ ಸ್ಥಿತಿಯಲ್ಲಿಯೂ ನನಗೆ ಬದುಕುವುದಕ್ಕೆ ಇದ್ದಂತಹ ದಾರಿ ಒಂದೇ ಒಂದು. ಇಂದಲ್ಲ ನಾಳೆಯಾದರೂ ನನ್ನೊಲ್ಲವನಾದಂತಹ ಶ್ರೀರಾಮಚಂದ್ರಮ ಇಲ್ಲಿಗೆ ಬಂದೇ ಬರ್ತಾರೆ. ಈ ದುಷ್ಟ ದುರಾತ್ಮನಿಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸಿ ಅವನಿಂದ ಅವನ ಹಿಡಿತದಿಂದ ನನ್ನನ್ನು ಬಿಡಿಸಿಕೊಂಡು ಹೋಗುತ್ತಾರೆ ಎಂಬಂತಹ ಅಮಿತವಾದಂತಹ ವಿಶ್ವಾಸವನ್ನು ನಾನು ಇರಿಸಿಕೊಂಡಿದ್ದೆ ಸರಮ, ಇರಿಸಿಕೊಂಡಿದ್ದೆ. ಇಂದು ಬರ್ತಾರೆ, ನಾಳೆ ಬರಬಹುದು, ಇನ್ನೊಂದು ದಿನ ಬರಬಹುದು ಎಂಬಂತಹ ನನ್ನ ನಿರೀಕ್ಷೆ ಆಸೆ ಸುಳ್ಳಾಗಿ ಹೋಯಿತು. ಇಲ್ಲ, ಬರುವ ಹಾಗಿಲ್ಲ. ಏನು ಮಾಡಲಿ ಹೇಳು? ಹಾಗಾದರೆ ನನ್ನ ಜೀವನದಲ್ಲಿ ಇದೇ ಸ್ಥಿತಿಯಲ್ಲಿ ಕಣ್ಣೀರಿಳಿಸಿ ಸಾಯುವುದೇ ನನ್ನ ಸ್ಥಿತಿಯಾಗಿ ಹೋಯಿತೆ. ಇದಕ್ಕೆ ಕಾರಣವಿದೆ. ಪೂರ್ವ ಜನ್ಮದಲ್ಲಿ ನಾನು ಯಾವ ಪತಿವ್ರತ ಹೆಣ್ಣಿಗೆ ಅಪಮಾನವನ್ನು ಅನ್ಯಾಯವನ್ನು ನಾನು ಮಾಡಿದ್ದೇನೆಯೋ ಏನು, ಅದಕ್ಕಾಗಿ ಈ ಜನ್ಮದಲ್ಲಿ ಈ ಸ್ಥಿತಿಯಲ್ಲಿ ನೀನು ಕಣ್ಣೀರಿಳಿಸಿ ಸಾಯಬೇಕು ಎಂಬುದಾಗಿ ನನ್ನ ಹಣೆಯಲ್ಲಿ ಬರೆದಿರಬೇಕು. ಇಲ್ಲದಿದ್ದರೆ ಇಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ಬರುವುದಕ್ಕೆ ಸಾಧ್ಯ ಉಂಟೆ. ಆದರೆ ನನ್ನ ಜೊತೆಯಲ್ಲಿ ಇಷ್ಟವರೆಗೆ ಇದ್ದವರು ನೀವು,
ಏನಾದ್ರೂ ಕೊಡಬೇಕು ಅಂತ ಹೇಳಿದ್ರೆ ಕೊಡುವುದಕ್ಕೆ ಏನೂ ಇಲ್ಲ ಸರ್ಮ. ನನ್ನ ಕಣ್ಣೀರ ಹನಿಗಳನ್ನೇ ಕಾಣಿಕೆಯಾಗಿ ನಿಮಗೆ ಕೊಡಬೇಕಷ್ಟೇ. ಅಯ್ಯೋ, ನನಗೊಂದು ಉಪಕಾರ ಮಾಡ್ತೀರಾ? ಹೇಳಿ ಬಾ. ನನಗೊಂದು ಉಪಕಾರ ಮಾಡ್ತೀಯಾ? ನಾನು ಬದುಕಲಾರೆ ಸರ್ಮ, ನಾನು ಬದುಕಲಾರೆ. ನಾನು ಸಾಯಬೇಕು. ನನಗೆ ಸಾಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ನಿನ್ನಲ್ಲಿ ಹೇಳಿದ್ರೆ ಹೇಗೆ? ಇದಕ್ಕೆಲ್ಲ ಕಾರಣ ನನಗೆ ಅರ್ಥವಾಯಿತು. ಇನ್ನೂ ನನಗೆ ಆಸೆ ಇಲ್ಲ. ಆಸೆಯನ್ನು ಬಿಟ್ಟೆ ಯಾವುದು ಬೇಡ. ಇನ್ನು ನನಗೆ ಈ ಬದುಕೇ ಬೇಡ ಎಂಬಂತಹ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಹಾಗಾದರೆ ಸಾಯುವುದು ಹೇಗೆ? ಇದು ನೀಳವಾದಂತಹ ಕೂದಲು, ಹೆಣ್ಣಿಗೆ ಕೇವಲ ಅಲಂಕಾರಕ್ಕಾಗಿ ಕೇಶರಾಶಿ ಅಲ್ಲ. ಇಂತಹ ಸಂದರ್ಭ, ಇಂತಹ ಸಂದಿಗ್ಧ ಸ್ಥಿತಿ ಬಂದಾಗ ಹೆಣ್ಣಿಗೆ ಸಾಯುವುದಕ್ಕೆ ಇರುವುದು ಮಾತ್ರ. ಅದಕ್ಕಾಗಿ ನೀಳವಾಗಿ ಬೆಳೆದಿರುವಂತಹ ಕೂದಲನ್ನೇ ಕುತ್ತಿಗೆಗೆ ಬಿಗಿದು ಈಗಲೇ ನನ್ನ ಪ್ರಾಣವನ್ನು ಕಳೆದುಕೊಡುತ್ತೇನೆ. ತಾಯೇ, ನನ್ನ ಮಾತನ್ನು ಆಲಿಸಿ. ಯಾಕೆ ತಡದೆ? ಹೌದು ತಾಯೇ. ಸೀತಾಮಾತೆ, ಸರ್ಮ, ಎಲ್ಲರ ಮನಸ್ಸಿಗೆ ಆವರಿಸಿರುವ ಶೋಕವನ್ನು ದೂರ ಮಾಡುವಂತಹ ಇಂತಹ ಅಶೋಕವನದಲ್ಲೂ ಅದೆಷ್ಟೋ ಕಾಲದಿಂದ ಶೋಕದತ್ತಲಾಗಿ ದುಃಖಿಸುತ್ತಾ ಇದ್ದವರು ನೀವು. ರಾವಣನನ್ನು ಕೂಡಬೇಕೆಂದು ರಾವಣನ ಅದೆಷ್ಟೋ ಸಾರಿ ಪ್ರಯತ್ನ ಪಟ್ಟರು. ನನ್ನ ಪ್ರಭು ಶ್ರೀರಾಮನಲ್ಲದೆ ನನಗೆ ಬೇರಾರೂ ಇಲ್ಲ ಎಂಬುದಾಗಿ ಹೇಳುತ್ತಾ ಬಂದವರು ನೀವು. ತಾಯೇ, ನಿಮ್ಮ ದುಃಖ ನನಗೆ ಅರ್ಥವಾಗುತ್ತಮ್ಮ. ಎಷ್ಟಂದರೂ ನಾನು ಹೆಣ್ಣಲ್ಲವೇ? ಆದರೆ ಏನು ಮಾಡೋಣ ಹೇಳಿ? ಏನು? ನಿಮಗೆ ಏನಾದರೂ ಸಹಾಯ ಮಾಡಬೇಕೆಂದು ಮನಸ್ಸಿನಲ್ಲಿ ಬಂದರೂ ಕರ್ತವ್ಯದ ಸರಪಳಿ ನನ್ನ ಕಾಲನ್ನು ಬಂಧಿಸಿಟ್ಟಿದೆ. ಅಮ್ಮ, ನನ್ನ ಪ್ರಭು ನನ್ನನ್ನು ಕಾಣುವರೋ ಇಲ್ಲಿ ಬರುವರೋ ಎಂಬ ದುಃಖದಲ್ಲಿ ನೀವಿದ್ದೀರಿ. ಹೌದಮ್ಮ. ಇಲ್ಲ, ಈ ಬದುಕೇ ನನಗೆ ಬೇಡ, ರಾಮನಿಲ್ಲದೆ ನಾನಿಲ್ಲ ಎಂಬುದಾಗಿ ನಿಮ್ಮ ದೇಹವನ್ನು ತ್ಯಾಗ ಮಾಡಲು ಮುಂದಾಗ್ತಾ ಇದ್ದೀರಿ. ಅಮ್ಮ, ಏನು ಹೇಳಬೇಕೆಂಬುದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ಏನೋ ಹೇಳುವುದಕ್ಕೆ ಮುಂದುವರಿಯುತ್ತಿದ್ದೀಯಲ್ಲ ನೀನು. ಆದರೆ ಒಂದು ಮಾತು ಹೇಳ್ತೀನಿ. ಯಾವುದು? ಕನಸೊಂದ ನಾನು ಕಂಡೆ. ಕನಸು? ಹೌದಮ್ಮ. ಅದು ಸಾಮಾನ್ಯ, ನಿದ್ದೆ ಮಾಡಿದಾಗ ಎಲ್ಲರಿಗೂ ಬೀಳುವಂತಹದ್ದೇ. ಅದರಲ್ಲಿ ಏನು ವಿಶೇಷ? ಅಲ್ಲಮ್ಮ, ಮತ್ತೆ ರಾಮನ ವಿಚಾರಗಳನ್ನು ನೀವು ನಮ್ಮಲ್ಲಿ ಅದೆಷ್ಟೋ ಬಾರಿ ಹೇಳಿದ್ದೀರಿ. ನಿಮ್ಮ ಮಾತಿನಿಂದ ರಾಮ ಏನು ಎಂಬುದನ್ನು ನಾವು ತಕ್ಕ ಮಟ್ಟಿಗೆ ಅರ್ಥೈಸಿಕೊಂಡಿದ್ದೇವೆ. ಏನಮ್ಮ? ಅಮ್ಮ, ನೀವು ಯಾವ ರೀತಿ ರಾಮನ ನಿರೀಕ್ಷೆಯಲ್ಲಿದ್ದೀರೋ ಅಸಂಖ್ಯಾತ ಜನರು ರಾಮನ ಬರುವಿಕೆಗಾಗಿ ಕಾಯುತ್ತಾ ಇದ್ದಾರೆ, ಇರಲೂಬಹುದೆಂಬುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಅಮ್ಮ, ಕನಸಿನಲ್ಲಿ ನಾನು ನೋಡಿದೆ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕಪಿಗಳು ಸೇರಿಕೊಂಡು ಕೆಚ್ಚೆದೆಯಿಂದ ಮುನ್ನುಗ್ಗುತ್ತಾ ಬರ್ತಾ ಇದೆ. ಶ್ರೀರಾಮ ಜಯರಾಮ ಎಂಬ ನಾಮದೊಂದಿಗೆ ಈ ಲಂಕೆಯತ್ತ ಬರುತ್ತಿದೆಯೋ ಏನೋ ಎಂಬಂತೆ ಕನಸನ್ನು ಕಂಡವಳು ನಾನು. ಹೌದೇ? ಅಷ್ಟೇ ಅಲ್ಲಮ್ಮ, ಮತ್ತೆ 10 ತಲೆಯವನೊಬ್ಬ ತನ್ನ ಶಿರಕ್ಕೆ ಕೆಂಪು ವಸ್ತ್ರವನ್ನು ಸುತ್ತಿಕೊಂಡು ದಕ್ಷಿಣಾಮುಖವಾಗಿ ಸಾಗುತ್ತಾ ಇರುವುದನ್ನು ನೋಡಿದೆ.
ಅಮ್ಮ, ಏನಮ್ಮ? ಶ್ರೀರಾಮಚಂದ್ರನ ಒಡಗೂಡಿ ನೀವು ಹಾ, ಸಿಂಹಾಸನ ಏರಿರುವಂತೆ ನಾನು ಕನಸನ್ನು ಕಂಡೆನಮ್ಮ. ಹೌದೇ ಅಮ್ಮ, ಹಾ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ನಾನು ಅರಿಯದಾದೆ. ಹಾ ಆದರೆ ಹಾ ಕನಸು ನಿಜವಾಗ್ತದಂತ ಹೇಳುವುದು ಕೇಳಿದ್ದೇನಮ್ಮ. ಆಗುತ್ತದೆ. 4ನೇ ಯಾಮದಲ್ಲಿ ಕಟ್ಟಿದಂತಹ ಕನಸು ಸತ್ಯವಾಗುತ್ತದೆ ಅಂತ ಹೇಳ್ತಾರೆ. ಬೆಳಗಿನ ಜಾವದಲ್ಲಿ ನಾನು ಕಂಡ ಕನಸು ರಾಮನಾಗಮನ ಈ ಲಂಕೆಗೆ ಆಗ್ತದೆ. ನೀವು ಪರಿತಪಿಸಿರುವ ನಿಮ್ಮ ದುಃಖವನ್ನೆಲ್ಲ ದೂರ ಮಾಡಿ ಸೀತೆಯನ್ನು ಶ್ರೀರಾಮ ಸಂದರ್ಶಿಸುತ್ತಾನೆ. ಸತ್ಯವೇ? ಲೋಕಕ್ಕೆ ಕಲ್ಯಾಣ ಆಗುತ್ತದೆ ಎಂಬುದಾಗಿ ನಾನು ಕನಸಿನಲ್ಲಿ ಕಂಡೆನಮ್ಮ. ಹೌದೇ? ನನ್ನ ಕನಸನ್ನು ನೀವು ಒಪ್ಪಿ ನಿಮ್ಮ ಮನಸ್ಸಿಗೆ ನೀವೇ ಸಾಂತ್ವನವನ್ನು ತುಂಬಿಕೊಂಡು ಅರೆಕ್ಷಣ ಸಮಾಧಾನ ಮಾಡಿಕೊಳ್ಳಿ ಅಮ್ಮ, ಸಮಾಧಾನ ಮಾಡಿಕೊಳ್ಳಿ ಮಾತೆ. ಸರಮ, ಅಮ್ಮ, ಸಾಯುತ್ತೇನೆ ಎಂಬುದಾಗಿ ಹೊರಟಾಗ ನಿನಗೆ ಕಟ್ಟಿದಂತಹ ಕನಸಿನ ಬಗೆಯನ್ನು ಸವಿಸ್ತಾರವಾಗಿ ತಿಳಿಸಿ ಸಾಯುವುದನ್ನು ನಿಲ್ಲಿಸಿದ್ದೀಯ. ಯಾವುದೋ ಒಂದು ರೀತಿಯ ಆಸೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಹುಟ್ಟಿಕೊಂಡಿದೆ. ಸರಮ, ಸರಮ ಅಮ್ಮ, ಆಗಲಿ, ಸಾಯುವುದಿಲ್ಲ ಸರಮ. ನಿನ್ನ ಕಿವಿಯಲ್ಲೆಲ್ಲ ರಾಮನಾಮವೇ ನನಗೆ ಕೇಳ್ತಾ ಉಂಟಮ್ಮ. ನಿನ್ನ ಮಾತಿನ ಮೇಲೆ ವಿಶ್ವಾಸ ಭರಿತಳಾಗಿದ್ದೇನೆ. ಅದು ನೀನೊಂದು ಮಾತನ್ನೇ ಹಿಡಿದಿಯಲ್ಲ, ಪತಿವ್ರತ ಶಿರೋಮಣಿ ಓರ್ವಳು ಎಲ್ಲವನ್ನು ಕಳೆದುಕೊಂಡು ಅಂದ್ರೆ ಮುತ್ತೈದೆ ತನವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ ಬಂದಿದೆ ಅಂತ. ಹೌದು, ಸಾಧ್ವಿ ಮಣಿಯಾದಂತಹ ಮಂಡೋದರಿಗೆ ಆ ಸ್ಥಿತಿ ಬರುವುದನ್ನು ನಾನು ಬಯಸುವುದಿಲ್ಲ ಸರಮ, ಬಯಸುವುದಿಲ್ಲ. ಆದ್ರೆ ಏನು ಮಾಡೋಣ, ಈ ದುಷ್ಟ ದುರಾತ್ಮ ಮಾಡಿದಂತಹ ಅಪರಾಧಕ್ಕಾಗಿ ಆ ಸಾಧ್ವಿ ಮಣಿಯೂ ಶಿಕ್ಷೆಯನ್ನು ಅನುಭವಿಸುವಂತಹ ಸ್ಥಿತಿ ಬಂತಲ್ಲ. ಇಲ್ಲದಿದ್ರೆ ಸೀತೆಯ ಬಾಯಲ್ಲಿ ಇಂದು ಆ ದುಷ್ಟನಿಗೆ ಆಡಿದಂತಹ ಮಾತುಗಳು ನನ್ನ ಜೀವಮಾನದಲ್ಲಿ ಬಂದಂತಹ ಮಾತುಗಳಲ್ಲ. ನನ್ನ ಬಾಯಿಂದ ಆಡಿಸಿಬಿಟ್ಟನಲ್ಲ. ಅದರಲ್ಲಿ ಈ ದಿನದಲ್ಲಿ ಇಂತಹ ಮಾತುಗಳು ನನ್ನ ಬಾಯಿಂದ ಬರಬಹುದೇ ಸರಮ. ಅಮ್ಮ, ಇರಲಿ, ಹೊತ್ತು ಅದೆಷ್ಟೋ ಕಳೆದು ಹೋಯಿತು. ನನ್ನ ಸೇವೆಯಲ್ಲಿ ನೀವು ಕಾಲ ಕಳೆದವರು, ವಿಶ್ರಾಂತಿ ಪಡೆಯಬೇಕಾದ್ದು ನಿಮ್ಮ ಕರ್ತವ್ಯ. ಅದು ವಿಶ್ರಾಂತಿ ಪಡೆದುಕೊಳ್ಳಿ. ಏನಾದ್ರೂ ಅವಶ್ಯ ಬಿದ್ದರೆ ನಿಮ್ಮನ್ನು ಕರೆಸಿಕೊಳ್ತೇನೆ. ಸರಿ ತಾಯಿ, ಹೋಗು. ಕೊಂಡಾಡಿ ಜನಕ ಜಯ ಮನದೊಳಗೆ ಕೊಂಡಾಡಿ ಜನಕ ಜಯ ಜಾನಕಿಯು ಕೇಳುವುದೇ ರಾಮನೇನು ಅಂತ ಅರ್ಥವಾಗಬೇಕಿದ್ರೆ ಸೀತೆಯನ್ನು ಕಾಣಬೇಕು ಎಂಬ ಸತ್ಯ ನನಗೀಗ ಅರಿವಾಯಿತು. ಅಬ್ಬಬ್ಬಾ, ಶಿಂಶಪ ವೃಕ್ಷದ ಮೇಲೆ ಅನುರೂಪದಿಂದ ಕುಳಿತು ವರ್ತಮಾನವನ್ನು ಅವಲೋಕಿಸ್ತಾ ಇದ್ರೆ ಬಂದನಲ್ಲ ದಶಕಂಠ ವಿವಿಧ ಬಗೆಯ ವ್ಯಾಮೋಹವನ್ನು ಹುಟ್ಟಿಸಿದ. ಲೋಭಪಾಶದಿಂದ ಜಾನಕಿಯನ್ನು ಬಿಗಿಯುವ ಯತ್ನವನ್ನು ಮಾಡಿದ. ಪ್ರಯೋಜನ ಆಯಿತು ಅಂತ ಪ್ರಶ್ನಿಸಿದ್ರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಬಂಗಾರದ ಆಭರಣ ಅಂಗದಗಳನ್ನು ತಂದು ಚೆಲ್ಲಿದ, ಪಟ್ಟೆ ಪೀತಾಂಬರವನ್ನೆಸೆದ, ಮಾತನಾಡುವಂತ ಪೀಡಿಸಿದ, 10 ತಲೆಯ 20 ತೋಳಿನ ವಿಶ್ವರೂಪನನ್ನದ್ದು ಅಂತಾಡಿದ.
ಆದ್ರೆ ರಾಜರ್ಷಿಯಾದ ಜನಕನಂದನೆ ಒಂದು ಕ್ಷಣವೂ ವಿಚಲಿತಳಾಗಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಪಿಸುಣ ದುಷ್ಟ ನಾಯಿ ಎಂಬ ಹಾಗೆ ಅವನನ್ನು ಜರೆದು ಅವ ತೆರಳಿದ ಬಳಿಕ ಅಶ್ರುಧಾರೆಯನ್ನು ಸುರಿಸ್ತಾ ಆಡಿದಂತಹ ಮಾತುಗಳು. ಇಂದು ಬರುವ ನಾಳೆ ಬರುವ ಎಂಬ ಹಾಗೆ ಕಾತರದಿಂದ ಕಾಯುತ್ತಾ ಇದ್ದೇನೆ ರಾಮನಿಗಾಗಿ. ತಪಸ್ವಿನಿಯಂತೆ ಯೋಗಿನಿಯಂತೆ ತನ್ನ ಜೀವನವನ್ನು ನಡೆಸುತ್ತಾ ಇದ್ದಾಳೆ ಜಾನಕಿ. ಇಂತಹ ಸತಿ ರಾಮಚಂದ್ರನಿಗಲ್ಲದೆ ಅನ್ಯತ್ರ ಲಭ್ಯ. ಅಂತಹ ಸತಿಯನ್ನು ಹೊಂದಿದ ರಾಮ, ಇಂತಹ ಸೀತೆ ಹೊಂದಿದ ರಾಮನಂತಹ ಪತಿ. ಸೀತಾರಾಮ ದಾಂಪತ್ಯಕ್ಕಿಂತ ಅತೀತವಾದ ಆದರ್ಶ ದಾಂಪತ್ಯ ಪ್ರಪಂಚ ಕಾಣುವುದಕ್ಕೆ ಸಾಧ್ಯ ಇಲ್ಲ, ಇದನ್ನು ನಾನು ಅರಿತೆ. ಹಾಗಾದ್ರೆ ಇನ್ನು ವಿಳಂಬಿಸುವುದಕ್ಕಿಲ್ಲ. ತಾಯಿಯಲ್ಲಿ ಬೆಸಗೊಂಡು ಬಂದ ವರ್ತಮಾನವನ್ನು ತಿಳಿಸಬೇಕು. ಕಣ್ಣಿಂದ ಧಾರಾಕಾರವಾಗಿ ನೀರಿಳಿಯುತ್ತಾ ಇದೆ, ಅದನ್ನು ನಿವಾರಿಸುವುದಕ್ಕಾಗಿ ಅಕ್ಷಿಯನ್ನೇ ಲಕ್ಷ್ಯವಾಗಿರಿಸಿಕೊಂಡು ಎರಡು ಮಾತನಾಡುತ್ತೇನೆ. ನಳಿನ ಲೋಚನೆ ಕಳುಗಲ್ಲಿಗೆ ಬಂದೆನು, ಎನ್ನ ಕಳುಗಲ್ಲಿಗೆ ಎದೆ ಮಾತ್ರದಲ್ಲಿ ನಿಮ್ಮ ಸ್ಮರಣೆಯಲ್ಲ ತಾಯಿ, ಓ ನಳಿನಲೋಚನೆ, ಪದ್ಮವನ್ನು ತನ್ನ ಅಕ್ಷಿಯಲ್ಲಿರಿಸಿಕೊಂಡಿದ್ದಿ ಎಂಬ ಕಾರಣದಿಂದಲ್ಲ, ರಾಮ ಸತಿಯಾಗಿ ಲೋಕವನ್ನು ಸಮತಾ ದೃಷ್ಟಿಯಿಂದ ಕಾಣಬಲ್ಲಂತಹ ತಾಮರಸದಳ ನೇತ್ರಿತೆ. ಅಮ್ಮ, ರಾಮನ ಪಾಳೆಯದಿಂದ ಬಂದವ ನಾನು. ಲಾಲಿಸಬೇಕಮ್ಮ, ಲಾಲಿಸಬೇಕು. ಸುಗ್ರೀವಾದಿಗಳನ್ನು ಕೂಡಿಕೊಂಡು ಪ್ರಸವಣ ಪರ್ವತದಲ್ಲಿ ನೆಲೆಗೊಂಡಂತಹ ರಾಮಭದ್ರ ಲಕ್ಷ್ಮಣಾಂಕ ಸಹಿತವಾಗಿ ಸೇತು ಈ ಶರದಿಯನ್ನು ತರಿಸಿ ನಿನ್ನನ್ನು ಕಾಣಬೇಕು ಎಂಬ ಹಾಗೆ ಕಳುಹಿಕೊಟ್ಟ ಕಾರಣದಿಂದ ರಾಮ ನೇಮವನ್ನು ಹೊತ್ತು ಇಲ್ಲಿಯವರೆಗೆ ಬಂದಿದ್ದೇನೆ. ಇತ್ತ ನೋಡಮ್ಮ, ನನ್ನತ್ತ ಒಮ್ಮೆ ಮಾತನಾಡಮ್ಮ, ನನ್ನತ್ತ ದೃಷ್ಟಿಯನ್ನು ಬೀರುತ್ತಾಯೇ ಬೀರು. ರಾಮ 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 ಮೊಗನೆಗ ಮರವಿಳಿದಾಗ ಏನಾಶ್ಚರ್ಯ! ಏನನ್ನು ನಾನು ಕೇಳುತ್ತಿದ್ದೇನೆ? ನನ್ನ ಕಿವಿಗಳು ನನ್ನನ್ನು ವಂಚಿಸುತ್ತಾ ಇವೆ? ಖಂಡಿತವಾಗಿಯೂ ಇಲ್ಲ. ರಾಮ 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 ಎಂಬಂತಹ ಶಬ್ದ ಅನುರಣಿಸುತ್ತಿದೆಯಲ್ಲ, ಹಾಗಾದ್ರೆ ಎಲ್ಲಿಂದ ಯಾರು ಈ ರಾಮನಾಮವನ್ನು ಉಚ್ಚರಿಸುವವರು? ಈ ಲಂಕೆಯಲ್ಲಿ ನನ್ನೋರ್ವಳನ್ನು ಹೊರತು ರಾಮನಾಮವನ್ನು ಉಚ್ಚರಿಸುವವರು ಅನ್ಯತಾ ಬೇರೆ ಯಾರು ಇರಲಾರರು. ಹಾಗಾದ್ರೆ ತಾಳ ಲಯಬದ್ಧವಾಗಿ ಕೇಳಿ ಬರುತ್ತಿರುವಂತಹ ಈ ಮಾತುಗಳು, ಈ ಶಬ್ದ ನನ್ನ ಕೇಳುವ ಕಿವಿಗಳಿಗೆ ಆಪ್ಯಾಯಮಾನವಾಗಿ ಆಪ್ಯಾಯಮಾನವಾಗಿದೆ. ಆದರೆ ಸತ್ಯವೆಂದು ಭಾವಿಸಲೇ ಖಂಡಿತವಾಗಿಯೂ ಇಲ್ಲ. ಇಷ್ಟಕ್ಕೂ ಇದು ದುಷ್ಟ ರಕ್ಕಸರ ತಾಣ. ಯಾವ ರೂಪದಲ್ಲಿ ಏನೇನು ಮಾಡುತ್ತಾರೋ ಯಾರಿಂದಲೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇದು ಮೋಸ, ಇದು ಸತ್ಯವಲ್ಲ. ಯಾಕಂದರೆ ನನ್ನೊಲ್ಲಭನಾದಂತಹ ರಾಮಚಂದ್ರನ ಹೆಸರು ಕೇವಲ ಲಂಕೆಯಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲೇ ಅನುರಣಿಸುವಂತಹ ಸ್ಥಿತಿ ಬರಬೇಕು ಅಂತ ಭಾವಿಸುವವನು ನಾನು. ಆದರೆ ಇಲ್ಲಿ ನಂಬುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ನಂಬಲಾರೆ ಇಲ್ಲ, ಇದು ಮೋಸ ಮೋಸ ಮೋಸ.
ಮಾಯಾ ಜಿಂಕೆಯಿಂದ ಪಾರವಶ್ಯತೆಗೊಳಗಾದಂತಹ ತಾಯಿ ಯಾವುದನ್ನೂ ನಂಬುವ ಸ್ಥಿತಿಯಲ್ಲಿಲ್ಲ. ಹಾಗಾದ್ರೆ ಶಿಂಶುಪ ವೃಕ್ಷದ ಮೇಲೆಯೇ ಇದ್ದೆ ಅಂತಾದ್ರೆ ಪ್ರಯೋಜನ ಆಗುವುದಿಲ್ಲ. ಆ ಕಾರಣದಿಂದ ಶಿಂಶುಪ ವೃಕ್ಷದಿಂದ ಕೆಳಗಿಳಿದಿದ್ದೇನೆ, ಮಾತೆಯ ಮುಂಭಾಗದಲ್ಲಿ ನಿಂತೇ ಮಾತನಾಡುತ್ತೇನೆ. ಅಮ್ಮ, ನಾ ಅಮ್ಮ, ಬಂದೆವಮ್ಮ. ಅಮ್ಮ, ಅಮ್ಮ, ಅವತರಿಸಬೇಕು ತಾಯಿ, ಅವತರಿಸಬೇಕು. ಮಂಗಳ ಮಹಿಮನೆನಿಸಿದ ರಾಮಚಂದ್ರನ ಕಡೆಯಿಂದ ಬಂದವನು ನಾನಮ್ಮ. ರಾಮ ಅಂದ್ರೆ ಏನು ಅಂತ ತಮಗಾಡಬೇಕು ಅಂತಿಲ್ಲ. ರಾಮನಾಮದ ಪಾಯಸದ ಪರಮಾನ್ನವನ್ನುಂಡು ಪುನೀತರಾದವರು ತಾವು. ರಾಮಪಾಳಯದಿಂದ ಬಂದಂತಹ ನನ್ನನ್ನು ವಾತಸಂಭವ ಹನುಮಂತನೆಂಬ ಹಾಗೆ ಕೊಂಡಾಡುತ್ತಾರೆ ತಾಯಿ. ರಾಮನಾಮದ ಬಲದಿಂದಲೇ ಶರದಿಯನ್ನು ಉತ್ತರಿಸಿದವನು ನಾನಮ್ಮ. ರಾಮ ಅಂದ್ರೆ ಏನು? ಅನುರಣಿಸಬಹುದಾದಂತಹ 2 ಅಕ್ಷರ ಮಂತ್ರವಾಗಿ ಮಹಾತ್ಮರನ್ನು ಪುಣ್ಯಾತ್ಮರನ್ನು ಉನ್ನತಿಗೆ ಏರಿಸಿದಂತಹ ದಿವ್ಯ ಮಂತ್ರ. ಸ್ಮರಣೆ ಮಾತ್ರದಿಂದಲೇ ರಾಮನಾಮವನ್ನು ಉಚ್ಚರಿಸಿದವರಿಗೆ ಸಕಲವನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದನ್ನು ಕಂಡು ಸಾಕ್ಷಿಯಾಗಿ ನಿಂತಹ ಮಾರುತಿ ಇದ್ದೇನಮ್ಮ. ರಾಮನೆಂಬುದು ನಮ್ಮ ಉಸಿರು, ರಾಮನೆಂಬುದು ನಮ್ಮ ಬದುಕು, ರಾಮನೇ ನಮಗೆ ಆಧಾರ, ರಾಮನೆಂಬುದೇ ನೀತಿ, ರಾಮನೆಂಬುದೇ ನೇತಿ, ರಾಮನೆಂಬುದೇ ಧರ್ಮ, ರಾಮನೆಂಬುದೇ ಸತ್ಯ, ರಾಮನೆಂಬುದೇ ನಮ್ಮ ಉಚ್ಛ್ವಾಸ, ರಾಮನೆಂಬುದು ನಮ್ಮ ನಿಶ್ವಾಸ, ರಾಮನೆಂಬುದೇ ನಮ್ಮ ವಿಶ್ವಾಸ, ರಾಮನೆಂಬುದೇ ನಮ್ಮ ಜೀವನ, ರಾಮನೇ ನಮಗೆ ಸರ್ವಸ್ವ. ಮಾತೆಯೂ ರಾಮ, ಪಿತನೂ ರಾಮ, ಬಂಧುವೂ ರಾಮ, ಸಖನೂ ರಾಮ, ಸರ್ವಸ್ವವೂ ರಾಮನೆಂದಂಗೀಕರಿಸಿ ಬೇರೇನನ್ನು ಅರಿಯೇ ಅಂತಾಡಿದ ಹನುಮಂತನಿದ್ದೇನೆ ತಾಯಿ. ನನ್ನನ್ನು ನಂಬಬೇಕಮ್ಮ, ನಂಬಬೇಕು. ನಂಬುವುದಿಲ್ಲವೇ ತಾಯಿ? ಚಂದ್ರ ಕಪಟ ಕಪಟ, ಸುಳ್ಳು ಸುಳ್ಳು, ನಂಬಲಾರೆ, ಸುಮ್ಮನೆ ನಂಬಲಾರೆ, ನಂಬಲಾರೆ. ಹಿಂದಾಗಿ ಹೃದಯ ಇದು ಕಪಟ, ಸುಳ್ಳು, ನಂಬಲಾರೆ, ನಂಬಲಾರೆ.
ಕಾಲದಲ್ಲಿಯೂ ಹಾವೆಂಬ ಭ್ರಾಮಕ ಸ್ಥಿತಿಗೆ ಒಳಗಾಗುತ್ತಾನೆ. ಹಾವನ್ನು ಕಂಡು ಭೀತಿಗೊಳ್ಳುವಂತೆ ಹಗ್ಗದಿಂದಲೂ ಅದೇ ಪರಿಣಾಮವನ್ನು ಹೊಂದುತ್ತಾನೆ. ತಾಯಿಯ ಬದುಕು ಅಷ್ಟೇ ಅಂತ ಅರ್ಥ ಆಗಿದೆ. ಸಾಕ್ಷಿ ಪ್ರಮಾಣಗಳನ್ನು ಒದಗಿಸದೆ ಹೋದ್ರೆ ರಾಮಪಕ್ಷದಿಂದ ರಾಮಪಾಳೆಯದಿಂದ ಬಂದವ ಎಂಬುದನ್ನು ನಂಬುವುದಕ್ಕೆ ತಾಯಿಗೆ ಸಾಧ್ಯವಾಗುವುದಿಲ್ಲ. ರಾಮನ ಬದುಕಿನಲ್ಲಿ ನಡೆದ ಗತವನ್ನು ನಿನ್ನ ಮುಂದೆ ಬಿಚ್ಚಿಡುತ್ತಾ ಇದ್ದೇನೆ ತಾಯಿ. ಸೂರ್ಯವಂಶದಲ್ಲಿ ಸುದೀರ್ಘವಾಗಿ 60,000 ವರ್ಷಗಳ ಕಾಲ ಬದುಕಿದ ಚಕ್ರವರ್ತಿ ದಶರಥನಿಗೆ 3 ಮಂದಿ ಹೆಮ್ಮಕ್ಕಳು ರಾಣಿಯರಂತೆ. ಆ 3 ಮಂದಿ ಹೆಮ್ಮಕ್ಕಳಲ್ಲಿ ಪುತ್ರ ಕಾಮವನ್ನೇ ಇಷ್ಟಿಯಾಗಿಸಿ ಪುತ್ರಕಾಮೇಷ್ಟಿಯ ಮೂಲಕ ಪಡೆದದ್ದು 4 ಮಂದಿ ಮಕ್ಕಳನ್ನಂತೆ. 4 ಮಂದಿ ಮಕ್ಕಳನ್ನು ಪಡೆದ ಚಕ್ರವರ್ತಿ ಕಟ್ಟಿದ ತೊಟ್ಟಿಲುಗಳು 2ಅಂತೆ. ಆ 2 ತೊಟ್ಟಿಲಿನಲ್ಲಿ ರಾಮ ಲಕ್ಷ್ಮಣನೋ ಭರತ ಶತ್ರುಘ್ನರೋ ಪವಡಿಸ್ತಾ ಬೆಳೆದರಂತೆ. ಊನ ಷೋಡಶನಾಗಿ ರಾಮಭದ್ರನಿರುವ ಕಾಲದಲ್ಲಿ ಕುಶಿಕನಂದನೆನಿಸಿದ ವಿಶ್ವಾಮಿತ್ರನು ಅಲ್ಲಿಯವರೆಗೆ ಸಾಗಿ ಬಂದನಂತೆ. ಯಜ್ಞ ರಕ್ಷಣೆಗಾಗಿ ಯಾಗವನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಸಿದ್ಧಾಶ್ರಮಕ್ಕೆ ರಾಮ ಲಕ್ಷ್ಮಣರನ್ನು ಕರೆದೊಯ್ದನಂತೆ. ತಾಟಕಿಯನ್ನು ಕೊಂದು ಮುಗಿಸಿದಂತೆ ರಾಮಚಂದ್ರ ಮಾನವಾಸ್ತ್ರದಿಂದ ಮಾರೀಚನನ್ನು ದ್ವೀಪಾಂತರಕ್ಕೆ ಚೆಲ್ಲಿದನಂತೆ. ಪರಿಣಾಮದಿಂದ ಬಂದ ಬಳಿಕ ಅಹಲ್ಯೆಯ ಉದ್ಧರಣವನ್ನು ರಾಮಭದ್ರ ಮಾಡಿದನಂತೆ. ತಮ್ಮನ್ನು ಜನಕರಾಯನ ಧನುವನ್ನೆತ್ತುವ ಮುಖೇನವಾಗಿ ಜಾನಕಿಯಾದ ತಮ್ಮ ಕರಗ್ರಹಣವನ್ನು ಮಾಡಿ ಸೀತಾ ಕಲ್ಯಾಣವನ್ನು ಪ್ರಪಂಚಕ್ಕೆ ತೋರಿಸಿದನಂತೆ. ದಿಬ್ಬಣಿಗನಾಗಿ ದಶರಥನನ್ನು ಕೂಡಿ ಬರುವ ಕಾಲದಲ್ಲಿ ಎದುರಾದಂತಹ ಪರಶುರಾಮನನ್ನು ಸೆಣಸಾಟವನ್ನು ಮಾಡಿ ವೈಷ್ಣವಧನುವನ್ನು ಪಡೆಯುವ ಮುಖೇನವಾಗಿ ಲೋಕದಲ್ಲಿ ಒಬ್ಬರಾಮನೇ ಉಳಿಯಬೇಕೆಂಬ ಸತ್ಯವಾಕ್ಯವನ್ನು ಸತ್ಯವಾಗಿಸಿದನಂತೆ. ಮರಳಿ ಸಾಕೇತವನ್ನು ಸೇರಿದ ಬಳಿಕ ಕಿರಿಯ ತಾಯಿ ಎನಿಸಿದಂತಹ ಕೈಕಾದೇವಿಯ ದುರ್ಮಂತ್ರ ಕಾರಣವಾಗಿ 14 ವರ್ಷದ ವನವಾಸಕ್ಕಾಗಿ ತಮ್ಮ ಸಹಿತವಾಗಿ ಲಕ್ಷ್ಮಣನನ್ನು ಕೂಡಿಕೊಂಡು ಸಾಗಿ ಬಂದನಂತೆ. ಮಾರ್ಗ ಮಧ್ಯದಲ್ಲಿ ಅನೇಕ ಋಷಿಗಳನ್ನು ಸಂದರ್ಶಿಸಿದನಂತೆ. ಶರಭಂಗರೇನು, ಭರಧ್ವಜರೇನು, ಅತ್ರಿ ಮಹರ್ಷಿಗಳೇನು ಅನೇಕ ಋಷಿಗಳನ್ನು ಕಾಣುತ್ತಾ ಕಬಂಧಾದಿಗಳ ಶಾಪ ವಿಮೋಚನೆಯನ್ನು ಮಾಡಿ ಮಾತಂಗ ಕನ್ಯೆಯಾದಂತಹ ಸಪ್ತ ಶಬರಿಯ ಹಣ್ಣನ್ನು ತಿಂದವಳಿಗೆ ಕೈವಲ್ಯವನ್ನು ಒದಗಿಸಿ ಮುಂದೆ ಸಾಗುತ್ತಾ ವಾಲಿ ಭಂಜನವನ್ನು ಮಾಡಿ ಸುಗ್ರೀವ ಸಖ್ಯವನ್ನು ಸಂಪಾದಿಸಿ ನಮ್ಮೆಲ್ಲರನ್ನು ಒಡಗೂಡಿಕೊಂಡ ನಮ್ಮ ಅಗಸ್ತ್ಯರಿಂದ ಧನುವನ್ನು ಸಂಪಾದಿಸಿದ ಮಹಾತ್ಮನಿದ್ದಾನೆ. ಅಂತಹ ರಾಮ ಈ ಕಾಲದಲ್ಲಿ ಸೀತಾನ್ವೇಷಣೆಯನ್ನು ಮಾಡುತ್ತಾ ದಕ್ಷಿಣದ ತುತ್ತ ತುದಿಗೆ ಬಂದು ಶರದಿಯ ಆ ಕಡೆಯಲ್ಲಿ ಬಿಡದಿಯನ್ನು ಬಿಟ್ಟು ತಮ್ಮನ್ನು ಕಾಣಬೇಕೆಂಬ ಅಪೇಕ್ಷೆಯಿಂದ ಜಾಂಬವಾದಿಗಳ ನಿರೂಪದಂತೆ ಸಂಪಾತಿಯ ನಿರ್ದೇಶನದಂತೆ ಮಾರುತಿಯಾದ ನನ್ನನ್ನು ಕಳುಹಿಸಿದ್ದಾನೆ. ಸುದೀರ್ಘವಾದ ರಾಮಾಯಣವನ್ನು 4 ವಾಕ್ಯದಲ್ಲಿ ಆಡಿದ್ದೇನೆ. ಅವತರಿಸಿ ನಂಬಬೇಕು ತಾಯಿ. ಕಣ್ಣೀರಿಳಿಸ್ತಾ ಇದ್ದಾಳೆ ತಾಯಿ. ನಂಬಿದ್ದು ಈಗ ನಂಬಿಕೆ ಹುಟ್ಟಿತು. ಈಗ ರಾಮ ರೋಮಾಂಚನಕ್ಕೊಳಗಾಗಿದ್ದಾಳೆ ತಾಯಿ. ಬೀಳುಗೊಂಡು ಮನದ ಸಂಶಯದೊಳಬಲ ಬಲಗಾಲ ತೊಡೆಯಲ್ಲಿ ತಮ್ಮ ಬಲಜಂಗೆಯಳು ಮತ್ಸ್ಯಲಾಂಛನವಿಹುದಂತೆ. ನಿರರ್ಗಳವಾಗಿ ಅಸ್ಖಲಿತವಾದಂತಹ ಮಾತುಗಳನ್ನು ನಾನು ಕೇಳಿದೆ. ಮಾತನಾಡುವುದರಲ್ಲಿ ನಿಪುಣ ಎಂಬುದು ಸ್ಪಷ್ಟವಾಯಿತು. ಯಾಕಂದರೆ ರಾಮಚರಿತೆಯನ್ನು ಈ ಪ್ರಪಂಚವೇ ತಿಳಿದಿದೆ. ಹಾಗೆಂದ ಮಾತ್ರಕ್ಕೆ ಈತ ಹೇಳಿದಂತಹ ಮಾತುಗಳನ್ನು ಕೇಳಿ ನಾನು ಸತ್ಯವೆಂದು ಭಾವಿಸಬೇಕೆ? ಚೇಚೆ, ಇದು ಮಾಯೆ, ರಕ್ಕಸರ ಮಾಯೆ, ಇದು ಕಪಟ. ನಂಬಲಾರೆ. ಅರ್ಧ ಮಾತ್ರ ಸತ್ಯ ಅಂತ ನಾನು ಭಾವಿಸಿದೆ. ಪೂರ್ಣ ಸತ್ಯ ಅಂತ ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ. ಪೂರ್ಣ ನಂಬುಗೆ ಬರಬೇಕು ಅಂತಾದ್ರೆ ಕತೆ ಹೇಳುವುದಲ್ಲ, ಪ್ರಮಾಣವನ್ನು ಕೊಡುವುದು. ಒಂದು ಪ್ರಮಾಣವನ್ನು ಆಡುತ್ತೇನೆ ತಾಯಿ. ಚಿತ್ರಕೂಟದ
ಅಮ್ಮ, ರಾಕ್ಷಸ ಮಾಯೆ ಎಂಬ ಭ್ರಾಮಕ ಸ್ಥಿತಿಯಲ್ಲಿರುವಂತಹ ತಮ್ಮ ಭ್ರಮೆಯನ್ನು ಕಳಚುವುದಕ್ಕೆ ಬೇಕಾಗಿ ತಾವು ಮಾತ್ರ ತಿಳಿದ ಅಲ್ಲ, ನೀವು ನಿಮ್ಮ ನುಳಿದರೆ ರಾಮಭದ್ರ ಮಾತ್ರ ಅರಿತಂತಹ ರಹಸ್ಯವನ್ನು ತಮ್ಮ ಮುಂದೆ ಆಡುತ್ತಾ ಇದ್ದೇನೆ. ಚಿತ್ರಕೂಟದಲ್ಲಿ ತಾವು ವಾಸಿಸ್ತಾ ಇದ್ದ ಹೊತ್ತಿನಲ್ಲಿ ವನವಿಹಾರವನ್ನು ಮಾಡಬೇಕು, ಜಲಕೇಳಿಯನ್ನು ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟರಂತೆ. ಪರಿಣಾಮದಿಂದ ರಾಮಭದ್ರ ತಮ್ಮನ್ನು ಸಮೀಪದಲ್ಲೇ ಹರಿಯುತ್ತಾ ಇರುವ ಮಂದಾಕಿನಿಯಲ್ಲಿ ಜಲಕೇಳಿಗಾಗಿ ಕರೆದೊಯ್ದನಂತೆ. ರಾಮನ ಲೀಲಾ ವಿಲಾಸ. ತತ್ತ ಪರಿಣಾಮವಾಗಿ ಜಲಕೇಳಿಯಲ್ಲಿ ತೊಡಗಿದ ತಾವು ರಾಮನ ವದನಕ್ಕೆ ಅಂಗೈಯಲ್ಲಿ ನೀರನ್ನು ಹಿಡಿದು ಹಾರಿಸಿದ್ರಂತೆ. ತತ್ ಪರಿಣಾಮದಿಂದ ತಮ್ಮಲ್ಲಿ ಶೃಂಗಾರ ಚೇಷ್ಟೆಯನ್ನು ಮಾಡಬೇಕು ಎಂಬ ಅಪೇಕ್ಷೆಯನ್ನು ಹೊತ್ತ ರಾಮಭದ್ರ ಉಭಯ ಬಾಹುಗಳಿಂದ ತಮ್ಮನ್ನು ಮೇಲೆತ್ತಿ ಮಂದಾಕಿನಿಯಲ್ಲಿ ಕೆಳಗಿಳಿಸಿದನಂತೆ. ಆ ಕಾಲದಲ್ಲಿ ತಮ್ಮ ನೇತ್ರದ್ವಯಗಳಲ್ಲಿ ನೀರು ಸುಲಿಕಿದ ಕಾರಣದಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ರಾಮನಲ್ಲಿ ಹುಸಿಮನಿಸನ್ನು ಪ್ರಕಟಿಸಿದ್ರಂತೆ. ರಾಮಭದ್ರನಲ್ಲದೆ ಮತ್ತೊಬ್ಬರ ಅರಿತದ್ದಿಲ್ಲ. ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ಅನಸೂಯ ದೇವಿಯಲ್ಲಿ ತಾವು ಹಸೆಮಣೆಯನ್ನೇರುವ ಹೊತ್ತಿನಲ್ಲಿ ಸಾಲಂಕೃತಳಾದ ಸ್ಥಿತಿಯನ್ನು ಕಾಣಬೇಕು ಅಂತ ಅಪೇಕ್ಷೆ ಪಟ್ಟ ಕಾಲಕ್ಕೆ ಅನಸೂಯ ದೇವಿಯೇ ಕೊಟ್ಟ ಆಭರಣ ಅಂಗದಗಳನ್ನು ಧರಿಸಿ ಶೃಂಗಾರಗೊಂಡು ಕಾಣಿಸಿಕೊಂಡರಂತೆ. ದಂಡಕಾರಣ್ಯದಲ್ಲಿ ವಾಸಿಸ್ತಾ ಇರುವ ಕಾಲದಲ್ಲಿ ಅಗಸ್ತ್ಯರು ತಾನಾಗಿ ಒಲಿದು ಬಂದು ರಾವಣ ವಧೆಯನ್ನು ಮಾಡಬೇಕು ಎಂಬ ಕಾರಣಕ್ಕಾಗಿ ಚಾಪವನ್ನು ನೆತ್ತಿ ಕರದಲ್ಲಿ ಇರಿಸಿದರಂತೆ. ಈ ರಹಸ್ಯಕ್ಕಿಂತಲೂ ಅತೀತವಾದ ಮತ್ತೊಂದು ರಹಸ್ಯವನ್ನು ಆಡುತ್ತೇನೆ. ರಾಮಭದ್ರ ತಮ್ಮ ತೊಡೆಯಲ್ಲಿ ಪವಡಿಸಿದ ಕಾಲದಲ್ಲಿ ದುಷ್ಟ ಕಾಕನೊಬ್ಬ ಅರ್ಥಾತ್ ಕಾಗೆಯೊಂದು ಬಂದು ತಮ್ಮ ಸ್ತನ್ಯವನ್ನು ಕುಕ್ಕುವುದಕ್ಕೆ ತೊಡಗಿತಂತೆ. ಆ ಕಾಲದಲ್ಲಿ ರಾಮಭದ್ರ ಎಚ್ಚೆತ್ತು ಸಮೀಪದಲ್ಲೇ ಇದ್ದ ದರ್ಬೆಯಲ್ಲಿಯೇ ಅಭಿಮಂತ್ರಿತ ಶಕ್ತಿಯನ್ನು ಆರೋಪಿಸಿ ಕಾಕಾಸುರನನ್ನು ಮಡುಹಿ ರಾಮಕಾರುಣ್ಯವನ್ನು ಪ್ರಕಟಿಸಿದನಂತೆ. ಇಂತಹ ದಿವ್ಯ ಲೀಲೆಗಳನ್ನು ತೋರಿದ ರಾಮನ ಪಾಳಯದಿಂದ ಬಂದವ ಅಷ್ಟು ಸಾಲದಮ್ಮ, ಪ್ರಮಾಣಕ್ಕೆ ಒದಗಿಸುವುದಕ್ಕೆ ಬೇಕಾಗಿ ಕುರುಹಾಗಿ ರಾಮಭದ್ರನೇ ಕೊಟ್ಟ ಸಾಕ್ಷಿಯೊಂದನ್ನು ಮುಂದಿಡುತ್ತಾ ಇದ್ದೇನೆ. ಅಂಗನೇ ರಾಮಭದ್ರನೇ ಆಡಿದ ವಾಕ್ಯದಂತೆ ನನ್ನ ಸೀತೆಯನ್ನು ಕಂಡ ಕಾಲದಲ್ಲಿ ಕುರುಹಾಗಿ ಕೊಡು ಎಂಬ ಹಾಗೆ ನನ್ನಲ್ಲಿ ಕೊಟ್ಟಂತಹ ಇಗೋ ಅಂಜನೀ ಸುಕುಮಾರನ ಅಂಜಲಿಯಲ್ಲಿ ಇರಿಸಿದಂತಹ ರಾಮಮುದ್ರಾಂಕಿತವಾದ ರಾಮನ ಕರದಲ್ಲಿ ವಿರಾಜಿಸಮಾನವಾದ ಉಂಗುರವನ್ನು ಇಡುತ್ತಾ ಇದ್ದೇನೆ. ಮುದ್ರೆಯುಂಗುರವನ್ನು ಕಾಣುತ್ತಾಯೇ ಕಾಣು.
ರಾಮ 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 ಎನ್ನುತ್ತಾ ಆಶಾಭಾವದಿ ಕಂಡಳು ರಾಮ ಶ್ರೀರಾಮ ರಾಮ 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 ಶ್ರೀರಾಮ. ಏನನ್ನು ಕಾಣುತ್ತಿದ್ದೇನೆ, ಏನನ್ನು ನಾನು ನೋಡುತ್ತಿದ್ದೇನೆ? ಸತ್ಯವೇ ಅಥವಾ ಕನಸೇ? ಎಚ್ಚರದಲ್ಲಿದ್ದಾಗ ಕನಸು ಕಾಣುತ್ತೇನೆ, ಕಾಣುವುದಕ್ಕೆ ಸಾಧ್ಯ ಉಂಟೆ? ವಾಸ್ತವ ವಾಸ್ತವ. ನನ್ನೊಲ್ಲವನಾದಂತಹ ಶ್ರೀರಾಮಚಂದ್ರನ ಕಿರು ಬೆರಳಿನಲ್ಲಿರುವಂತಹ ಮುದ್ರೆಯ ಉಂಗುರ ನನ್ನ ಬೊಗಸೆಯಲ್ಲಿ, ನನ್ನ ಕರಗಳಲ್ಲಿ ಸಾರ್ಥಕ್ಯವಾಯಿತು. ಸೀತೆಯ ಬದುಕು ಸಾರ್ಥಕವಾಯಿತು, ಸಾರ್ಥಕವಾಯಿತು. ಕಂಡು ಪುಳಕಿತಾನಂದಕ್ಕೆ ಒಳಪಟ್ಟಿದ್ದೇನೆ ನಾನು. ಆಡುವುದಕ್ಕೆ ಶಬ್ದಗಳೇ ಸಿಕ್ಕುತ್ತಿಲ್ಲ. ಎಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ, ಏನನ್ನು ನಾನು ನೋಡುತ್ತಿದ್ದೇನೆ. ಅದು ಮಾಯಾಮೃಗದ ಪ್ರಕರಣದಲ್ಲಿ ಚಿನ್ನದ ಜಿಂಕೆಯನ್ನು ಕಂಡು ಆಸೆಪಟ್ಟಂತಹ ನಾನು, ನನಗೆ ಅದು ಬೇಕು ಅಂತ ನನ್ನವರಲ್ಲಿ ಕೇಳಿಕೊಂಡಾಗ ನನ್ನವರಾಡಿದಂತಹ ಮಾತು, ಬೇಡ ಸೀತೆ, ಅದು ಬೇಡ, ಅದು ಸತ್ಯ ಅಲ್ಲ, ನಂಬಬೇಡ. ಆ ಮೃಗವನ್ನು ತಾರದೇ ಇದ್ರೆ ನನ್ನ ಪ್ರಾಣವನ್ನು ನಾನು ಕಳೆದುಕೊಳ್ತೇನೆ ಎಂಬಂತ ನನ್ನ ಮಾತಿಗೆ ಕಟ್ಟು ಬಿದ್ದು ಬೆನ್ನಿಗೆ ಬತ್ತಳಿಕೆಯನ್ನು ಬಿಗಿದು ತರುತ್ತೇನೆ ಸೀತಾ ಎಂಬುದಾಗಿ ಹೋದಂತಹ ನನ್ನೊಲ್ಲಭ ರಾಮಚಂದ್ರನ ಬೆನ್ನನ್ನು ಕೊನೆಯ ಬಾರಿ ನೋಡಿದಂತಹ ನೆನಪು ನನಗೆ, ಕೊನೆಯ ಬಾರಿ ನೋಡಿದ ನೆನಪು. ಆಮೇಲೆ ನಾನು ಅವರನ್ನು ಕಂಡದ್ದಿಲ್ಲ. ಕೇಳಿ ಬಂದಂತಹ ಧ್ವನಿಯನ್ನು ಆಲಿಸಿ ರಕ್ಷಣೆಗಾಗಿ ನಿಂತಹ ಲಕ್ಷ್ಮಣನ ಮನಸ್ಸನ್ನು ನೋಯಿಸುವಂತಹ ಮಾತುಗಳನ್ನಾಡಿ ಅವನನ್ನು ಅತ್ತ ಕಳಿಸಿದವಳು ನಾನು. ಆ ಕಾರಣದಿಂದಲೇ ನನ್ನ ಅಪಹಾರವಾದದ್ದು, ಈ ಸ್ಥಿತಿಗೆ ನಾನು ಬಂದು ಮುಟ್ಟಿದ್ದು. ಇದನ್ನು ಕಾಣುತ್ತಿದ್ದೇನೆ. ಕಾಣುತ್ತಿರುವಂತಹ ಉಂಗುರದಲ್ಲಿ ನನ್ನವರ ದಿವ್ಯ ಮೂರ್ತಿಯನ್ನು ನಾನು ಕಾಣುತ್ತಾ ಇದ್ದೇನೆ. ಗೋದಾವರಿ ನದಿಯ ದಡದಲ್ಲಿದ್ದಾಗ ಗೋದಾವರಿಯ ಆ ನೀರಿನಲ್ಲಿ ಮಿಂದು ಆ ನೀರನ್ನೇ ತಂದು ಅವರ ಪಾದವನ್ನು ತೊಳೆದು ಅದನ್ನೇ ತೀರ್ಥವಾಗಿ ಸ್ವೀಕರಿಸುತ್ತಿದ್ದವಳು. ಅರ್ಚಿಸುವುದಕ್ಕಾಗಿಟ್ಟಂತಹ ಹೂಗಳನ್ನೇ ಮುಡಿಯಲ್ಲಿ ಪ್ರಸಾದವಾಗಿ ಇರಿಸಿಕೊಂಡವಳು ನಾನು. ಅವರ ಪಾದಧೂಳಿಯನ್ನೇ ತಿಲಕವನ್ನಾಗಿ ಇರಿಸಿಕೊಳ್ಳುತ್ತಿದ್ದೆ. ಆದರೆ ಇಲ್ಲಿ ಏನುಂಟು, ಏನನ್ನು ಮಾಡಲಿ? ಕಾಣುತ್ತಿರುವಂತಹ ರಾಮನನ್ನು, ನನ್ನೊಲ್ಲಭನನ್ನು ಹೇಗೆ ನಾನು ಪೂಜಿಸಲಿ? ಸರಿ, ನನ್ನ ದೇಹವನ್ನೇ ದೇಗುಲವನ್ನಾಗಿಸಿದ್ದೇನೆ, ನನ್ನ ಹೃದಯವನ್ನೇ ಪೀಠವನ್ನಾಗಿಸಿದ್ದೇನೆ. ಆ ಪೀಠದಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದೇನೆ. ಪೂರ್ಣ ಪ್ರತಿಷ್ಠೆ ಅಲ್ಲ, ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯನ್ನು ನನ್ನ ಹೃದಯ ಮಂದಿರದಲ್ಲಿ ನಾನು ಮಾಡಿಕೊಂಡಿದ್ದೇನೆ. ಕಣ್ಣಿನಿಂದ ಧಾರಾಪೂರ್ವಕವಾಗಿ ಇಳಿಯುತ್ತಿರುವಂತಹ ಕಣ್ಣೀರಿನಿಂದ ರಾಮನ ಮೂರ್ತಿಯನ್ನು ಅಭಿಷೇಚನ ಮಾಡಿದ್ದೇನೆ. ಕಣ್ಣುಗಳನ್ನೇ ಹೂಗಳಾಗಿ ತುಡಿಸುತ್ತಿದ್ದೇನೆ. ನನ್ನ ಮೂಗಿನಿಂದ ಬರುತ್ತಿರುವಂತಹ ಬಿಸಿಯುಸಿರು ಅದೇ ನೀರಾಜನ. ನನ್ನ ನಾಲಿಗೆಯಿಂದ ಬರುತ್ತಿರುವಂತಹ ಮಾತುಗಳೇ ಮಂತ್ರಗಳು. ಇದೋ ಶ್ರೀರಾಮ, ಈ ಸೀತೆಯ ಮಾನಸ ಪೂಜೆಯನ್ನು ಸ್ವೀಕರಿಸು ಸ್ವಾಮಿ, ಸ್ವೀಕರಿಸು. ರಾಮ ರಾಮ ಶ್ರೀರಾಮ ಸೌಂದರ್ಯ ಖಂಡತೆ ಕೊಂಡಾಡು ಕೊಂಡಾಡುತ್ತಿದ್ದೇನೆ. ರಾಮ ಪಂಕಜ ಪಂಕಜ ನೀನು ಹನುಮನೇ? ನಾನೇ ಹನುಮ, ಕೇಳಲೇ? ಕ್ಷೇಮವೇ
ಹನುಮ ಕ್ಷೇಮವೇ ಹನುಮ 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 ಹೌದೇ ರಾಮ ಲಕ್ಷ್ಮಣರು ಕಾನನದಲ್ಲಿ ಸ್ಥಿರವಾಗಿ ಹನುಮ ಶ್ರೀರಾಮ ಶ್ರೀರಾಮ ಮೊದಲೇ ರಂಗದ ಕಾಪಿಗಳ ಬೆಳೆಸದೆ ಮತ್ತೆ ಇಲ್ವಲ್ಲ ಕ್ಷೇಮವೇ ಹನುಮ ಆಗುತ್ತಿರುವಂತಹ ಸಂತೋಷದಿಂದ ನನ್ನನ್ನೇ ನಾನು ಮೈಮರೆತು ಬಿಟ್ಟೆ. ಹತ್ತಿರ ಬಾ, ಇನ್ನೂ ಹತ್ತಿರ ಬಾ. ಬಂದಿದ್ದೇನೆ ತಾಯಿ. ನೀನು ಹನುಮಂತ ಅಂಜನಾತನೇನೆ, ಆಂಜನೇಯ ನಾಮಕ. ನಿನ್ನ ಬಗ್ಗೆ ವಿವರವಾಗಿ ನೀನು ಹೇಳಿದಾಗ ಕೇಳುವಂತಹ ಸ್ಥಿತಿಯಲ್ಲಿ ನಾನು ಇರಲಿಲ್ವಪ್ಪ. ಬೇಸರ ಮಾಡಬೇಡ ಕಂದ. ಅಮ್ಮ ಆಂಜನೇಯ ಮರುತ ಸುತ, ಹೌದು. ಪವನ ಸುತ, ನಾನೇ ಅಮ್ಮ. ಪವನ ಕುಮಾರ, ನಾನೇ ಅಮ್ಮ. ಸಾರ್ಥಕವಾಯಿತು ನಿನ್ನ ಜನ್ಮ. ಮಾತ್ರವಲ್ಲ ಮಗನೇ, ಅಮ್ಮ ನಿನ್ನನ್ನು ಕಂಡಾಗ ಮಗನೇ ಎಂಬುದಾಗಿ ನನಗೆ ಅರಿವಿಲ್ಲದೆ ಬಂದು ಹೋಯ್ತಪ್ಪ. ಮಾತೃತ್ವ ಅಲ್ವೇ ತಾಯಿ? ಆಂಜನೇಯ ಅಮ್ಮ, ಅದು ಯಾಕೆ ಈ ಮಾತನ್ನಾಡಿದೆ ಗೊತ್ತೇ? ನಿನ್ನನ್ನು ಈಗ ತಾನೇ ನಾನು ಕಾಣುತ್ತಾ ಇದ್ದೇನೆ. ಸತ್ಯ. ಎಳವೆಯಲ್ಲಿಯೇ ತಾಯಿಯಿಂದ ದೂರವಾದಂತಹ ಸಣ್ಣ ಮಗುವೊಂದು ಬೆಳೆದು ನಿಂತು ಮುಂಭಾಗಕ್ಕೆ ಬಂದು ನಾನು ನಿನ್ನ ಮಗ ಅಂತ ಹೇಳಿಕೊಂಡಾಗ ಆ ತಾಯಿಗೆ ಎಷ್ಟು ಸಂತೋಷವಾಗುತ್ತದೆಯೋ ಅದಕ್ಕಿಂತಲೂ ಅಧಿಕವಾದಂತಹ ಸಂತೋಷ ನಿನ್ನನ್ನು ಕಂಡಾಗ ನನಗಾಗುತ್ತಿದೆಯಪ್ಪ. ರಾಮಚಂದ್ರನ ಸತಿ ಅಲ್ವೇ ತಾಯಿ? ಆದರೆ ಇಷ್ಟರವರೆಗೆ ನನ್ನವರ ಬಗ್ಗೆ ಏನೂ ತಿಳಿಯದೆ, ಯಾವ ವಿಚಾರವನ್ನು ತಿಳಿಯದೆ ನನ್ನಷ್ಟಕ್ಕೆ ನಾನು ಹಪಹಪಿಸುತ್ತಿದ್ದೆ. ಯಾರೂ ಹೇಳುವವರಿರಲಿಲ್ಲ. ಅಲ್ಲಿಂದಲೇ ಬಂದವ ನೀನು ಎಂಬುದಾಗಿ ಹೇಳಿದಾಗ ಮೈ ಮನ ಪುಳಕಗೊಳ್ಳುತ್ತಿದೆ ಹನುಮ. ನನ್ನವರ ಬಗ್ಗೆ ಕೇಳಿ ತಿಳಿದುಕೊಳ್ಳಬೇಕೆಂಬಂತ ಆಸೆ ನನಗಾಗುತ್ತಿದೆ. ಹಾಗಾಗಿ ನಿನ್ನಲ್ಲಿ ಕೇಳ್ತಿದ್ದೇನೆ. ಔಪಚಾರಿಕವಾಗಿ ನಾನು ನನ್ನವರ ಬಗ್ಗೆ ಕೇಳಿದಾಗ ನೀನು ಹೇಳಬಹುದು ಕ್ಷೇಮವಾಗಿದ್ದಾರೆ ಅಂತ. ಕ್ಷೇಮವೇ ಅಂತ ಕೇಳಿದಾಗ ಕ್ಷೇಮವಾಗಿದ್ದಾರೆ. ನೀನು ಹೇಳಿದ್ರು ನಾನು ನಂಬುವಂತ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ ಗೊತ್ತೇ? ರಾಮ ಸೀತೆಯರ ಜೀವನ ಅಥವಾ ದಾಂಪತ್ಯ ಯಾವ ರೀತಿ ಎಂದು
ಈ ಪ್ರಪಂಚದಲ್ಲಿ ಬೇರೊಬ್ಬರಿಂದ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆ, ರಾಮನನ್ನುಳಿದು ನಾನಾದರೂ ಕೆಲವು ಸಮಯ ಇದ್ದೇನೆ, ಆದರೆ ನನ್ನನ್ನುಳಿದು ರಾಮ ಒಂದು ಗಳಿಗೆ ಇರುವವರಲ್ಲ, ಇರುವುದಕ್ಕೆ ಸಾಧ್ಯವಿಲ್ಲ. ಆ, ನನ್ನ ಅವರ ಸಂಬಂಧ ಅವಿನಾಭಾವ ಸಂಬಂಧ. ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದ ಸ್ಥಿತಿ ನಮ್ಮದು. ಅಂತಹ ಸ್ಥಿತಿಯಲ್ಲಿದ್ದರೂ ಅವರಿಂದ ದೂರವಾಗುವಂತಹ ದುಸ್ಥಿತಿ ನನ್ನ ಪಾಲಿಗೆ ಬಂತು. ಆ, ಆದರೆ ನನ್ನನ್ನು ಕಳೆದುಕೊಂಡಂತಹ ನನ್ನೊಲ್ಲಭ ಶ್ರೀರಾಮಚಂದ್ರ ಕ್ಷೇಮವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಆ, ಎಲ್ಲ ಗಂಡಸರಿಗೆ 16 ದೇಹ ಲಕ್ಷಣಗಳಾದರೆ ನನ್ನ ಸ್ವಾಮಿಯಾದಂತಹ ಶ್ರೀರಾಮನಿಗೆ 36 ಗುಣಲಕ್ಷಣಗಳು ಅವನ ದೇಹದಲ್ಲಿ. ಅಂತಹ ದೇಹ ಲಕ್ಷಣವುಳ್ಳಂತಹ ನನ್ನ ಆ ರಾಮಚಂದ್ರ ಕಳೆಗುಂದಿದ್ದಾರೆ. ಮನ್ಮಥ ಸದೃಶರಾದಂತಹ ಶ್ರೀರಾಮಚಂದ್ರ ತನ್ನ ರೂಪದಲ್ಲಿ ವ್ಯತ್ಯಾಸವಾಗಿದೆಯೇ? ಆ, ಅಲ್ಲ ಕಂದ, ಓ, ಯಾಕಂದ್ರೆ ಅವರ ಕ್ಷತ್ರಿಯರು. ಧೃತಿ ಎಂಬುದು ಅವರಿಗೆ ಅಗತ್ಯವಾಗಿ ಅವಶ್ಯವಾಗಿ ಬೇಕಾದದ್ದು. ಸತ್ಯ. ಅವರ ಜೊತೆಯಲ್ಲೇ ನಾನಿದ್ದಂತಹ ಹೊತ್ತಿನಲ್ಲಿ ರಾಮನ ಸತಿಯಾಗಿ, ರಾಮನ ಶ್ರುತಿಯಾಗಿ, ರಾಮನ ಧೃತಿಯಾಗಿ ನಾನಿದ್ದವಳು. ನಾನಿಲ್ವಲ್ಲ, ನಾನಿಲ್ಲ ಎಂಬ ಕಾರಣಕ್ಕಾಗಿ ಧೃತಿಗೆಟ್ಟಿದ್ದಾರೆ. ಅಥವಾ ಆ ನನ್ನ ಮೈದುನ ಲಕ್ಷ್ಮಣ ಆಡಬಾರದಂತಹ ಮಾತುಗಳನ್ನು ಆಡಿದೆ, ನೋವನ್ನು ಅನುಭವಿಸಿ ಹೊರಟು ಹೋಗಿದ್ದಾನೆ. ನನ್ನ ಈ ಸ್ಥಿತಿಗೆ ಕಾರಣ ಅವನು ಎಂಬ ಕಾರಣಕ್ಕಾಗಿ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಸು ಏನಾದರೂ ಹುಟ್ಟಿಕೊಂಡಿದೆಯೇ? ಇಲ್ವಲ್ಲ. ಹಾಗಾದರೆ ನೀನು ಬರುವಂತಹ ಹೊತ್ತಿನಲ್ಲಿ ಅವರೆಲ್ಲ ಹೇಗಿದ್ದಾರೆ, ಹೇಗಿದ್ದರು, ನಮ್ಮವರೆಲ್ಲ ಕ್ಷೇಮವೇ, ಎಲ್ಲವರ ಬಗ್ಗೆ ಕೇಳಿ ತಿಳಿದುಕೊಳ್ಳಬೇಕೆಂಬಂತ ಆಸೆ. ದೇಹವೆಲ್ಲ ಕಿವಿಯಾಗಿ ನಿನ್ನ ಮಾತಿಗೆ ಕಿವಿಯಾಗಿ ಕೇಳ್ತೇನೆ ಹನುಮ. ಕೇಳ್ತೀಯ? ನೀನು ಕೇಳ್ತೀಯ? ಆ ಮನಸ್ಸನ್ನು ಏನು ಅಂತ ಹೇಳ ಮನಸೇ ನಮ್ಮ ಮನಸೇ ಕನಸೋ ಮನಸ್ಸಿನಲ್ಲಿ ಹರಿಯುವುದೇ ಕನಸೋ ಮನಸ್ಸಿನಲ್ಲಿ ಅನ್ನ ಅಮ್ಮ. ಹನುಮ, ಕಣ್ಣಿನಲ್ಲಿ ಅಶ್ರುಧಾರೆಯನ್ನು ಧಾರಾಕಾರವಾಗಿ ಹರಿಸ ರಾಮವಾರ್ತೆಯನ್ನು ಕೇಳುವ ತವಕದಿಂದ ಪ್ರಶ್ನಾವಳಿಗಳನ್ನು ಮುಂದಿಡುತ್ತಾ ಇದ್ದೀರಿ. ಹೌದಪ್ಪ. ಪ್ರಶ್ನೆಯನ್ನು ಪೋಣಿಸಿ 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 ಕೇಳುತ್ತಾ ಇದ್ದೀರಿ. ಏನು ಅಂತ ಉತ್ತರಿಸಲಿ ತಾಯಿ? ಯಾಕಪ್ಪ? ರಾಮನೇನು ಅಂತಷ್ಟೇ ತಿಳಿದಂತಹ ನಮಗೆ ಸೀತೆ ಏನೆಂಬ ದರ್ಶನವನ್ನು ಮಾಡಿ ತೋರಿಸಿದ್ರಿ. ರಾಮ ದರ್ಶನವಾಯಿತು, ಸೀತಾ ದರ್ಶನವಾಯಿತು, ಸೀತಾರಾಮ ದಾಂಪತ್ಯ ದರ್ಶನವೇ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿತು. ತಾಯೇ, ರಾಮನೆಂಬುದು ದಿವ್ಯ ಜ್ಯೋತಿ ಅಂತ ನಾವು ಅರಿತಿದ್ದೆವು. ನಿಮ್ಮನ್ನು ಕಂಡ ಮೇಲೆ ತಿಳಿಯಿತಮ್ಮ, ಏನಪ್ಪ? ರಾಮ ದಿವ್ಯ ಜ್ಯೋತಿ ಆದ್ರೆ ಸೀತೆ ದಿವ್ಯ ಜ್ಯೋತಿ ಮಹಿಳೆ ಎಂಬ ಈ ಸತ್ಯವನ್ನು ಅರಿತ ಮೇಲೆ ಭುವಿ ಜಾತೆಯಾಗಿ ಭುವಿಯಲ್ಲಿ ಕಂಡ ಭವ್ಯರು ನೀವಲ್ಲ, ಭುವಿಯಲ್ಲಿ ದಿವ್ಯತೆಯನ್ನು ತೋರುವುದಕ್ಕಾಗಿ ಇಳಿದು ಬಂದ ದಿವ್ಯರು ನೀವು ಎಂಬುದನ್ನು ಅರಿತ.
ರಾಮನನ್ನಗಲಿ ತಾವು ಕಣ್ಣೀರನ್ನು ಸುರಿಸ್ತಾ ರಾಮಧ್ಯಾನದಲ್ಲಿದ್ದ ಹಾಗೆ ಹಾ ತಮ್ಮನ್ನು ಕಳಕೊಂಡ ರಾಮಭದ್ರ ಹಾ ತರುಲತೆಗಳಲ್ಲಿ ಮರ ಗಿಡಗಳಲ್ಲಿ ತಮ್ಮನ್ನೇ ಕಾಣುತ್ತಾ ಸೀತಾ 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 ಎಂಬ ಹಾಗೆ ಹಾ. ಅನವರತ ನಿಮ್ಮನ್ನು ನುತಿಸ್ತಾ ಇದ್ದಾನೆ ತಾಯಿ. ಹಾ ನೆನೆಸಿಕೊಳ್ಳದ ದಿನಗಳಿಲ್ಲ. ಓ ಉಂಡಿದ್ದಾನೆಯೋ ನನ್ನ ರಾಮ ಅಂತ ಪ್ರಶ್ನಿಸ್ತಾ ಇದ್ದೀರಿ. ಹಾ ಉಣ್ಣಬೇಕು ಅಂತ ಕೈಯಲ್ಲಿ ಲಕ್ಷ್ಮಣಾಂಕ ತಂದಿತ್ತಂತಹ ಕಂದಮೂಲವನ್ನು ಫಲಗಳಾದಿಗಳನ್ನು ಹಿಡಿದುಕೊಳ್ತಾನೆ. ಹಾ ಬಾಯಿಯವರೆಗೆ ತೆಗೆದುಕೊಂಡು ಹೋಗಿ ಹಾ. ಸೀತಾ ಎಂಬ ಉದ್ಗಾರದಿಂದ ಹಣ್ಣನ್ನು ಕೆಳಗೆ ಚೆಲ್ಲಿ ಬಿಡುತ್ತಾನೆ. ರಾಮ ನೀರು ಕುಡಿಯಬೇಕೆಂಬ ಕಾರಣಕ್ಕಾಗಿ ಬೊಗಸೆಯಲ್ಲಿ ನೀರನ್ನು ಹಿಡಿಯುತ್ತಾನೆ. ಹಾ. ಹಿಡಿದಂತಹ ಬೊಗಸೆಯಲ್ಲಿ ತುಂಬಿದಂತಹ ನೀರಿನಲ್ಲಿ ಕಾಣುವ ತನ್ನ ಪ್ರತಿಬಿಂಬವನ್ನು ಕಂಡು ಹಾ. ಸೀತಾ ಎಂಬ ಹಾಗೆ ಕೈಯನ್ನು ಕೈ ರಾಮ ರಾಮ ನಿಮ್ಮನ್ನು ನೆನೆಸಿಕೊಳ್ಳದ ಕ್ಷಣ ಇಲ್ಲ. ಹಾ. ನಿಮ್ಮ ನಗಲಿದ ಮೇಲೆ ನಿದ್ರಿಸಿದ್ದನ್ನು ನಾವು ಕಾಣಲಿಲ್ಲ. ಹಾ. ತಾಯೇ, ಓ. ನಿತ್ಯವೂ ತಮ್ಮನ್ನೇ ಧ್ಯಾನಿಸ್ತಾ ಇರುವ ತಮ್ಮನ್ನೇ ನೆನೆಸಿಕೊಳ್ಳುವ ರಾಮನ ಮನಸ್ಸನ ಏನೆಂಬೆ ಹಾ. ಅಲ್ಲ, ಓ. ಅಹರ್ನಿಶಿ ರಾಮನನ್ನೇ ನುತಿಸಿ ರಾಮನಿಗಾಗಿ ತೆತ್ತುಕೊಂಡ ಸೀತಾಮಾತೆಯಾದ ನಿಮ್ಮ ಮನಸ್ಸನ ಏನೆಂಬೆ. ಹಾ. ರಾಮನಿಗೆ ರಾಮನೇ ಸಾಟಿ, ಸೀತೆಗೆ ಸೀತೆಯೇ ಸಾಟಿ. ಧನ್ಯಳಾದೆ. ಆದ್ರೆ ಒಂದುಂಟು ತಾಯಿ, ಏನಪ್ಪ? ರಾಮನ ಬಗೆಗಾಗಿ ಆಡಬೇಕು, ರಾಮನ ಆಯನವನ್ನು ವಿಸ್ತಾರವಾಗಿ ತಮ್ಮಲ್ಲಿ ಮುಂದಿಡಬೇಕು ಎಂಬ ಅಪೇಕ್ಷೆಯೂ ಉಂಟು. ಹಾ. ರಾಮನ ಬಗೆಗಾಗಿ ತಮ್ಮಿಂದ ಕೇಳಬೇಕು ಎಂಬ ಆಸೆಯೂ ಉಂಟು. ಓ ಆದ್ರೆ ಹೊತ್ತಿಲ್ಲವಲ್ಲ ತಾಯಿ. ಯಾಕೆ ಅವಸರಿಸ್ತಾ ಇದೀಯಾ? ಹೊತ್ತು ಮೀರಿದೆ ತಾಯಿ. ಹೌದಪ್ಪ. ಹೊತ್ತು ಕಳೆಯುವ ಪೂರ್ವದಲ್ಲಿ ಮುಗಿಸಬೇಕಾದ ಬದ್ಧತೆಯಿಂದ ಇಲ್ಲಿಗೆ ಬಂದವನಮ್ಮ ನಾನು. ಯಾವುದೋ ನೀನು ಅಂಕಿತಕ್ಕೊಳಪಟ್ಟಿದ್ದೀಯಾ ಅಂತ ನಿನ್ನ ಮಾತಿನಿಂದ ಅರ್ಥವಾಗುತ್ತಿದೆ. ಅವಧಿಬದ್ಧತೆಯಿಂದ ಸಮಯಬದ್ಧತೆಯಿಂದ ಸಮಯದ ಮಿತಿಯೊಳಗೆ ಇಲ್ಲಿಯವರೆಗೆ ಸಾಗಿ ಬಂದವನಿದ್ದೇನೆ. ಹಾ ಹಾ ಸುಗ್ರೀವಾಜ್ಞೆ ನಮ್ಮನ್ನು ಬಂಧಿಸಿ ಹಿಡಿದಿದೆ ತಾಯಿ. ಓ 30 ದಿವಸದ ಒಳಗಾಗಿ ಹಾ. ಸೀತೆಯನ್ನು ಕಂಡು ಕುರುಹನ್ನು ತಂದೊಪ್ಪಿಸದೇ ಇದ್ರೆ ಹಾ. ಕಪಿಗಳ ಶಿರದಂಡವನ್ನು ಮಾಡುತ್ತೇನೆ, ತಲೆದಂಡ ಎಂಬ ಹಾಗೆ ಸುಗ್ರೀವಾಜ್ಞೆಯಾಗಿದೆ. ಹೌದೇ? ಸಂದುದ 29 ದಿವಸಗಳು. ಇನ್ನು ನಾಳೆಯ ಸಂಜೆಯ ಒಳಗಾಗಿ ನಿಮ್ಮ ಸುಳಿವನ್ನು ನಿಮ್ಮ ಕುರುಹನ್ನು ಹಾ. ರಾಮಪಾಳಯದಲ್ಲಿ ಮುಟ್ಟಿಸದೇ ಇದ್ರೆ ಒಬ್ಬ ಹನುಮಂತ ಮಾತ್ರ ಅಲ್ಲಮ್ಮ, ಹಾ. ಸಮಸ್ತ ಕಪಿ ಸೇನೆಯೇ ಪ್ರಾಯೋಪವೇಶಕ್ಕೆ ಒಳಗಾಗಬೇಕಾದ ದುಸ್ಥಿತಿ ಬಂದೊದಗುತ್ತದೆ. ಅಯ್ಯಯ್ಯೋ. ರಾಮ ಜೀವನವನ್ನು ಕಲ್ಪಿಸುವವ. ಹೌದು. ರಾಮನೆಂಬ ಉಚ್ಚಾರಣೆಯನ್ನು ಮಾಡಿದವರಿಗೆ ಬದುಕು ತಾಯಿ. ಹಾ. ರಾಮನಾಮವನ್ನು ಉಚ್ಚರಿಸಿದವರು ಸಾಯಕೂಡದು. ಹಾ. ರಾಮನಾಮವನ್ನು ಉಚ್ಚರಿಸಿ ಒಬ್ಬ ಮಡಿದ ಅಂತಾದ್ರೆ ಹಾ. ರಾಮನೆಂಬ ಶಕ್ತಿಯ ಮೇಲಿರಿಸಿದ ಶ್ರದ್ಧೆಯಲ್ಲಿ ಶೈಥಿಲ್ಯ ಮೂಡುತ್ತದೆ. ಹೌದಪ್ಪ. ಅದಾಗಕೂಡದು ಅಂತಾದ್ರೆ ಹಾ. ತಮ್ಮನ್ನು ಕಂಡದ್ದಕ್ಕಾಗಿ ಹಾ. ರಾಮಭದ್ರನಿಗೆ ಹಾ. ತಮ್ಮಿಂದಲೇ ಕೊಡಲ್ಪಡುವ ಹಾ. ಒಂದು ಕುರುಹನ್ನು ದಯಪಾಲಿಸಿದ್ರೆ ತಮ್ಮನ್ನು ಕಂಡ ವರ್ತಮಾನವನ್ನು ರಾಮನಿಗೆ ಮುಟ್ಟಿಸಿ. ನನ್ನನ್ನು ಕಂಡೆ ಅಂತ ಹೇಳಿದ್ರೆ ಸಾಲದೆ ಅಮ್ಮ, ಓ ರಾಮಭದ್ರ ಯಾವುದನ್ನು ಪ್ರಮಾಣವಿಲ್ಲದೆ ಸ್ವೀಕರಿಸುವುದಿಲ್ಲ. ಓಹೋ. ಯಾವುದನ್ನಾದ್ರೂ ಸ್ವೀಕರಿಸುವ ಪೂರ್ವದಲ್ಲಿ ಹಾ. ಪ್ರಮಾಣವನ್ನು ಕಾಣುತ್ತಾನೆ. ಹಾ. ಎಲ್ಲಿಯವರೆಗೆ ಅಂತ ಪ್ರಶ್ನಿಸಿದ್ರೆ ಹಾ. ನನ್ನನ್ನೇ ನಾ ತೆತ್ತುಕೊಳ್ಳುವ ಕಾಲದಲ್ಲಿ ಪಂಪಾ ಸರೋವರದಲ್ಲಿ ಹಾ. ಬಾಲವಟುವಾಗಿ ರಾಮಭದ್ರನ ಮುಂದೆ ಕಾಣಿಸಿಕೊಂಡು ಹಾ. ನಾನೇ ಹನುಮಂತ ಅಂತ ಆಡಿದಾಗ ಹಾ. ಆಜಾನುಭಾವವಾದ ಹನುಮಂತನಲ್ಲಿ ಮಾನವಕನಂತೆ ಗೋಚರಿಸುವ ನೀನೆಲ್ಲಿ ಅಂತ ನನ್ನಲ್ಲೇ ಶಂಕೆಯನ್ನು ವ್ಯಕ್ತಪಡಿಸಿ ಹಾ. ಭೂವ್ಯೋಮ ವ್ಯಾಪ್ತ ವಿಸ್ತಾರನಾಗಿ ವೀರ ಹನುಮನಾಗಿ ನಾ ಬೆಳೆದು ನಿಂತ ಕಾಲಕ್ಕೆ ಹಾ. ಬೆಳೆದುದು ಸಾಕು ನೀ ಹನುಮನೆಂಬ ಪ್ರಮಾಣ ಲಭ್ಯವಾಯಿತು ಅಂತ ಆಡಿದ ರಾಮ. ಹಾ. ಸೀತೆಯನ್ನು ಕಂಡಿದ್ದೇನೆಂಬ ಮಾತುಗಳು ಸಾಲದು ತಾಯಿ, ಮಾತಿಗೆ ಪ್ರಮಾಣವಾಗಿ ತಾವೇನನ್ನಾದ್ರೂ ಒದಗಿಸಬೇಕು. ದಯಪಾಲಿಸ್ತೀವಿ. ಪ್ರಮಾಣ ಬೇಕೇ? ಬೇಕೇ. ಏನನ್ನು ಕೊಡ್ಲಿ? ಹಾ ಸರಿ, ಉಂಟೆ ಉಂಟಪ್ಪ. ಹನುಮನ ಕೈಯೊಳು ಚೂಡಾಮಣಿಯೋ ಕೊಡ್ತೇನೆ. ಏನನ್ನು ಕೊಡ್ತೀರಿ ತಾಯಿ? ಚೂಡಾಮಣಿಯೋ ಅನರ್ಘ್ಯ ರತ್ನವಿದು. ಓ ಆದಿಯುತ ಆಹಾ. ಹನುಮ ಅತಿ ಭರದಿಂದ ಆಪ್ಯಾಯಮಾನವಾದ ವಾಕ್ಯ. ಹಾ ಚೂಡಾಮಣಿಯ ಮನದಿನುಳಿದು ದಯಯ ಪೇಳೋ ಕಾಂತೆ ಮಾರುತಿಯೊಡನು ಚೂಡಾಮಣಿಯ ಇಷ್ಟು ಆಡಿದ ಮೇಲೆ ಇನ್ನೂ ಸಮಯ
ವ್ಯರ್ಥ ಮಾಡುವುದಕ್ಕೆ ನನ್ನ ಮನಸ್ಸು ಕೇಳುತ್ತಿಲ್ಲಪ್ಪ. ಯಾಕಂದರೆ ಆ. ರಾಮದೂತ ನೀನು, ಸತ್ಯ. ರಾಮದಾಸ. ಹ್ಮ್ ರಾಮದೂತರಿಗೆ ರಾಮದಾಸರಿಗೆ ಯಾವ ಆಪತ್ತು ಬರಬಾರ್ದಲ್ಲ. ಬಹುದೂರದಿಂದ ಬಂದಿದ್ದೆ, ನಮ್ಮ ಅತಿ ಶೀಘ್ರವಾಗಿ ಸಾಗಬೇಕು. ಹಾಗೆಂದು ಏನಾದ್ರೂ ಕೊಡಬೇಕು ಅಂತ ನೀನು ಹೇಳಿದಾಗ ಆ. ಕೊಡುವುದಕ್ಕೆ ಏನುಂಟು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದರೆ ಅತ್ರಿ ಮಹರ್ಷಿಗಳ ಸತಿಯಾದಂತಹ ಅನಸೂಯಾದೇವಿ ಸರ್ವಾಭರಣ ಭೂಷಿತೆಯಾಗಿ ನನ್ನನ್ನು ಅಲಂಕರಿಸಿದ್ದಳು. ಆ. ಆದರೆ ದುಷ್ಟ ದುರಾತ್ಮ ರಾವಣ ನನ್ನನ್ನು ಸೆಳೆದುಕೊಂಡು ಬರುವಾಗ ಇದ್ಯಾವುದು ನನಗೆ ಬೇಡ, ಇದ್ಯಾವುದನ್ನು ನಾನು ಉಳಿಸಿಕೊಳ್ಳಲಾರೆ, ಆ. ನನ್ನೊಲ್ಲವನಾದಂತಹ ರಾಮಚಂದ್ರನಿಲ್ಲದ ಮೇಲೆ ಇದು ಯಾಕೆ ಅಂತ ಹೇಳಿ ಎಲ್ಲವನ್ನೂ ಬಿಸಾಡಿದ್ದೇನೆ. ಕಿಷ್ಕಿಂಧೆಯಲ್ಲಿ ನಾವು ಅದನ್ನು ಪಡೆದಿದ್ದೇವೆ ತಾಯಿ. ಸಿಕ್ಕಿದೆಯೇ? ಸತ್ಯ. ಹಾಗಾದ್ರೆ ಏನು? ಹಾ, ಒಂದು ರತ್ನವನ್ನು ಉಳಿಸಿಕೊಂಡಿದ್ದೇನೆ, ಅನರ್ಘ್ಯ ರತ್ನವದು, ಚೂಡಾರತ್ನ, ಚೂಡಾಮಣಿ. ಇದಕ್ಕೊಂದು ವಿಷಯ, ಸರ್ವಾಭರಣವನ್ನು ಗಂಟಿಕ್ಕಿದ ಬಳಿಕವೂ ಒಂದು ಮಣಿಯನ್ನು ಉಳಿಸಿಕೊಂಡಿದ್ದೀರಿ. ಆ ರತ್ನವನ್ನು ಉಳಿಸಿಕೊಂಡಿದ್ದೇನೆ. ಓಹೋ. ಅದಕ್ಕೆ ಕಾರಣವಿದೆಯಪ್ಪ. ಏನು? ಸಮುದ್ರ ಮಥನ ಕಾಲದಲ್ಲಿ ಒದಗಿ ಬಂದಂತಹ ವಿಶೇಷ ರತ್ನವಿದು. ಓಹೋ. ಅದೋ ದೇವೇಂದ್ರಾದಿ ಸುಮನಸರಿಂದ ನನ್ನ ಅಯ್ಯನಾದಂತಹ ಹಾ. ಜನಕರಾಜನಿಗೆ ಕೊಡಲ್ಪಟ್ಟದ್ದು. ಓಹೋ. ನನ್ನ ಆ ಕಲ್ಯಾಣದ ಕಾಲದಲ್ಲಿ ಹಾ. ಉಡುಗೊರೆಯಾಗಿ ನನ್ನ ಅಪ್ಪ ನನ್ನ ಸ್ವಾಮಿ ರಾಮಚಂದ್ರನಿಗೆ ಪ್ರದಾನಿಸಿದ ಕೊಟ್ಟಿದ್ದ. ಸಂತ್ರಸ್ತ ಸ್ಥಿತಿಯಲ್ಲಿಯೂ ಹೆಮ್ಮಕ್ಕಳು ತವರು ಮನೆಯ ಗಂಟನ್ನು ಕಳಚುವುದಿಲ್ಲ ಅಂತ ನೀವು ತೋರಿಸಿಕೊಟ್ರಿ. ಹೌದು. ಆ ಹೊತ್ತಿನಲ್ಲಿ ಅದೋ ನನ್ನ ಪ್ರೀತಿಯ ದ್ಯೋತಕವಾಗಿ, ಪ್ರೇಮದ ದ್ಯೋತಕವಾಗಿ ಹಾ. ನಿನ್ನಲ್ಲಿರಲಿ ಸೀತಾ ಎಂಬುದಾಗಿ ನನ್ನವರು ಕೊಟ್ಟದ್ದು. ಓಹೋ. ಅದನ್ನು ಕಳೆದುಕೊಳ್ಳದೆ ಹಾ. ಅದನ್ನು ಜತನವಾಗಿ ಹಾ. ನಾನು ಇರಿಸಿಕೊಂಡಿದ್ದೇನೆ. ಸರಿ. ಅದು ಗುರುತಿಗಾಗಿ ಬೇರೇನನ್ನಲ್ಲ, ಹಾ. ಇದನ್ನೇ ನಿನಗೆ ಕೊಡ್ತಾ ಇದ್ದೇನೆ. ಶಿರದಲ್ಲಿ ರಂಜಿಸುವ ಚೂಡಾವಣಿ ಇದೋ ಸ್ವೀಕರಿಸು. ಸ್ವೀಕರಿಸಿದ್ದೇನಮ್ಮ, ಸ್ವೀಕರಿಸಿದ್ದೆ. ಹಾ, ಆದ್ರೆ ಒಂದುಂಟು. ಏನಮ್ಮ? ನನ್ನ ಸ್ಥಿತಿಯನ್ನು ನೋಡಿದೆಯಾ? ಹೌದು. ಎಷ್ಟು ಎಷ್ಟು ದಿನ ಬೇಕು ಹನುಮ? ಏನನ್ನು ಹೇಳಲಿ? ಹೇಗೆ ಬಾಳಲಿ? ನನ್ನ ಸ್ಥಿತಿಯಾಗಿದೆ. ಹೌದಾ? ಹನುಮ, ಅಮ್ಮ. ಒಂದಂತೂ ಸತ್ಯ, ಈ ದಿನ ಆ, ನನ್ನ ಬದುಕಿನಲ್ಲಿ ಮರೆಯಲಾರದ ದಿನ. ಹೌದೇ? ನನ್ನ ಬದುಕಿನಲ್ಲಂತಲ್ಲ, ನನ್ನವರ ಬಗ್ಗೆ, ಹಾ. ನನ್ನ ಬಗ್ಗೆ ಅಭಿಮಾನ ಇಟ್ಟವರು ಯಾರೂ ಮರೆಯಲಾಗದ ದಿನ ಇದು. ಸತ್ಯ. ಯಾಕಂದ್ರೆ ನನ್ನವರ ಬಳಿಯಿಂದ ಸಂತಸದ ವರ್ತಮಾನವನ್ನು ತಂದು ಹೇಳಿದಂತಹ ನೀನು ಹಾ. ಈ ದಿನವನ್ನು ನನ್ನ ಜೀವಮಾನದಲ್ಲಿ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ತಾಯಿ. ಆದ್ರೂ ಒಂದುಂಟು, ದುಷ್ಟ ದುರಾತ್ಮನ ಬಂಧನದಲ್ಲಿದ್ದೇನೆ. ಆ, ಅಶೋಕವನ. ಆದ್ರೆ ನನ್ನ ಪಾಲಿಗೆ ಇದು ನಿತ್ಯ ಶೋಕವನ. ಇರುವುದು ಲಂಕೆಯಲ್ಲಲ್ವೇ? ಹೌದಪ್ಪ. ಹಾಗಾದ್ರೆ ಆ, ಈ ನನ್ನ ದುಸ್ಥಿತಿಯನ್ನು ಏನೆಂದು ಹೇಳಲಿ, ಏನೆಂದು ಹೇಳಲಿ ಹೇಳು. ಹಾ. ಅದಕ್ಕಾಗಿ ಕೇಳುತ್ತಿದ್ದೇನೆ. ಏನಮ್ಮ? ನನ್ನೊಲ್ಲಬನಾದಂತಹ ಶ್ರೀರಾಮಚಂದ್ರ ಅವರನ್ನು ಕಾಣುವುದು ನಾನು ಯಾವಾಗ? ಎಷ್ಟು ದಿನ ಬೇಕೆನ್ನ ಪ್ರಾಣೇಶನ ಕಾಂಬುದಕ್ಕಿನ್ನು ಅವರನ್ನು ನೋಡಬೇಕಿದ್ರೆ ಇನ್ನು ಎಷ್ಟು ದಿನ ಬೇಕು? ಯಾಕೆ ಗೊತ್ತೇ? ನನ್ನ ಸ್ಥಿತಿಯನ್ನೊಮ್ಮೆ ನಿನ್ನಲ್ಲಿ ತಿಳಿಸಿಬಿಡುತ್ತೇನೆ. ಬೇಟೆಗಾರನೋರ್ವ ಬೀಸಿದಂತಹ ಬಲೆಗೆ ಆ. ಹರಿಣದ ಮರಿಯೊಂದು ಸಿಕ್ಕಿ ಪ್ರಾಣ ಭಯದಿಂದ ತತ್ತರಿಸುತ್ತಿರುವಂತಹ ಸ್ಥಿತಿ ನನ್ನದಾಗಿದೆ. ಆ. ಗರುಡನ ಬಾಯಿಗೆ ಸಿಕ್ಕಿದಂತಹ ಉರಗನ ಸ್ಥಿತಿ ನನ್ನದು ಹನುಮ. ಆ. ಅಲ್ಲ, ಅದು ಪಂಜರದಲ್ಲಿದ್ದಂತಹ ಗಿಳಿ, ಆ. ಪಂಜರದ ಸುತ್ತುತ್ತಿರುವಂತಹ ಬೆಕ್ಕಿ ಗಂಜಿ ಪ್ರಾಣ ಭಯದಿಂದ ಬದುಕುತ್ತಿರುವಂತಹ ಸ್ಥಿತಿ ನನ್ನದಾಗಿದೆ. ಆ. ಹಾಗಾದ್ರೆ ಇಂತಹ ಸ್ಥಿತಿಯಲ್ಲಿ ನನ್ನ ಪ್ರಾಣವನ್ನು ಉಳಿಸಿಕೊಂಡು ಹೇಗೆ ಬದುಕುವುದು? ಹೇಗೆ ಬದುಕಲಿ? ಇನ್ನು ಎಷ್ಟು ದಿನ ಉಂಟು? ಇದಕ್ಕೆ ಯಾವುದು ಉತ್ತರ? ಏನು ಅಂತ ಹೇಳಬಾರದೆ? ಚಿಂತಿಸಬೇಕಾದಿಲ್ಲ ತಾಯಿ.
ಇದ್ದೀರಿ. ಹೌದಪ್ಪ. ಅಂಜಬೇಕಾದಿಲ್ಲ ತಾಯಿ, ಆಂಜನೇಯನ ಮಾತನ್ನ ಆಲಿಸಬೇಕು. ಏನದು? ಯಾಕಾಗಿ ಕಳವಳಿಸ್ತಾ ಇದ್ದೀರಿ? ಅಂದ್ರೆ? ಮನಸ್ಸು ಮಾಡಿದೆ ಅಂತಾದ್ರೆ ಈ ಕ್ಷಣವೇ ತಮ್ಮನ್ನು ನನ್ನ ಹೆಗಲ ಮೇಲೆ ಕೊಳ್ಳಿರಿಸಿ ಅಗಾಧವಾದ ಶರದಿಯನ್ನು ತರಿಸಿ ರಾಮಭದ್ರನ ಪಾದ ಮೂಲದಲ್ಲಿ ಇಡಬಲ್ಲೆ. ಆದ್ರೆ ಸರ್ವತಾ ಅದನ್ನು ಮಾಡಲಾರೆ. ಕೂಡದು, ಅವ ಕದ್ದು ತಂದದ್ದು ಅಲ್ವೋ? ನಾವು ಅವನಿಂದ ಹೋಗುವಾಗ ಹೇಳದೆ ಹೋಗಬಾರದು. ಹೋಗ ಕೂಡದು. ಮಾತ್ರ ಅಲ್ಲ, ದುಷ್ಟ ದುರಾತ್ಮನಾದಂತಹ ರಾವಣನಿಗೆ ಸರಿಯಾದಂತಹ ಶಿಕ್ಷೆ ನನ್ನ ಕಣ್ಮುಂಭಾಗದಲ್ಲಿ ನಾನು ಕಾಣಬೇಕು. ಅಲ್ಲವೇ? ಅಷ್ಟೇ. ಹೌದು. ಕ್ಷತ್ರಿಯಾಣಿಯಾದಂತಹ ತಮ್ಮನ್ನು ಕದ್ದು ತಂದಂತಹ ರಾವಣನ ಭೂಮಿಯಿಂದ ಹಾ. ಕದ್ದು ಹೋಗುವ ಪ್ರಶ್ನೆಯೇ ಇಲ್ಲ. ಹಾ. ರಾವಣಾದಿ ಕಳರನ್ನು ಮರ್ದಿಸಿ ಹಾ. ರಾಜ ಉಚಿತವಾದಂತಹ ರಾಜೋಚಿತ ಮಾರ್ಗದಿಂದ ಹಾ. ತಾವು ರಾಮಭದ್ರನ್ನು ಸೇರುವಂತೆ ನಾನು ಮಾಡುತ್ತೇನೆ ಹನುಮಂತ. ಹಾ. ಪ್ರಶ್ನಿಸ್ತಾ ಇದ್ದೀರಲ್ಲ, ಹಾ. ಎಷ್ಟು ಕಾಲ ಬೇಕು, ಹಾ. ಎಷ್ಟು ದಿವಸ ಬೇಕು? ಎಷ್ಟು ದಿನ ಬೇಕು? ಎಷ್ಟು ದಿವಸ ಬೇಡ, 8 ದಿವಸ. ಅಮ್ಮ, ಅಂಜಬೇಕಾದಿಲ್ಲ, ದಿನವೆಷ್ಟು ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ಕೊಡುತ್ತೇನೆ. ರಾಮಪಾಳಯದಿಂದ ಸಾಗಿ ಬಂದ ಹನುಮಂತ ಹಾ. ರಾಮಪಾಳಯದಲ್ಲಿರುವಂತಹ ವಾನರ ಸೇನೆಯಲ್ಲಿ ಹಾ. ಅತ್ಯಂತ ಅಲ್ಪಬಲ ಎಂಬುದನ್ನು ತಾವು ತಿಳಿಯಬೇಕು. ಹಾ. ಅಲ್ಪಬಲನಾದ ನಾನೇ ಶರದಿಯನ್ನು ಉತ್ತರಿಸ್ತೇನೆ ಅಂತಾದ್ರೆ ಹಾ. ರಾಮಪಾಳಯದಲ್ಲಿ ಉಳಿದಂತಹ ವಾನರ ವೀರರು ಹಾ. ಅದೆಂತಹ ಸಾಧನೆಯನ್ನು ಮಾಡಿಯಾರು ಎಂಬುದನ್ನು ತಾವು ತಿಳಿಯಬೇಕು. ಹಾ. ಅಂತಹ ಅಸೀಮ ಬಲನೆನಿಸಿಕೊಂಡಂತಹ ವಾನರ ಸೇನೆ ನಮ್ಮಲ್ಲಿದೆ. ಹಾ. ಎತ್ತ ನೋಡಿದ ರತ್ತ ರಾಮನಾಮವನ್ನು ಉಚ್ಚರಿಸ್ತಾ ಹಾ. ಕಾಷಾಯ ವಸ್ತ್ರವನ್ನು ಧರಿಸಿ ಹಾ. ರಾಮ ಎಂಬ ಒಂದು 2 ಅಕ್ಷರಕ್ಕೆ ಬೇಕಾಗಿ ಹಾ. ಜಯಕಾರವನ್ನು ಮೊಳಗಿಸುವ ಹಾ. ರಾಮ ಸೇನೆಯನ್ನು ಸುತ್ತ ಕಾಣಬಹುದು ನೀವು. ಹಾ. ಶರದಿಯಷ್ಟೇ ವ್ಯಾಪಿಸಿದ ಹಾ. ಕೋಟಿ ಕೋಟಿ ಪದ್ಮ ಸಂಖ್ಯೆಯ ಹಾ. ರಾಮ ಸೇನೆ ಲಂಕಾಭೂಮಿಯನ್ನು ಮೆಟ್ಟುವಂತೆ ಮುಟ್ಟುವಂತೆ ರಾವಣಾದಿಗಳ ತಲೆಯನ್ನು ಕುಟ್ಟಿ ಕೆಡಹುವಂತೆ ನಾ ಮಾಡುತ್ತೇನೆ. ಹಾ. ಅದಕ್ಕೆ ತಮ್ಮಲ್ಲಿ ನಾ ಕೊಡ್ತಾ ಇರುವ ಪ್ರಮಾಣ ವಾಕ್ಯ ತಾಯಿ, ಏನು? ದಿನ 8ರ ಒಳಗೆ ಹಾ. ಇಂದಿನಿಂದ 8 ದಿನದ ಒಳಗಾಗಿ ಹಾ. ಸೇತುವನ್ನು ಉತ್ತರಿಸಿ ಹಾ. ಉತ್ತರದಿಂದ ಕೆಳಗಿಳಿದು ಬಂದ ರಾಮಭದ್ರ ಸಹಿತವಾಗಿ ಹಾ. ಅರ್ಬುದ ಸಂಖ್ಯೆಯ ವಾನರ ಸೇನೆ ಇಲ್ಲಿಯವರೆಗೆ ಬರ್ತದೆ. ಹಾ. ರಾವಣಾದಿಗಳನ್ನು ಮರ್ದಿಸ್ತದೆ. ಹಾ. ನಿಮ್ಮನ್ನು ಮರಳಿ ಅಯೋಧ್ಯೆಗೆ ಕೊಂಡೊಯ್ದು ಹಾ. ರಾಮಭದ್ರನ ಪಕ್ಕದಲ್ಲಿ ನಿಮ್ಮನ್ನು ಕೊಳ್ಳಿರಿಸಿ ಹಾ. ರಾಮ ಪಟ್ಟಾಭಿಷೇಕವನ್ನು ಮಾಡಿ ಹಾ. ಲೋಕ ಮುಖದಲ್ಲಿ ಯೋಧ್ಯಂ ನಶಕ್ಯತೆ ಇತಿ ಅಯೋಧ್ಯ ಎಂಬ ವಾಕ್ಯವನ್ನು ಸತ್ಯವಾಗಿಸಿ ಹಾ. ಅಯೋಧ್ಯ ದರ್ಶನವನ್ನು ಮಾಡದೇ ಇದ್ರೆ ಹಾ. ರಾಮ ಭಕ್ತನಾದ ಹನುಮ ಸುಳ್ಳು, ವೈಕುಂಠಪತಿಯಾಣೆ, ರಾಮಚಂದ್ರನಾಣೆ, ರಾಮ ಪಟ್ಟಾಭಿಷೇಕವನ್ನು ಮಾಡಿ ತೀರ್ತೇನೆ. ಮುಂದಾಗಬಹುದಾದಂತಹ ಅಯೋಧ್ಯ ನಗರಿಯ ಅಥವಾ ಅಯೋಧ್ಯ ವ್ಯವಸ್ಥೆಯ ಪೂರ್ಣ ಪರಿಚಯವನ್ನು ಮಾಡಿದ ಹಾಗಾಯ್ತಪ್ಪ. ಧನ್ಯತಾಭಾವವನ್ನು ಹೊಂದಿದೆ. ಅಮ್ಮ, ಸಂತೋಷ ಚಿತ್ತಳಾಗಿದ್ದೇನೆ. ನಾನು ಮುಖ್ಯ ಪ್ರಾಣ, ಗೊತ್ತಾಗಿದೆ. ರಾಮ ನನ್ನ ಪ್ರಾಣ. ಹಾ. ರಾಮನಿಗೆ ನೀವು ಪ್ರಾಣ. ನಿಜಾರ್ಥದಲ್ಲಿ ಪ್ರಾಣ ಪ್ರತಿಷ್ಠೆ ಆಗಬೇಕಾದ ಅಲ್ಲಿ ಅಲ್ಲ, ಹಾ. ಮುಖ್ಯ ಪ್ರಾಣನಾದ ನನ್ನಲ್ಲಿ. ಧನ್ಯತೆ. ಹನುಮ, ಅಮ್ಮ, ಏನಪ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀಯಾ? ಅಲ್ಲ, ಬಂದವ ಕದ್ದು ಹೋಗಬಾರ್ದು ಅಂತ ಹೇಳಿದೆ. ಹಾ. ಬಂದದ್ದನ್ನು ತಿಳಿಸಿ ಹೋಗುವುದಕ್ಕೇನಾದ್ರೂ ಮಾರ್ಗ ಉಂಟು ಅಂತ ಪ್ರಶ್ನಿಸು. ಏನು ಅಂತ ಆಲೋಚನೆ ಮಾಡ್ತಿದ್ದಿ? ಸ್ವಲ್ಪ ಇದ್ದ ವನವನ್ನೆಲ್ಲ ಕೆಡಿಸಿ ಹಾ. ಇದ್ದವರನ್ನೆಲ್ಲ ಹಾಳು ಮಾಡಿ ಹಾ. ಇಲ್ಲಿ ಇದ್ದವರಲ್ಲಿ ರಾಮ ರಾಮ ಅಂತ ಹೇಳಿದವರನ್ನು ಬಿಡುವುದು. ಹಾ. ರಾಮನಾಮ ಕೇಳುವುದಕ್ಕೆ ಮನಸ್ಸಿಲ್ಲದೆ ಹಾ. ಅನ್ಯಾಪೇಕ್ಷೆಯಿಂದ ಬಂದವರು ಹೌದು ಅಂತಾದ್ರೆ ಹಾ. ಉಣ್ಣುವುದಕ್ಕೂ ಇಕ್ಕದೆ ಅವರ ಮುಸುಡನ್ನು ನನ್ನ ಮುಸುಡು ಹಾಗೆ ಮಾಡಿ ಕಳಿಸ್ತಾನೆ. ರಾಮದೂತನಿಂದ ಈ ರೀತಿಯ ಅನ್ಯಾಯ ಆಗಬಾರದು. ರಾಕ್ಷಸರ ಧ್ವಂಸ ಬೇಡವೇ ತಾಯಿ? ಅಲ್ಲ, ಈಗ ಬೇಡ. ಹಾ. ಆಗುವಂತ ಹೊತ್ತಿನಲ್ಲಿ ಆಗಬೇಕೆಂಬ ನಿರೀಕ್ಷೆಯಲ್ಲಿ ನಾನು ಇರುವವಳು. ಸರಿ. ಹೌದು. ಹಾಗಾಗಿ ಹಾ. ಅದು ಹೊಟ್ಟೆ ಹಸಿವಿನ ಸ್ಥಿತಿಯಲ್ಲಿ ನೀನಿದ್ದೀಯ. ಹೌದು. ಅದಕ್ಕಾಗಿ ಕಾಣುತ್ತಿರುವಂತಹ ಹಣ್ಣು ಹಂಪಲುಗಳು ಹಾ. ಅನ್ಯಾಯ ಮಾಡಬಾರದು. ಬಿದ್ದದ್ದನ್ನು, ಅದರಲ್ಲಿ ಇದ್ದದ್ದನ್ನು ಹುಡುಕಿ ಹೆಕ್ಕಿ ತಿನ್ನಬಹುದು. ಯಾಕೆ? ಹಾ. ನಟ್ಟು ಬೆಳೆಸಿದವರಿಗೆ ಕಿತ್ತು ತಿನ್ನುವ ಅಧಿಕಾರ ಇರುವುದು. ಹೌದು. ನಮಗೆಲ್ಲ ಕಿತ್ತು ತಿನ್ನುವ ಅಧಿಕಾರ ಇಲ್ವಪ್ಪ. ಹಾಗೆಂದು ಬರೀ ಹೊಟ್ಟೆಯಲ್ಲಿ ನೀನು ಹೋಗಬೇಕು ಅಂತ ತಾಯಿಯಾದಂತ ನಾನು ಹೇಳುವುದಿಲ್ಲ. ಸರಿ. ಒಳ್ಳೆಯ ಹಣ್ಣುಗಳನ್ನು ಆರಿಸಿ ತಿನ್ನು. ಹಾ. ನಿನ್ನ ಹೊಟ್ಟೆ ಹಸಿವನ್ನು ಶಮನ ಮಾಡಿಕೋ. ಹಾ. ನನಗೆ ಈಗ ಒಂದು ರೀತಿಯ ಸಮಾಧಾನವಾಗಿದೆ. ಆದೀತು. ನನ್ನ ಕಣ್ಣೀರನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನು ಕಣ್ಣೀರಲ್ಲ, ಇನ್ನು ಹೊನ್ನೀರು ನನಗೆ. ಆದೀತಮ್ಮ, ಅದಕ್ಕೆ ಇನ್ನು ಕಣ್ಣೀರನ್ನು ಸುರಿಸದೆ ಹಾ. ರಾಮಾಗಮನದ ಪ್ರತೀಕ್ಷೆಯಲ್ಲಿ ತಾವಿರಬೇಕು. ಹಾ. ಸ್ವಲ್ಪ ಹೊತ್ತು ಹೆಚ್ಚಾದದಿದ್ರೆ ಕ್ಷಮಿಸಬೇಕು ಅಂತ ಹೇಳ್ತಾ ಇಲ್ಲಿಂದ ಸಾಕು. ಖಂಡಿತ ಇಲ್ಲ. ಯಾಕೆ? ಹೆಚ್ಚಾದರೂ ಕ್ಷಮಿಸುವುದು ನಾನಲ್ಲ. ಹಾ. ನಾನು ಮಾತನಾಡಿದಂತ ಅಥವಾ ನನ್ನ ಅಭಿಪ್ರಾಯವನ್ನು ತಿಳಿಸುವುದಕ್ಕೆ ನಿನ್ನನ್ನು ಉಳಿಸಿಕೊಂಡದ್ದು ಹಾ. ನನ್ನದು ಹೆಚ್ಚಾಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಸೀತೆ ಒಟ್ಟಿನಲ್ಲಿ
ಹನುಮ ಒಟ್ಟಿನಲ್ಲಿ ಲೋಕಕ್ಕೆ ಒಳ್ಳೆಯದಾದ್ರೆ ಸಾಕು ಅಂತ ಭಾವಿಸುವವಳು ನಾನು. ಸ್ವಲ್ಪ ಹೆಚ್ಚಾದ್ರೂ ನೆಚ್ಚಾಗುವ ಹಾಗೆ ಆದ್ರೆ ಆಯ್ತಮ್ಮ. ಅಷ್ಟೇ ಅಲ್ಲ, ಸಂತೋಷವಾಯ್ತು. ಹೋಗಿ ಬರ್ತೇನಮ್ಮ. ಆಗಲಿ, ಹೋಗಿ ಬಾ.